ನಾವೀಗ ಮಂಗಳೂರು ಪತ್ರಕರ್ತರ ಸಂಘದ ಪತ್ರಿಕಾ ಭವನದತ್ತ ಇದ್ದೇವೆ. ಏಕೆಂತ ಹೇಳಿದರೆ ಇವತ್ತು ನಾವು ಒಂದು ವಿಶೇಷವಾದ ಅಧ್ಯಯನ ಪ್ರವಾಸವನ್ನು ಕೈಗೊಳ್ತಾ ಇದ್ದೇವೆ. ಅದರಿಂದ ಎಲ್ಲಿಗೆ ಅಂತ ಹೇಳಿದರೆ ಕುದುರೆಮುಖ, ಒಂದು ಕಾಲದಲ್ಲಿ ಅತ್ಯಧಿಕ ಹೆಚ್ಚಿನ ಹೆಸರನ್ನು ಪಡೆದಂತಹ ಕುದುರೆಮುಖ, ಇಲ್ಲಿ ಕಬ್ಬಿಣದ ಅದಿರು ಗಣಿಗಾರಿಕೆ ನಡೀತಾ ಇತ್ತು. ಇಲ್ಲಿಗೆ ನಾವು ಹೋಗ್ತಾ ಇದ್ದೇವೆ. ಇದಕ್ಕಾಗಿ ನಾವು ಈಗ ಒಂದು 2021ರಲ್ಲಿ ಒಮ್ಮೆ ಹೋಗಿದ್ದೆವು. ಆದರೆ ಈ ಸಲ ಮತ್ತೆ ಒಮ್ಮೆ 5 ವರ್ಷಗಳ ನಂತರ ಹೋಗ್ತಾ ಇದ್ದೇವೆ. ಕಳೆದ ಬಾರಿ ಹೋಗುವಾಗ ಸುಮಾರು ಒಂದು 35-40 ಜನ ಇದ್ದರು ಪತ್ರಕರ್ತರು. ಈ ಸಲ 105 ಪತ್ರಕರ್ತರು ಇದಕ್ಕಾಗಿ ಹೆಸರು ನೋಂದಾಯಿಸಿದ್ದಾರೆ. ಈಗಾಗಲೇ ಇದಕ್ಕಾಗಿ 3 ಬಸ್ಸುಗಳನ್ನು ಸಿದ್ಧಪಡಿಸಿಡಲಾಗಿದೆ. 3 ಬಸ್ಸುಗಳಲ್ಲಿ ಈಗ 105 ಮಂದಿ ಪತ್ರಕರ್ತರು ಕುದುರೆಮುಖಕ್ಕೆ ಹೊರಟಿದ್ದೇವೆ. ಕುದುರೆಮುಖದ ವಿಶೇಷತೆ ಏನೆಂದರೆ ಅಲ್ಲೆಲ್ಲ ನಾವು ಈಗ ನಿಮಗೆ ಅಲ್ಲಿ ತೋರಿಸ್ತೇವೆ. ಅಲ್ಲಿ ಕುದುರೆಮುಖದಲ್ಲಿ ಯಾವೆಲ್ಲ ಪ್ರದೇಶಕ್ಕೆ ಹೋದ್ವಿ, ಅಲ್ಲಿ ಏನಿತ್ತು ಏನಿಲ್ಲ ಎಲ್ಲವನ್ನು ನಾವು ತೋರಿಸ್ತೇವೆ. ಅಲ್ಲಿನ ವಿಶೇಷ ಏನಂತ ಹೇಳಿದರೆ ಇಲ್ಲಿ ಸುಮಾರು 1976ರಲ್ಲಿ ಆರಂಭಗೊಂಡಂತಹ ಇಲ್ಲಿ ಕಬ್ಬಿಣದ ಅದಿರು ಗಣಿಗಾರಿಕೆ ಆರಂಭಗೊಂಡಿತ್ತು. ನಂತರ ಅಲ್ಲಿ ಪರಿಸರ ಹೋರಾಟ ನಡೆದು ಅದು ಮುಚ್ಚಲ್ಪಟ್ಟಿತ್ತು. ಕಳೆದ 20 ವರ್ಷಗಳಿಂದ ಅಲ್ಲಿ ಮುಚ್ಚಲ್ಪಟ್ಟಿದಂತಹ ಜಾಗದಲ್ಲಿ ಏನೆಲ್ಲ ಇದೆ ಏನೆಲ್ಲ ಇಲ್ಲ ಎಲ್ಲವನ್ನು ನಾವು ನೋಡಲಿಕ್ಕಿದ್ದೇವೆ. ವಿಶೇಷ ಅಂದರೆ ಈಗ ತುಂಬ ಮಳೆ ಸಹ ಬರ್ತಾ ಇದೆ, ಅಲ್ಲಿ ಸಹ ಭಾರಿ ಮಳೆ ಇದೆ. ಅಲ್ಲಿ ಅದರ ನಡುವೆಯೂ ನಮಗೆ ವಿಶೇಷ ಅನುಮತಿಯೊಂದಿಗೆ ಅರಣ್ಯ ಇಲಾಖೆಯವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಪತ್ರಕರ್ತರ ಸಂಘ, ಪತ್ರಿಕಾ ಭವನ ಟ್ರಸ್ಟ್ ಇದರ ಸಹಕಾರದೊಂದಿಗೆ ನಾವು 100 ಮಂದಿ ಹೋಗ್ತಾ ಇದ್ದೇವೆ. ಸುದ್ದಿ ಇನ್ನು ಅಲ್ಲಿ ಏನೆಲ್ಲಿದೆ ಎಲ್ಲವನ್ನು ತೋರಿಸ್ತೇವೆ. ಒಂದು ಒಳ್ಳೆಯ ಸಂಖ್ಯೆಯಲ್ಲಿ ಪತ್ರಕರ್ತರು, ವಿಶೇಷವಾಗಿ ಪ್ರತಿನಿತ್ಯ ಒಂದು ಕೆಲಸದ ಜಂಜಾಟದಲ್ಲಿ ಇರುವವರು, ಸದಾ ಒತ್ತಡದಲ್ಲಿ ಕೆಲಸ ಮಾಡುವ ಪತ್ರಕರ್ತರಿಗೆ ವರ್ಷಕ್ಕೆ ಒಮ್ಮೆ ಆದರೂ ಅವರಿಗೆ ಒಂದು ಮಾನಸಿಕ ನೆಮ್ಮದಿ ಸಿಗುವ ಒಂದು ಜಾಗಕ್ಕೆ ಕರ್ಕೊಂಡು ಹೋಗುವ ಹಿನ್ನೆಲೆಯಲ್ಲಿ ಕುದುರೆಮುಖಕ್ಕೆ ಒಂದು ಅಧ್ಯಯನ ಪ್ರವಾಸವನ್ನು ಹಮ್ಮಿಕೊಳ್ಳಲಾಗಿತ್ತು. 107 ಮಂದಿ ಪತ್ರಕರ್ತರು ಈ ಒಂದು ಅಧ್ಯಯನ ಪ್ರವಾಸದಲ್ಲಿ ಭಾಗವಹಿಸಿದರು. ಅಧ್ಯಯನ ಪ್ರವಾಸಕ್ಕಿಂತಲೂ ಜಾಸ್ತಿಯಾಗಿ ಇದರಲ್ಲಿ ನಗರ ಪ್ರದೇಶದ ಪತ್ರಕರ್ತರು, ಗ್ರಾಮೀಣ ಪ್ರದೇಶದ ಪತ್ರಕರ್ತರು ಎಂಬ ಭೇದ ಭಾವ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಒಂದು ಕಾರ್ಕಳದ ಒಂದು ಸಾಗರ ಎಕ್ಸ್ಪ್ರೆಸ್ ಹೋಟೆಲ್ನಲ್ಲಿ ತಿಂಡಿ ಉಪಹಾರ ಮುಗಿಸಿ ಅಲ್ಲಿಂದ ಮಾಳ ಆಗಿ ಎಸ್ಕೇಪ್ ಆಗಿ ಕುದುರೆಮುಖದ ವಿವಿಧ ಅದರಲ್ಲೂ ಕೂಡ ಒಂದು ಕುದುರೆಮುಖ ಭಾಗದಲ್ಲಿ ಒಂದು ರಮಣೀಯವಾದ ಪ್ರಕೃತಿಯ ಸವಿಯನ್ನು ಸವಿಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇತ್ತು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಜುಲೈ 28ಕ್ಕೆ ನಾವು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಹಾಗೆ ಪಶ್ಚಿಮ ಘಟ್ಟದ ಪ್ರಮುಖ ಸ್ಥಳಗಳಿಗೆ ಒಂದು ಅಧ್ಯಯನ ಪ್ರವಾಸವನ್ನು ಹಮ್ಮಿಕೊಂಡಿದ್ದೇವೆ. ಭಾಳ ದೀರ್ಘಕಾಲದ ನಂತರ ನಮ್ಮ ಜಿಲ್ಲೆಯ ಎಲ್ಲ ಪತ್ರಕರ್ತರನ್ನು ಸೇರಿಸಿಕೊಂಡು, ಯಾಕೆಂದರೆ ಪಶ್ಚಿಮ ಘಟ್ಟದ ಒಂದು ವಿಶ್ವ ಪಾರಂಪರಿಕ ತಾಣವಾಗಿರುವಂಥ ಕುದುರೆಮುಖ, ಅಲ್ಲಿಯ ವೈವಿಧ್ಯ ತಾಣಗಳನ್ನು ಒಂದು ನೋಡಬೇಕಾಗಿತ್ತು. ಮತ್ತು ಈ ಮಳೆಗಾಲದ ಸಂದರ್ಭದಲ್ಲಿ ಕೆಲವೊಮ್ಮೆ ಪ್ರತಿಕೂಲ ಹವಾಮಾನ ಇದೆ. ಆದರೂ ಸಹ ನಮ್ಮ ಪತ್ರಕರ್ತರ ಒಂದು ಅಪೇಕ್ಷೆ ಮೇರೆಗೆ ಆ ಪ್ರದೇಶವನ್ನು ಭೇಟಿ ಮಾಡಬೇಕು. 50 ವರ್ಷದ ಹಿಂದೆ ಅಲ್ಲಿ ಒಂದು ಗಣಿಗಾರಿಕೆ ಆಗಿ ಕುದುರೆಮುಖದ ಒಂದು ಅದಿರು
ವಿದೇಶಕ್ಕೆ ರಫ್ತಾಗಿರುವಂಥ ಸಂದರ್ಭ, ಆ ಸಂದರ್ಭದಲ್ಲಿ ನಿರ್ಮಾಣ ಆಗಿರುವಂಥ ಕೆಲವು ಕಟ್ಟಡಗಳು ಇವತ್ತು ಪಾಳು ಬಿದ್ದಿದೆ. 50 ವರ್ಷ ಅದರ ವ್ಯಾಲಿಡಿಟಿ ಮುಗಿದು ಹೋಗಿದೆ. ಅದೇ ಸಂದರ್ಭದಲ್ಲಿ ಲಕ್ಯ ಡ್ಯಾಮ್ ಅಂತದ್ದು, ಲಕ್ಯ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಒಂದು ಡ್ಯಾಮ್ ಇದೆ. ಹಾಗೆ ಇನ್ನೂ ಕೆಲವೊಂದು ಪಾರಂಪರಿಕ ತಾಣ ಇದೆ. ಅದರ ಜೊತೆಗೆ ಮಳೆಗಾಲದಲ್ಲಿ ಏನು ವಿಶೇಷ ಅಂದರೆ, ವಿಶೇಷವಾಗಿ ಪಶ್ಚಿಮ ಘಟ್ಟದ ಹಲವಾರು ಪ್ರದೇಶದಲ್ಲಿ, ಆ ಪ್ರದೇಶ ಭಾಳ ಸೂಕ್ಷ್ಮವಾದಂಥ ಪ್ರದೇಶ, ನಿರಂತರವಾಗಿ ನೀರಿನ ಜರಿಗಳು ಅಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಅದನ್ನು ನೀವು ಬೇಸಿಗೆಗಾಲದಲ್ಲಿ ಹೋದರೆ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಶೋಲಾ ಕಾಡುಗಳು ಅಂದರೆ 2 ಗುಡ್ಡಗಳ ನಡುವೆ ದಟ್ಟ ಹಸಿರಿನ ಒಂದು ನಿತ್ಯ ಹರಿದ್ವರ್ಣದ ಕಾಡುಗಳು, ಅದರ ಮಧ್ಯೆ ಇರುವಂಥ ದಟ್ಟವಾದಂಥ ಕಾಡು ಮತ್ತು ಹುಲ್ಲಿನ ಬೆಟ್ಟ, ಇದನ್ನೆಲ್ಲ ನೋಡಲಿಕ್ಕೆ ಸಾಧ್ಯ ಆಗಿದೆ. ನಾವು ನೋಡಿದ್ದೇವೆ, ನಮ್ಮ ಪತ್ರಕರ್ತರು ಭಾಳ ಖುಷಿಪಟ್ಟಿದ್ದಾರೆ. ಹನುಮನಗುಂಡಿ ಫಾಲ್ಸ್ ಅಂತೆ 380 ಸ್ಟೆಪ್ಸ್ಗಳಿದೆ. ಅದಕ್ಕೆ ಹೋಗಿ ಭೇಟಿ ನೀಡಿ ಅದನ್ನು ಆಸ್ವಾದಿಸಿದ್ದಾರೆ. ಈಗ ಸಂಪೂರ್ಣವಾಗಿ ನೀರು ತುಂಬಿ ಅದು ಹರಿತಾ ಇದೆ. ಇನ್ನೊಂದು ಗಂಗಾಮೂಲ ಅಂತೆ. ಗಂಗಾಮೂಲ ಅಂದರೆ ಪಶ್ಚಿಮ ಘಟ್ಟದಲ್ಲಿ 3 ನದಿಗಳು, ಬಹಳ ಮುಖ್ಯವಾಗಿ 3 ನದಿಗಳ ಉಗಮ ಸ್ಥಾನ ಅಂತ ಹೇಳ್ತಾರೆ. ಒಂದು ನೇತ್ರಾವತಿ, ಇನ್ನೊಂದು ಭದ್ರಾ, ಇನ್ನೊಂದು ತುಂಗ. ಈ ನದಿಗಳು ಆ ಪ್ರದೇಶದಿಂದಲೇ ಹುಟ್ಟಿ ಹರಿಯುತ್ತದೆ ಅಂತ ಹೇಳುವಂಥ ಪ್ರತೀತಿ ಇದೆ. ಆದರೆ ಆ ಪ್ರದೇಶ ಈಗ ಮಾತ್ರ ನೋಡಲಿಕ್ಕೆ ಅಲ್ಲಿ ಸಮೀಪ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ದಟ್ಟವಾದಂಥ ಮಂಜು ಇದೆ ಮತ್ತು ಕಾಡಿನ ಆಸುಪಾಸಿನಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ಇದೆ. ಆದರೆ ದೂರದಲ್ಲಿ ಅದನ್ನು ವೀಕ್ಷಣೆ ಮಾಡಿದ್ದೇವೆ. ಇನ್ನು ಕೆಲವು ಪಶ್ಚಿಮ ಘಟ್ಟದ ನಿರಂತರವಾಗಿರುವಂಥ ಗುಡ್ಡ ಪ್ರದೇಶಗಳನ್ನು ಹತ್ತಿರ ಇದೆ. ಆ ಗುಡ್ಡ ಪ್ರದೇಶಗಳನ್ನು ಭೇಟಿ ಮಾಡಿದ್ದೇವೆ. ಇನ್ನು ಅಲ್ಲಿ ಇರುವಂಥ ಕಾಡುಗಳು, ಶೋಲಾ ಕಾಡುಗಳು, ಶೋಲಾ ಫಾರೆಸ್ಟ್ ಅದನ್ನು ಭೇಟಿ ನೋಡಿದ್ದೇವೆ. ಇನ್ನು ನೀರಿನ ಜರಿಗಳು, ಕಡಂಬಿ ಫಾಲ್ಸ್ ಇನ್ನೊಂದು, ಅದನ್ನು ನೋಡಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಸಾಕಷ್ಟು ಸಣ್ಣ ಪುಟ್ಟ ಜರಿಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆಗಿದೆ. ಈಗ ಮಳೆಗಾಲ ಭಾಳ ಒಳ್ಳೆಯದು, ಅಂಥದ್ದನ್ನೆಲ್ಲ ನೋಡಲಿಕ್ಕೆ ಇದು ಪ್ರಸಕ್ತವಾದಂಥ ಸಮಯ. ಆದರೆ ಅಲ್ಲಿ ಸ್ವಲ್ಪ ಮಂಜು ಕವಿದಿರೋದ್ರಿಂದ ಮತ್ತು ಸ್ವಲ್ಪ ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ಮತ್ತು ಸ್ವಲ್ಪ ಜಿಗಣೆ ಸಮಸ್ಯೆ ಇರೋದ್ರಿಂದ ನಾವು ನಿರೀಕ್ಷಿಸಿದ ಹಾಗೆ ಎಲ್ಲ ಕಡೆ ಹೋಗಲಿಕ್ಕೆ ಆಗೋದಿಲ್ಲ, ಸ್ವತಂತ್ರವಾಗಿ ಸಂಚಾರ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವು ಮುನ್ನೆಚ್ಚರಿಕೆಗಳನ್ನು ವಹಿಸಿಕೊಂಡ್ರೆ ಒಂದು ಒಳ್ಳೆಯ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಅವಕಾಶ ಇದೆ, ನಡಿಗೆಗೆ, ಚಾರಣಕ್ಕೆ ಅವಕಾಶ ಇದೆ. ಚಾರಣಕ್ಕೆ ಮತ್ತು ಅವರು ವಾಹನ ಸಹಿತ ಅಲ್ಲಿ ಹೋಗಲಿಕ್ಕೆ ಅವಕಾಶ ಇದೆ. ಆ ವಾಹನ ಸಹಿತ ಹೋದರೆ ನಮ್ಮನ್ನು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಒಳಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕೆಲವು ಪ್ರಾಣಿಗಳನ್ನು ಸಹ ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಇಂಥ ಅವಕಾಶಗಳೆಲ್ಲ ಇದೆ. ಒಂದು ದಿವಸ ಸಾಕಾಗುವುದಿಲ್ಲ. ನಾವು ಒಂದು ದಿನದಲ್ಲಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟನ್ನೆಲ್ಲ ವೀಕ್ಷಣೆ ಮಾಡಿದ್ದೇವೆ. ನಮ್ಮ ಪತ್ರಕರ್ತರು ತುಂಬ ಖುಷಿಪಟ್ಟಿದ್ದಾರೆ. ಕೃತಜ್ಞತೆಗಳು. ಈಗ ನಿಮ್ಗೆ ಗೊತ್ತಾಯ್ತಲ್ಲ, ಕುದುರೆಮುಖದಲ್ಲಿ ಮಳೆ ಬಂದರೆ ನಮ್ಗೆ ನೇತ್ರಾವತಿ ಕುಡಿಯೋ ನೀರು ಸಿಗೋದು. ಒಂದು ಕಡೆ ಮಳೆ, ಇನ್ನೊಂದು ಕಡೆ ಮಂಜು, ಅದರ ನಡುವೆ ರಸ್ತೆ, ಆ ರಸ್ತೆಯಲ್ಲಿ ಪತ್ರಕರ್ತರ ಓಡಾಟ, ಚೀರಾಟ, ನಲಿದಾಟ, ಒಂದು ಖುಷಿಯೇ ಬೇರೆ. ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನನ್ನಿನ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಂದ ಬೆಳ್ಳಿ 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 ಮೋಡ ಚಂದ ಆಕಾಶ ನಾದೇನಾ ಚಂದದ ಚೆಲುವಿನ ತಾರೆ ಪಾರೆ ಪಾರೆ ಒಲವಿನ ಚಿಲುಮೆಯ ತಾರೆ ಪಾರೆ ಪಾರೆ ಚಂದದ ಚೆಲುವಿನ ತಾರೆ ಪಾರೆ ಪಾರೆ ಒಲವಿನ ಚಿಲುಮೆಯ ತಾರೆ
ಸ್ವಾಗತ ಮರೆಯಲಾರೆ ಚೆಂದುಟಿ ಮೇಲಿನ ಹೂನಗೆ ಮರೆಯಲಾರೆ ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ ಚೆಂದುಟಿ ಮೇಲಿನ ಹೂನಗೆ ಮರೆಯಲಾರೆ ಅಂದದ ಹೆಣ್ಣಿನ ನಾಚಿಕೆ ಮರೆಯಲಾರೆ ಮೌನ ಗೌರಿಯ ಮೋಹದ ಕೈ ಬಿಡಲಾರೆ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಒಲವಿನ ಚಿಲುಮೆಯ ತಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೆ ಅರಣ್ಯ ಇಲಾಖೆ ಕುಂದಾಪುರ ವಲಯ ಮೂಡುಬಿದಿರೆ ಉಪವಿಭಾಗ ಇದರ ಎಸಿಎಫ್ ಆಗಿರುವಂಥ ಶ್ರೀಧರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಮಗೆ ಜಿಲ್ಲಾ ಪತ್ರಕರ್ತರ ಸಂಘದ ಸದಸ್ಯರು ಮತ್ತು ಎಲ್ಲ ಪತ್ರಕರ್ತರಿಗೆ ಒಂದು ಕುದುರೆಮುಖಕ್ಕೆ ಅಧ್ಯಯನ ಪ್ರವಾಸವನ್ನು ಹಮ್ಮಿಕೊಳ್ಳಲಾಗಿತ್ತು. ಪತ್ರಕರ್ತ ಆದವ ಯಾವಾಗಲೂ ಕೂಡ ಸಮಾಜದ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾನೆ, ಆದರೆ ತನ್ನ ಸ್ವಂತ ಬಗ್ಗೆ, ತನ್ನ ಜೀವನದ ಬಗ್ಗೆ, ತನ್ನ ಬಿಡುವಿನ ಬಗ್ಗೆ ಆಲೋಚನೆ ಮಾಡುವವರು ಭಾಳ ಕಮ್ಮಿ. ಒಂದು ಕಾರ್ಯಕ್ರಮದಲ್ಲಿ ಅಧ್ಯಯನ ಪ್ರವಾಸದಲ್ಲಿ ಆ ಒಂದು ನಡೆದ ಒಂದು ಸುಂದರವಾದ ಅಧ್ಯಯನ ಪ್ರವಾಸ ಎಲ್ಲ ಪತ್ರಕರ್ತರಲ್ಲಿ ಹೊಸ ಹುರುಪನ್ನು ಮೂಡಿಸಿತು. ಏಜಿನ ಯಾವುದೇ ಡಿಫರೆನ್ಸ್ ಇಲ್ಲದೆ, ಹೆಣ್ಣು ಗಂಡು ಎಂಬ ಭೇದ ಇಲ್ಲದೆ ಎಲ್ಲ ಪತ್ರಕರ್ತರು ನಲಿದಾಡಿದರು, ಕುಣಿದಾಡಿದರು. ಅಲ್ಲಿ ಸಿಕ್ಕಿದ ಮಾಹಿತಿಗಳನ್ನು ಪಡೆದುಕೊಂಡು ಅವರ ಮಾಹಿತಿಯ ಕಣಜವನ್ನು ತಮ್ಮ ಮಾಹಿತಿಯನ್ನು ಸಂಗ್ರಹಿಸಿದರು. ಅದನ್ನು ಪತ್ರಿಕೆಗಳ ಮೂಲಕ ಬರೆಯಲು ಮುಂದಾದರು, ಸ್ಟೋರಿಗಳನ್ನ ಮಾಡಿದರು. ಅಷ್ಟೇ ಅಲ್ಲ, ಇನ್ನೊಬ್ಬರಿಗೂ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಈ ಮೂಲಕ ಇವತ್ತು ಕುದುರೆಮುಖ ಒಂದು ರಕ್ಷಿತಾರಣ್ಯ ಪ್ರದೇಶ, ಒಂದು ನ್ಯಾಷನಲ್ ಪಾರ್ಕ್, ಅಲ್ಲಿರುವ ಬೇರೆ ಬೇರೆ ವೈವಿಧ್ಯಮಯ ಜೀವ ಸಂಕುಲನಗಳ ಬಗ್ಗೆ ಮಾಹಿತಿ ಪಡೆದುಕೊಂಡು ಅಲ್ಲಿ ತುಂಗಾ ನದಿಗೆ, ಭದ್ರಾ ನದಿಯ ಒಂದು ಮೂಲ ಗಂಗಾ ಮೂಲ ಏನಿದೆ ಅಲ್ಲಿಗೆ, ನೇತ್ರಾವತಿ ನದಿಯ ಮೂಲ ಏನಿದೆ ಗಂಗಾ ಮೂಲಕ್ಕೆ ಅದನ್ನು ಹೋಗುವ ಒಂದು ಅವಕಾಶವನ್ನು ಅರಣ್ಯ ಇಲಾಖೆಯವರು ಮಾಡಿಕೊಟ್ಟರು. ಪತ್ರಕರ್ತರಿಗೂ ನದಿಯ ಮೂಲ ಎಲ್ಲಿ ಆರಂಭ ಆಗ್ತದೆ ಅದನ್ನು ಕೂಡ ಒಂದು ಮಾಹಿತಿಯ ಪಡೆಯುವ, ಅಲ್ಲಿಗೆ ಹೋಗುವ, ಅದನ್ನು ವೀಕ್ಷಿಸುವ ಅವಕಾಶ ಸಿಕ್ಕಿತು. ಅದಾಗಿ ಹನುಮಂತ ಗುಂಡಿ ಇವತ್ತು ಫಾಲ್ಸ್ ಎಷ್ಟು ಚಂದನ, ಮಳೆಯ ಮಧ್ಯೆ ಆ ಜಲಪಾತ ನೋಡಲಿಕ್ಕೆ ಅಷ್ಟು ಮನ ಮೋಹಕ, ಅದನ್ನು ಕೂಡ ನೋಡುವ ಒಂದು ಭಾಗ್ಯ ಪತ್ರಕರ್ತೆಗೆ ಸಿಕ್ಕಿತು. ಒಂದು ಉತ್ತಮವಾದಂತಹ ಒಂದು ಅಧ್ಯಯನದ ಪ್ರವಾಸ ಆಗಿ ಇವತ್ತು ನಾವು ಕುದುರೆಮುಖಕ್ಕೆ ತೆರಳಿದ್ದೆವು. ಹಲವಾರು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕಾಯಿತು. ವಿಶೇಷವಾಗಿ ಒಂದು ಮಳೆಗಾಲದಲ್ಲಿ ಈ ಮಳೆಯ ನಡುವೆ ಮತ್ತು ಹನಿಗಳ ನಡುವೆ, ಅಲ್ಲಿ ಮೋಡ ಮುಸುಕಿದ ಕಾಡಿನ ನಡುವೆ ನಡೆಯುವಂಥ ಒಂದು ಅನುಭವವೇ ಅತ್ಯಪೂರ್ವ. ಇದೊಂದು ಟ್ರಿಪ್ ನಮಗೆ ತುಂಬ ಖುಷಿ ಕೊಟ್ಟಿದೆ. ಅಂದರೆ ಅಲ್ಲಿ ಹೋಗಿದ್ದೆ ಮರೆಯಲಿಕ್ಕಾಗೋದಿಲ್ಲ ಅಂಥ ಒಂದು ಟ್ರಿಪ್ ಆಗಿರುತ್ತೆ. ಕುದುರೆಮುಖ ಪ್ರವಾಸ ತುಂಬ ಖುಷಿ ಕೊಟ್ಟಿದೆ.
ಮೊದಲನೇದಾಗಿ ಕುದುರೆಮುಖಕ್ಕೆ ಹೋಗ್ತಾ ಇರೋದು. ನೋಡುವಾಗ ತುಂಬ ಪ್ರಕೃತಿ ನೋಟ ತುಂಬ ಚೆಂದ ಇತ್ತು. ಹಾಗೆ ಅಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ಒಳ್ಳೆಯ ರೀತಿಯ ನಮಗೆ ವ್ಯವಸ್ಥೆ ಮಾಡಿದರು. ಹಾಗೆ ಈ ಅಧ್ಯಯನ ಪ್ರವಾಸವನ್ನು ಆಯೋಜಿಸಿದ ಅರಣ್ಯ ಇಲಾಖೆ ಮತ್ತು ವಾರ್ತಾ ಇಲಾಖೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ ಧನ್ಯವಾದಗಳು. ಮೊದಲಾಗಿ ನಾವು ಜಿಲ್ಲಾ ವ್ಯಾಪ್ತಿಯ ಪತ್ರಕರ್ತರು ಎಲ್ಲರೂ ಸಾಮಾನ್ಯವಾಗಿ ಒಟ್ಟಾಗೋದು ತುಂಬ ಕಡಿಮೆ. ಅಂಥ ಒಂದು ಒಟ್ಟಾಗುವ ಸಂದರ್ಭ ಇದು ಈ ಒಂದು ಅಧ್ಯಯನ ಪ್ರವಾಸ ತಂದುಕೊಟ್ಟಿದೆ. ಈ ಒಂದು ಅಧ್ಯಯನ ಪ್ರವಾಸವನ್ನು ಸಂಘಟಿಸಿದ ಅರಣ್ಯ ಇಲಾಖೆ, ಕಾರ್ಯನಿರತ ಪತ್ರಕರ್ತರ ಸಂಘ, ಎಲ್ಲ ಪತ್ರಕರ್ತ ಮಿತ್ರರಿಗೆ ಹೃದಯಾಂತರಾಳದ ಧನ್ಯವಾದಗಳು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇವತ್ತು ಆಯೋಜಿಸಲಾದಂಥ ಕುದುರೆಮುಖಕ್ಕೆ 1 ದಿನಗಳ ಅಧ್ಯಯನ ಪ್ರವಾಸ ಬಹಳಷ್ಟು ಖುಷಿ ಕೊಟ್ಟಿದೆ. ನಾನು ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯವನ್ನು ತಿಳಿಸಿ ಹೇಗೆ ಅಂತ ಹೇಳಿದರೆ, ಒಂದು 3.5 ದಶಕಗಳ ಹಿಂದೆ ಒಂದು 2 ವಾರಕ್ಕೊಮ್ಮೆ ಹೋಗುತ್ತಿರುವಂಥ ಸ್ಪಾಟ್ ಅದು ನಂದು ಕುದುರೆಮುಖ. ಆ ಭಾಗದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯ ನಡೆದಿತ್ತು. ವಿಶೇಷವಾಗಿ ಅದೊಂದು ಸಿಟಿ ಥರ ಇತ್ತು, ಎಲ್ಲ ವ್ಯವಸ್ಥೆಗಳಿತ್ತು. ಅಂಥ ಪ್ರದೇಶದಲ್ಲಿ ಸುಮಾರು 2,000 ಕ್ವಾರ್ಟರ್ಸ್ಗಳಿತ್ತು, ಅಷ್ಟೇ ಕಾರ್ಮಿಕರಿದ್ದರು. ಕುದುರೆಮುಖ ಎಂಬ ಕಲ್ಪನೆ ನಾನು ಅವತ್ತಿಂದ ಯೋಚಿಸುವುದು. ಇಲ್ಲಿಂದ ಮಂಗಳೂರಿಗೆ ಅದು ಬಹಳ ಒಂದು ಸಂಪರ್ಕ ವ್ಯವಸ್ಥೆ ಇದೆ. KYCL ನಮ್ಮದು ಬೈಕಂಪಾಡಿಯಲ್ಲಿರುವಂಥದ್ದು, ಕೂಳೂರಲ್ಲಿ KIOCL. ಹಾಗೆ ಆ ಕುದುರೆಮುಖ ಇಡೀ ನಮ್ಮ ದೇಶಕ್ಕೆ ಒಂದು ಮಾದರಿಯಾದಂಥ ಒಂದು ಅದಿರು ತಯಾರಿಕಾ ಸಂಸ್ಥೆಯಾಗಿತ್ತು. ಆದರೆ ಕಾಲಕ್ರಮೇಣ ಅದನ್ನು ರಾಷ್ಟ್ರೀಯ ನೇತೃತ್ವದವರು ಅದನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಮೀಸಲು ಅರಣ್ಯ ಮಾಡಿದ ಕಾರಣ ಇವತ್ತು ಒಳ್ಳೆಯ ರೀತಿಯಲ್ಲಿ ಅದೊಂದು ಫಲವತ್ತಾದ ಪ್ರದೇಶದರಾಗಿದೆ. ಅಷ್ಟು ಫಸಲು ಬರದಿದ್ದರೂ ಪರವಾಗಿಲ್ಲ, ಆದರೆ ಮೀಸಲು ಅರಣ್ಯದೊಳಗೆ ಬಹಳ ಸುಂದರವಾಗಿ ಪರಿಸರವನ್ನು ಕಾಪಾಡಲಿಕ್ಕೆ ಸಾಧ್ಯವಾಗಿದೆ. ನನ್ನ ಒಂದು ಅಧ್ಯಯನ ಪ್ರಕಾರ, ನಾನು ತಿಳ್ಕೊಂಡ ಪ್ರಕಾರ, ಇತಿಹಾಸ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಅಲ್ಲಿಯ ಬೆಟ್ಟ ಅದು ಮಂಗಳೂರಿನ ಸಮುದ್ರಕ್ಕೂ ಕೂಡ ಸ್ವಲ್ಪ ಕನೆಕ್ಟಿವ್ ಆಗಿದೆ. ಯಾಕೆಂದೇಳಿ ಆ ಗಾಳಿ, ಆ ಬೀಸುವ ಪ್ರಭಾವ ಮಂಗಳೂರಿನ ಸಮುದ್ರದ ಅಲೆಗಳ ಏರಿಳಿತಕ್ಕೂ ಕಾರಣ ಆಗ್ತದೆ ಅಂತೇಳಿ ನನ್ನದೊಂದು ವೈಯಕ್ತಿಕ ಅಭಿಪ್ರಾಯ. ನಾವೀಗ ಕುದುರೆಮುಖ ಭಗವತಿ ಪಾರ್ಕ್ನಲ್ಲಿದ್ದೇವೆ. ಇದೊಂದು ಫಾರೆಸ್ಟ್ ಪ್ಲೇಸ್. ಈ ಫಾರೆಸ್ಟ್ ಪ್ಲೇಸ್ ನಾವು ಎಲ್ಲಿಗೆ ಇವತ್ತು ಮಂಗಳೂರಿನಿಂದ ಹೊರಟದ್ದು. ಮಂಗಳೂರು ಪ್ರೆಸ್ ಕ್ಲಬ್ನಿಂದ 7 ಗಂಟೆಗೆ ಹೊರಟಿದ್ದೇವೆ. 9 ಗಂಟೆಗೆ ನಾವು ಅಲ್ಲಿ ಕಾರ್ಕಳದಲ್ಲಿ ಹೋಟೆಲ್ನಲ್ಲಿ ಚಹಾ ಕುಡಿದು ಅಲ್ಲಿಂದ ನಾವು ಕುರಿಂಜ ಸ್ಪಾಟ್, ಹಾಗೆ ಇದೆಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿರುವಂತಹ ಜಾಗ ಇದೆಲ್ಲ ಕುದುರೆಮುಖ ಜಾಗ. ಈಗ ನಾವು ಕುದುರೆಮುಖ ಇರುವಂಥದ್ದು ಭಗವತಿ ಇದು ಪಾರ್ಕ್ನಲ್ಲಿ. ಈಗ ನಾವು ಇಲ್ಲಿಂದ ಒಂದು 1/2 ಕಿಲೋಮೀಟರ್ ನಡೆಯಲಿಕ್ಕೆ ಉಂಟು. ನಡೆದು ಅಲ್ಲಿ ಕೆಲವು ಸ್ಪಾಟ್ಗಳನ್ನು ನೋಡಿಕೊಂಡು ನಂತರ ನಾವು ಇಲ್ಲಿ ಮಧ್ಯಾಹ್ನದ ಭೋಜನವನ್ನು ಇಲ್ಲಿ ಸವಿತೇವೆ. ಅದರ ಜೊತೆ ಅಲ್ಲಿ ಏನೆಲ್ಲ ಆಗ್ತದೆ ಅದನ್ನೆಲ್ಲ ನಿಮ್ಮ ಮುಂದೆ ನಾವು ಹೇಳ್ತಾ ಇರ್ತೇವೆ. ಒಳಗಡೆ ಬುಕ್ಕಿಂಗ್ ಮಾಡಿ 11 ಗಂಟೆ ನಂತರ ಬಂದರೆ ಅವಕಾಶ ಇಲ್ಲ. 11 ಗಂಟೆ ಒಳಗಡೆ ಬರಬೇಕು. ವಾಪಸ್ ಬರಲಿಕ್ಕೆ 6 ಗಂಟೆ ತನಕ ನಮ್ಮ ಗೈಡ್ಸ್ ಇರ್ತಾರೆ.
ಇದು ಈಗ ಪ್ಲಾಸ್ಟಿಕಲ್ಲಿ ಬಿಸಾಡಿದ್ರೆ ಫೈನ್ ಏನಾಗುತ್ತೆ? ಗೈಡ್ ಇರ್ತಾರೆ, ಅವ್ರು ತಗೊಂಡು ಬರ್ತಾರೆ. ಗೈಡ್ ಬಿಸಾಡಿ ಕೊಡೋದಿಲ್ಲ ಅವ್ರು. ರಸ್ತೆ ಮಾರ್ಗದಲ್ಲಿ ಪಾರ್ಕಿಂಗ್ ಮಾಡಿ ಬೇರೆ ಚಟುವಟಿಕೆ ಮಾಡೋದಾಗಿರಲಿ, ಪ್ಲಾಸ್ಟಿಕ್ ಎಸೆಯೋದಾಗಲಿ, ಎಲ್ಲದಕ್ಕೂ ಸಹ ಸಪ್ರೇಟ್ ಫೈನ್ ಚಾರ್ಜಸ್. ಟ್ರೆಕ್ಕಿಂಗಿಗೆ ಸೂಕ್ತ ಟೈಮ್ ಯಾವ ಅದೇ ಹೇಳಿದೆ. ಟ್ರೆಕ್ಕಿಂಗ್ ಅಂದರೆ ಕೆಲವೊಂದು ಆ್ಯಕ್ಚುಲಿ ಅಂತ ಹೇಳಿದ್ರೆ ಈಗಲೂ ಬೆಸ್ಟ್ ಟೈಮೇ, ಏನಂದ್ರೆ ವ್ಯೂಸ್ ಸಿಗೋಲ್ಲ, ನಡ್ಕೊಂಡು ಹೋಗ್ಲಿಕ್ಕೆಲ್ಲ ಬೆಸ್ಟ್ ಟೈಮ್. ಈವನ್ ಸೆಪ್ಟೆಂಬರ್ ನಂತರ ಸ್ವಲ್ಪ ಏನೇ ಈ ಫಾಗ್ಸ್ ಕಡಿಮೆ ಇರೋದ್ರಿಂದ ವ್ಯೂಸ್ ಚೆನ್ನಾಗಿರ್ತದೆ. ಈ ಸಂದರ್ಭದಲ್ಲಿ ಫಾಗ್ಸ್ ಇರೋದ್ರಿಂದ ಹೇಳೋಕ್ಕಾಗಲ್ಲ, ಮಳೆ ಬಂದರೆ ಫಾಗ್ಸ್ ಒಂದ್ಸಲ ಸ್ಟಾಪ್ ಆಗ್ತದೆ, ಚೆನ್ನಾಗಿ ಕಾಣ್ತದೆ. ಇಂಥದ್ದೇ ಬೆಸ್ಟ್ ಟೈಮ್ ಅಂತ ಏನಿಲ್ಲ. ಅಂದ್ರೆ ನಿಮ್ಮ ಜನವರಿ ನಂತರ ಬಿಡಲ್ಲ, ಯಾಕಂದರೆ ಫೈರ್ ಸೀಸನ್ ಇರ್ತದೆ, ಅಲ್ಲಿ ಸ್ಟಾಪ್ ಮಾಡ್ತೀವಿ. ಉಂಟು ಫಸ್ಟ್ ಏಡ್ ಕಿಟ್ಟು ಗೈಡ್ ಹತ್ರನೂ ಇರುತ್ತೆ, ಮತ್ತೆ ಸ್ಟ್ರೆಚ್ಚರು ಎಲ್ಲ ಇಲ್ಲಿ ಬೇಸ್ ಪಾಯಿಂಟ್ ಸಿಗುದಿಲ್ಲ. ಸ್ಯಾಟರ್ಡೆ ಸಂಡೇ ಟೈಮಿಂಗ್ಸ್ ಅಲ್ಲಿ 300 ಜನ ಆಗ್ತಾರೆ ಅಂತ, ಒಂದಿನ 140 ಹಾಕೋದು, 150 ಹಾಕೋದು. ಆಲ್ಮೋಸ್ಟ್ ಜೂನ್ ಇಂದ ಡಿಸೆಂಬರ್ ತನಕ ಒಂದೊಂದು ಟ್ರೆಕ್ಕಿಂಗ್ ಪಾಯಿಂಟ್ ಅಲ್ಲಿ 70 ರಿಂದ 80 ಗೈಡ್ ಇದೆ. ಅದು ಆ 70 ರಿಂದ 80 ಜನ ಗೈಡ್ಗಳನ್ನು ಇಲ್ಲಿಯ ಈ ಸುತ್ತಮುತ್ತ ಇರುವ ಯಾರೆಲ್ಲ ಇದು ಏನು ನಮಗೆ ರಿಸರ್ವ್ ಫಾರೆಸ್ಟ್ ಒಳಗಡೆ ಇದ್ದು ಎನ್ಕ್ಲೋಸರ್ ಇದ್ದು ಅವರು ಬಿಟ್ಕೊಟ್ಟಿದ್ದಾರೆ ಜಾಗ, ಇನ್ನು ಕೆಲವರು ಎನ್ಕ್ಲೋಸರ್ ಇದ್ದಾರೆ, ಅವರಿಗೆ 350 ಜನ ಗೈಡನ್ನು ಐಡೆಂಟಿಫೈ ಮಾಡಿ ಅವರಿಗೆ ಟ್ರೈನ್ ಮಾಡಿದ್ದೇವೆ. ಈ ಏನು ಇಲ್ಲಿ ಬುಕ್ಕಿಂಗ್ ಆಗ್ತದೆ ಅವ್ರ ಪ್ರಕಾರ ಅವ್ರಿಗೆ ಉದ್ಯೋಗ ಆಗ್ತದೆ. ಹಾಗೆ ಪ್ರವಾಸಿಗರು ಅದರಿಂದ ಅನುಕೂಲ, ಎಲ್ಲ ಮಾಹಿತಿಯನ್ನು ಇಲ್ಲ, ಆ ಥರ ಚಾನ್ಸಸ್ ಇಲ್ಲ. ಯಾಕಂದ್ರೆ ನಾವು 3 months ಫೈರ್ ಸೀಸನ್ ಸ್ಟಾಪ್ ಮಾಡ್ತೇವೆ, ಹೆವಿ ರೈನ್ಸ್ ಆದರೂ ಸ್ಟಾಪ್ ಮಾಡ್ತೇವೆ ನಾವು. ಯಾಕಂದ್ರೆ ಒಂದು ಕಂಟಿನ್ಯೂಸ್ 3-4 ಡೇಸ್ ಇದ್ರೆ ಅದು ಸ್ಟಾಪ್ ಮಾಡ್ಬೇಕು. ಯಾಕಂದ್ರೆ ಅಲ್ಲಿ ಹೋಗಿ ಬರುವಾಗ ಏನಾದ್ರು ಅನಾಹುತ ಇಲಾಖೆ ಉತ್ತರ ಕೊಡಬೇಕಾಗ್ತದೆ. ಯಾರು ಅದು ಬುಕ್ಕಿಂಗ್ ಕ್ಲೋಸ್ ಆಗ್ತದೆ. ಆಮೇಲೆ ಇನ್ನೊಂದು ಮಳೆ ಬರುತ್ತೆ. ನಿಮ್ಮ ಮುಂದೆ ನಮ್ದು ಜಂಗಲ್ ಲಾಡ್ಜಸ್ ಆ್ಯಂಡ್ ರಿಸಾರ್ಟ್ಸ್ ಅಂತ ಅವ್ರು ಕೇಳಿರ್ಬೇಕನ್ಸ್ತದೆ. JLR ಅವ್ರದ್ದು ಈ ನಮ್ಮ ಇಡೀ ಸ್ಟೇಟಲ್ಲಿ 27 ಪ್ರಾಪರ್ಟಿ ಇದೆ. 27 ಪ್ರಾಪರ್ಟಿ, ಎಲ್ಲ ಪ್ರಾಪರ್ಟಿಗಳಿರೋದು ಎಕ್ಸೆಪ್ಟ್ ಮೈಸೂರು ಲಲಿತ್ ಪ್ಯಾಲೇಸ್ ಬಿಟ್ಟರೆ ಮತ್ತೆಲ್ಲ ಕಾಡೊಳಗಡೆನೇ ಇದೆ. ಇಲ್ಲಿಗೆ ನಾವು ಹೋಗ್ತಾ ಇರೋದು ಭಗವತಿ ಕ್ಯಾಂಪ್ ಇದೆ. ಅದು ಹೇಗಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಬುಕ್ಕಿಂಗ್ ಪರ್ ಪರ್ಸನ್ ಬರುತ್ತೆ. ನೀವು ಇವತ್ತು 12 ಗಂಟೆ ಒಳಗಡೆ ಬಂದು ರೀಚ್ ಆದರೆ ನಿಮಗೆ ಮಧ್ಯಾಹ್ನಕ್ಕೆ ಲಂಚ್ ಕೊಡ್ತಾರೆ, ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಕೊಡ್ತಾರೆ, ಈವ್ನಿಂಗ್ ಒಂದು ಸಣ್ಣ ಸಫಾರಿ ಕರ್ಕೊಂಡು ಹೋಗ್ತಾರೆ, ನೈಟು ಡಿನ್ನರ್ ಕೊಡ್ತಾರೆ, ಅರ್ಲಿ ಮಾರ್ನಿಂಗ್ ನಾವೀಗ ಹೇಳುವಂಥ ಪ್ಲೇಸ್ಗಳಿಗೆ ಅವ್ರು ಸಫಾರಿ ವೆಹಿಕಲಲ್ಲಿ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಮತ್ತೊಂದು ನಿಮಗೆ ಮಧ್ಯಾಹ್ನ 12 ಗಂಟೆ ಆಗೋದು ಚೆಕ್ಔಟ್ ಆಗಬೇಕು. ಅದು ಹೇಗಿರ್ತಂದರೆ ಪರ್ ಪರ್ಸನ್ ನಿಮಗೆ ಫೇರ್ ಇರ್ತದೆ. ಈಗ ಸೀಸನಲ್ಲಿ ಒಬ್ಬ ವ್ಯಕ್ತಿಗೆ 7,000 ಬರ್ಬೋದು. ಈಗ ಮಳೆಗಾಲದಲ್ಲಿ 3,000ಕ್ಕೂ ಹೋಗ್ಬೋದು. ಡೇ ಬೈ ಡೇ ಅದು ಇದಾಗ್ತಾ ಇರ್ತದೆ. ನಾನು ಅದ್ರದ್ದು ಬ್ರೋಚರ್ ಮಾಹಿತಿಯನ್ನು ಶೇರ್ ಮಾಡ್ತೇನೆ. ಆಮೇಲೆ ಇಲ್ಲಿದು ನಂಬರ್ ಕೊಡ್ತೇನೆ. ಇದು ಟೋಟಲ್ 27 ಪ್ರಾಪರ್ಟಿ ಇದೆ, ಅದರಲ್ಲಿ ಇದೊಂದು ಪ್ರಾಪರ್ಟಿ. ಇಲ್ಲಿಗೆ ನೀವು ಬುಕ್ ಮಾಡ್ಕೊಂಡು ಬಂದರೆ ನಿಮಗೆ ಸಫಾರಿ ಏನಿದೆ ಫ್ರೀಯಾಗಿ ಬರೋ ಆ ಪ್ಯಾಕೇಜ್ ಒಳಗಡೆ ಬಂದುಬಿಡ್ತದೆ, ಫುಡ್ ಜೊತೆನೇ ಬರ್ತದೆ. ಈವ್ನಿಂಗ್ ಸಫಾರಿ ಮಾಡೋರು ಈವ್ನಿಂಗ್ ಕರ್ಕೊಂಡು ಹೋಗ್ತಾರೆ, ಮಾರ್ನಿಂಗ್ ಸಫಾರಿ ಮಾಡೋರು ಮಾರ್ನಿಂಗ್ ಕರ್ಕೊಂಡು ಹೋಗ್ತಾರೆ. ಇದೇ ಥರ ನಮ್ಮದು ಸೀತಾ ನದಿ ಇಲ್ಲಿ ನೇಚರ್ ಕ್ಯಾಂಪ್ ಇದೆ, ಆನೆಜೇರಿಯಲ್ಲಿದೆ, ಕೊಲ್ಲೂರಲ್ಲಿ. ನಮ್ಮದು ಈ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಮತ್ತು ಕುದುರೆಮುಖ ವೈಲ್ಡ್ ಲೈಫ್ ಡಿವಿಷನ್ ಸಂಬಂಧಪಟ್ಟಂತೆ 3 ಕಡೆಯಲ್ಲಿದೆ. ಹಾಗೆ ಅವ್ರದ್ದು ರಿವಲ್ಟನ್ ಅಂತೇಳಿ ಕೆಮ್ಮಣ್ಣಗುಂಡಿಲಿದೆ, ಹಾಗೆ ಗೋಪಿನಾಥಮ್ ಇದೆ, ಆಮೇಲೆ ಭೀಮೇಶ್ವರ ಅಂತೇಳಿ ಕಾವೇರಿ ಇದೆ. ಅಂದರೆ ಟೋಟಲಿ 27 ಪ್ರಾಪರ್ಟಿ ಇದೆ. ಇವತ್ತು ಅವರು ಫುಡ್ಡನ್ನು ನಾವು ಅವರಿಗೆ ಹೇಳಿ ಪ್ರೊವೈಡ್ ಮಾಡಿಸಿದ್ದೇವೆ. ಈಗ ಅವರು ಆ ಕ್ಯಾಂಪಸ್ಸಿಗೆ ಹೋಗೋಣ, ಸ್ವಲ್ಪ ಮಳೆ ಕಡಿಮೆ ಹೋಗೋಣ ಅಂತಿದ್ವಿ, ನೋಡೋಣ ಹೇಗಾಗ್ತದೆ ನೋಡೋಣ. ಅಂದರೆ ನೇಚರಲ್ಲಿ ಏನಾಗ್ತದೆ ಅಂದರೆ ಟ್ರೆಕ್ಕಿಂಗು ಕೆಲವರಿಗೆ ಈ ಥರ ಮಳೆಯಲ್ಲೇ ಟ್ರೆಕ್ ಮಾಡೋಕ್ಕೆ ಇಷ್ಟ, ಕೆಲವರಿಗೆ ನಮ್ಮ ಸೆಪ್ಟೆಂಬರಿಂದ ಡಿಸೆಂಬರ್ ಒಳಗೆ ಚಳಿಯಲ್ಲಿ ಟ್ರೆಕ್ ಮಾಡಲಿಕ್ಕೆ ಇಷ್ಟ, ಕೆಲವರಿಗೆ ಮೇಲಿ ನಮ್ಮದು ಒಂದು ಸಲ ಏಪ್ರಿಲ್ ಮೇಲೆ ಜನವರಿ ಫೆಬ್ರವರಿ ಮಾರ್ಚಲ್ಲಿ ನಾವು ಬೆಂಕಿಯಿಂದ ಸ್ಟಾಪ್ ಮಾಡಿದರೆ ಒಂದು ಸಲ ಮಳೆ ಆಗ್ತದೆ ಇಲ್ಲಿ. ಸಾಮಾನ್ಯ ಕುದುರೆಮುಖ ಈ ಭಾಗದಲ್ಲಿ ಏಪ್ರಿಲ್ ಮೇಲೆ ಮಳೆ ಬಂದುಬಿಡುತ್ತೆ. ಮಳೆ ಶುರು ಆದರೆ ಪುನಃ ಟ್ರಕ್ ಸ್ಟಾರ್ಟ್ ಮಾಡ್ತೇವೆ. ಆವಾಗ ಕೆಲವರಿಗೆ ಬೇಸಿಗೆಯಲ್ಲಿ ವ್ಯೂಸ್ ನೋಡ್ಕೊಂಡು ಆ ಥರ ಟ್ರಕ್ ಇಷ್ಟ. ಅಂದರೆ ಟೋಟಲಿ ಅವರವರ ಆಸಕ್ತಿ ಮೇಲೆ ಅವ್ರು ಬಂದು ಟ್ರಕ್ ಮಾಡ್ಬೋದು ಅಷ್ಟೇ. ಆದರೆ ಓವರಾಲ್ ಹೇಳಬೇಕಂತ ಹೇಳಿದ್ರೆ ಈ ಟೈಮಲ್ಲಿ ನಿಮ್ಗೆ ಟ್ರೆಕ್ಕಿಂಗ್ ಸ್ವಲ್ಪ ಕಡಿಮೆ ಅಂದರೆ ಸಿಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಈ ನಿಮಗೆ ಆ ವೈಶಾಖ ಏನಿದೆ ಸೆಪ್ಟೆಂಬರಿಂದ ನಿಮ್ಗೆ ಜನವರಿವರೆಗೆ ಫುಲ್ ಬ್ಯುಸಿ ಇರ್ತದೆ. ಒಂದು ಸಲ ಅದು ಆನ್ಲೈನ್ 10 ದಿವಸ ಮೊದಲು ಓಪನ್ ಮಾಡ್ತಾರೆ, ಓಪನ್ ಮಾಡಿ 1 hour ಬುಕ್ ಆಗಿಬಿಡ್ತದೆ. ಅದನ್ನು ಫಸ್ಟ್ ಏನು ಮಾಡ್ತಿದ್ರು, ಒಬ್ಬ 10 ವ್ಯಕ್ತಿಗೆ ಮಾಡ್ತಿದ್ರು, ಅದನ್ನು ಚೇಂಜ್ ಮಾಡಿದ್ದಾರೆ. ಈಗ ಇಬ್ಬರಿಗೆ ಮಾಡಲಿಕ್ಕೆ ಆಗೋದು. ಯಾಕಂದರೆ ಒಬ್ಬನೇ 10 ಏಜೆನ್ಸಿಗಳೆಲ್ಲ ಫಿಕ್ಸ್ ಆಗಿ ಬೆಂಗಳೂರಲ್ಲಿ 10 ಜನ ಒಬ್ಬೊಬ್ಬರು ಮಾಡ್ಕೊಂಬಿಟ್ಟು 1 hour ಬ್ಲಾಕ್ ಆಗಿಬಿಡ್ತಿತ್ತು. ಈಗ ಅದಕ್ಕೆ ಒಬ್ಬ ವ್ಯಕ್ತಿಗೆ ಆಧಾರ್ ಕಾರ್ಡ್ ಇದು ಮಾಡಿಬಿಟ್ಟು 2 ಜನ ಮಾತ್ರ ಬುಕ್ ಮಾಡಲಿಕ್ಕೆ ಆ ಥರ ಮಾಡಿದ್ದಾರೆ ಈಗ. ಯಾಕಂದರೆ ಎಲ್ಲರೂ ಹೆಚ್ಚು ಜನರಿಗೆ ಅವಕಾಶ ಆಗಲಿ ಅಂತ. ಇದರಲ್ಲಿ ಕುದುರೆಮುಖ ಪೀಕಿಗೆ ಟ್ರೆಕ್ಕಿಂಗಿಗೆ ಭಾಳ ಜನ ಬರ್ತಾರೆ. ಅದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಂದರ್ಭದಲ್ಲೂ ಇರ್ತದೆ. ಗಂಗಡಿಕಲ್ಲು ಮತ್ತು ಈ ನಮ್ಮ ಕುರಿಂಜಾಲ್ ಇದಕ್ಕೆ ಸ್ವಲ್ಪ ಕಡಿಮೆ ಡಿಮಾಂಡ್ ಇದೆ. ಕುದುರೆಮುಖ ಪೀಕ್ ಹೋದರೆ ನೀವು ಕುದುರೆಮುಖ ಹೋದರೆ ಇಡೀ ಉಡುಪಿ ನಮ್ಮ ಸೌತ್ ಕನ್ನಡ ಡಿಸ್ಟ್ರಿಕ್ಟಲ್ಲಿ ಕಂಪ್ಲೀಟ್ ಕಾಣ್ತದೆ ಕುದುರೆಮುಖ ಪೀಕ್. ಅದು ತುಂಬ ಒಳ್ಳೆ 300 ಜನ ಮಾತ್ರ. ನಿಮ್ಮ ಪ್ರತಿ 10 ಜನಕ್ಕೆ ಒಬ್ಬರು ಗೈಡಿಂದ 100 ರೂಪಾಯಿ ಕಲೆಕ್ಟ್ ಮಾಡಿ ಒಂದು ಟ್ರಕ್ಕಿಗೆ ಒಂದು ದಿವಸಕ್ಕೆ 1,000 ಸಂಬಳ ಕೊಡ್ತೇವೆ ಅವರಿಗೆ.
ಏನಿಲ್ಲ ಇಲ್ಲ 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 ಅದಿದೆ, ಅದು ನಾವು ಅವರಿಗೆ ಅವ್ರ ಇನ್ಸೂರೆನ್ಸ್ ಮಾಡಿಬಿಟ್ಟು ಅವ್ರಿಗೆ ಏನು ರಿಸ್ಕ್ ನಾವು ಇಲಾಖೆ ಮಾಡ್ತದೆ. ಹೌದೌದು ಟ್ರೈನಿಂಗ್ ಕೊಡ್ತೇವೆ. ಹೌದು ಅದು ಹೇಳಲಿಕ್ಕೆ ಆಗೋದು. 3 months ಅಂತೂ ಸಿಗೋದಿಲ್ಲ ಫೈರ್ ಸೀಸನಲ್ಲಿ. ಮತ್ತು ಆಲ್ಮೋಸ್ಟ್ ಅವ್ರಿಗೆ ಈಗ ಟ್ರಕ್ಕಿಂಗ್ ಬುಕ್ ಆದಾಗ ಅವರಿಗೆ ಅಲ್ಲಿ ಒಂದು ಟ್ರಕ್ಕಿಗೆ 1,000 ರೂಪಾಯಿ ಅವರಿಗೆ. ಒಂದೇ ಟ್ರಕ್ ಬೆಳಿಗ್ಗೆ 6 ಗಂಟೆ ಹೋದರೆ ಆ ಟ್ರಕ್ ಎಲ್ಲ ಬರುವಾಗಲೇ 3 ಗಂಟೆ 4 ಗಂಟೆ ಆಗ್ತದೆ. ಸಣ್ಣ ಟ್ರಕ್ಗಳು ಸ್ವಲ್ಪ ಈಗ ನೋಡಿ ಇನ್ನೂ ಹೋದವ್ರು ಇಲ್ಲಿ ಕುರಿಂಜಾಲ್ ಹೋದವ್ರು ಇನ್ನೂ ಬಂದಿಲ್ಲ. ಬೆಳಿಗ್ಗೆ 6 o'clock ಹೊರಟಿದ್ದಾರೆ. ಈಗ ನೋಡಿ ಈಗ 1:12 ಬರುವಾಗ 2 ಗಂಟೆ 3 ಗಂಟೆ ಆಗ್ಬಿಡುತ್ತೆ. ಅದು ಅಂದರೆ ನೇಚರ್ ಇಸ್ ಮ್ಯೂಟ್. ಹಾಗಾಗಿ ಅದರಲ್ಲಿ ನಾವು ಯಾರ್ಯಾರ ಆಸಕ್ತಿ ಏನಂತ ಹೇಳಲಿಕ್ಕೆ ಬರೋದಿಲ್ಲ. ಅವರವ್ರ ಆಸಕ್ತಿ ಮೇಲೆ ಟ್ರಕ್ ಮಾಡ್ತಾರೆ. ಇಲ್ಲ ಜೀಪಲ್ಲಿ ಕರ್ಕೊಂಡು ಸಫಾರಿ, ಟ್ರೆಕ್ಕಿಂಗ್ ನಡ್ಕೊಂಡು ಹೋಗೋಕೆ ನಡ್ಕೊಂಡು ಹೋಗೋದು. ಸಫಾರಿಯನ್ನು ನೀವು ಆನ್ಲೈನ್ಲೇ ಬುಕ್ ಮಾಡ್ಕೊಳ್ಬೋದು. ಟೈಮಿಂಗ್ ನೋಡಿಕೊಂಡು ನೀವು ಒಂದು ಮಿನಿಮಮ್ 7 ರಿಂದ 8 ಜನ ಬುಕ್ ಮಾಡ್ಕೊಂಡ್ರೆ ಒಳ್ಳೆ ಆಗ್ತದೆ. ಯಾಕಂದರೆ ನಿಮ್ಗೆ 3,000 ಬುಕ್ ಕೊಂಡ್ರೆ 7 to 8 ಮೆಂಬರ್ಸ್ ಹೋಗ್ಬೋದು. ಅಲ್ಲ ಬರ್ಬೇಕಾರೆ ಅಲ್ಲ, ಇದು ಆ್ಯಕ್ಚುಲಿ ಪ್ರಾಣಿ ಅಂತ ಹೇಳಿದ್ರೆ ಇದು ಎವರ್ಗ್ರೀನ್ ಮತ್ತು ಸೆಮಿ ಎವರ್ಗ್ರೀನ್ ಫಾರೆಸ್ಟು ಮತ್ತು ಶೋಲಾ ಫಾರೆಸ್ಟ್ ಅಂತ ಹೇಳಿದ್ರೆ ಬೆಟ್ಟಗಳೆಲ್ಲ ಹುಲ್ಲುಗಳನ್ನು ಕೂಡಿರ್ತದೆ. ಅದರ ವ್ಯಾಲೀಸ್ಗಳಲ್ಲಿ ಫಾರೆಸ್ಟ್ ಬರ್ತದೆ. ಪ್ರಾಣಿಗಳೇನು ಮಾಡ್ತದೆ, ಅದ್ರ ಈವ್ನಿಂಗ್ ಟೈಮಲ್ಲಿ ನೈಟ್ ಟೈಮಲ್ಲಿ ಸ್ವಲ್ಪ ಮೆಂದ್ಬಿಟ್ಟು ಆ ವ್ಯಾಲೀಸಲ್ಲಿ ವ್ಯಾಲೀಸ್ ನಮ್ಗೆ ಕಾಣೋದಿಲ್ಲಲ್ಲ, ಫುಲ್ ತಿಕ್ಲಿ ಕಾಡಿರ್ತದೆ. ಮತ್ತೇನಾಗ್ತದೆ ಇಲ್ಲಿ ಶೋಲ ಈಗಲೇ ನೋಡಿದ್ರಿ ಒಂದು ಅರ್ಧ ಅಡಿ ಅಷ್ಟು ಹುಲ್ಲು ಬಂದಿದೆ. ಇನ್ನೊಂದು 2 months ಹೋದರೆ 2 ಅಡಿ 3 ಅಡಿ ಹುಲ್ಲು ಬರುವಾಗ ಸಣ್ಣ ಪ್ರಾಣಿಗಳು ಯಾವುದು ಕಾಣೋದೇ ಇಲ್ಲ ನಮಗೆ. ಅಂದರೆ ಮೇಜರಾಗಿ ಇಲ್ಲಿ ಬೈಸನ್ ಇದೆ, ಸಾಂಬಾರ್ ಇದೆ, ಅದು ಕಡವೆ ಇದೆ, ಆಮೇಲೆ ಈಗ ವೈಲ್ಡ್ ಡಾಗ್ಸ್ ಬಂದಿದೆ. ಲಾಸ್ಟು ಮೇಯಲ್ಲಿ ಟೈಗರ್ ಸೆನ್ಸಸ್ ಮಾಡಿದಾಗ ಈ ನ್ಯಾಷನಲ್ 4 ಟೈಗರು ನಮ್ಮ ಕ್ಯಾಮರಾ ಟ್ರ್ಯಾಪಲ್ಲಿ ಸೈಟ್ ಆಗಿದೆ. ಹಾಗೆ ಟೈಗರ್ಸು ಇದೆ, ಎಲಿಫೆಂಟ್ಸ್ ಇದೆ. ಒಂದು ನಮ್ಮ ಲಾಸ್ಟ್ ಟೈಮ್ ಒಂದು ಏನೋ ಅನಾಹುತ ಆಗಿ 2 ಜನ ಅಲ್ಲಿ ಡೆತ್ ಆದರೂ ಅದಕ್ಕೋಸ್ಕರ ಇಲ್ಲೇ ಕ್ಯಾಪ್ಚರ್ ಮಾಡಿದ್ವಿ. ಈಗ 2 ಎಲಿಫೆಂಟ್ಸ್ ಇದೆ ಅಂತ ಹೇಳ್ತಾರೆ. ಅದನ್ನು ಮೂಮೆಂಟ್ಸ್ ಗೊತ್ತಾಗೋದಿಲ್ಲ. ಎಲಿಫೆಂಟ್ಸ್ಗಳು ಇಲ್ಲಿಂದ ಕೆಳಗಡೆ ನಮ್ಮ ಯಾವುದು ಕಾರ್ಕಳಕ್ಕೆ ಹೋಗ್ಬೋದು, ಕಬ್ಬಿನಾಲೆಗೆ ಹೋಗ್ಬೋದು, ಅಲ್ಲಿಂದ ಮಾರನೇ ದಿವಸ ಮೇಲೆತ್ತ ಶೃಂಗೇರಿ ಎತ್ತಿ ಒಗ್ಗದಿಂದ ಚೀಚಿ ಬರ್ಬೋದು. ಹಾಗಾಗಿ ನಮಗೆ ಮೂಮೆಂಟ್ಸ್ ಪ್ರಾಣಿಗಳು ಇಷ್ಟಿದೆ. ಯಾವುದು ತುಂಬ ಲೆಪರ್ಡ್ ಇದ್ದಾವೆ. ಹಾಗಾಗಿ ಬೇರೆ ಸಣ್ಣ ಯಾವುದು ಪಾರ್ಕಿಪೈನ್ಸ್ ಇರ್ಬೋದು, ಬಾರ್ಕಿಂಗ್ ಡಿಯರ್ಸ್ ಇರ್ಬೋದು, ಅಂದರೆ ಕಾಡು ಕುರಿ, ಆಮೇಲೆ ನಿಮ್ಮ ಮುಳ್ಳಹಂದಿಗಳು, ಕಾಡಹಂದಿಗಳು, ಆಮೇಲೆ ಬರಿಂಕ ಅಂತ ಹೇಳ್ತೇವೆ, ಮೌಸ್ ಡಿಯರ್ ಹೇಳ್ತೇವೆ. ಆ ಥರದ ತುಂಬ ಪ್ರಾಣಿಗಳು ಇಲ್ಲಿ ಹೆಚ್ಚುಗಡೆ ಒಂದು 101 ಜಾತಿ ಬರ್ಡ್ಸ್ ಇದ್ದಾವೆ. 100 and more than 100 ಬರ್ಡ್ಸ್ ಇದ್ದಾವೆ ಇದರೊಳಗಡೆ. ಅಲ್ಲ, ಸ್ಥಳೀಯ ಲೋಕಲ್ಲೇ, ವಲಸೆ ಕಡಿಮೆ. ಸೆನ್ಸಸ್ ಮಾಡಿದ್ದೇವೆ ಮೇಯಲ್ಲಿ. ಅದು ಒಂದು ಟ್ರಾನ್ಸಿಸ್ಟ್ ಲೈನ್ ಅಂತೇಳಿ, ಒಂದು ಟ್ರಯಲ್ ಅಂತ ಹೇಳಿದ್ರೆ ಬೆಳಿಗ್ಗೆಯಿಂದ ಒಂದು ಟ್ರಯಲ್ ಮಾಡಿಕೊಂಡು ಒಂದು ಇಷ್ಟು ಕಿಲೋಮೀಟರ್ಸ್ ದೂರ ನೋಡ್ಕೊಬಿಟ್ಟು ಅದರದ್ದು ಆ ಟ್ರಯಲಲ್ಲಿ ಅದ್ರ ಕೂಗು ಕೇಳೋದು, ಮರಕ್ಕೇನಾದ್ರು ಇದು ಡ್ಯಾಮೇಜ್ ನೋಡೋದು. ಇನ್ನೊಂದು 2 kilometer ಟ್ರಾನ್ಸಿಸ್ಟ್ ಲೈನ್ ಮಾಡಿ ಅದರಲ್ಲಿ ಹಿಕ್ಕೆಗಳು, ಫುಟ್ ಮಾರ್ಕ್ಸು, ಮತ್ತು ಹಿಂದೆ ಅದು ಅಡ್ಡ ಲೈನಲ್ಲಿ ನೋಡಿಬಿಟ್ಟು ಅಲ್ಲಿ ಏನಾದರೂ ಅದ್ರ ಹಿಕ್ಕೆಗಳು ಆ ಥರ 2 ಸಿಸ್ಟಮ್ ಇದೆ. ಅದ್ರಲ್ಲಿ ಮಾಡಿದ್ದೇವೆ. ಎಕ್ಸಾಕ್ಟ್ ಅಂತಲ್ಲ, ಬಟ್ ಟೈಗರಿಗೆಲ್ಲ ಮಾತ್ರ ಅಲ್ಲಿ ಎಲ್ಲೆಲ್ಲಿ ಮೂಮೆಂಟ್ಸ್ ಇದೆ ಕ್ಯಾಮರಾ ಟ್ರ್ಯಾಪ್ ಹಾಕಿ ಅದು ಗೊತ್ತಾಗ್ತದೆ. ಒಂದು ಟೈಗರ್ ಬೇರೆ ಟೈಗರ್ ಅಂತ ಅದರದ್ದು ಕ್ಯಾಮರಾದ ಏನು ಕ್ಯಾಪ್ಚರ್ ಮಾಡ್ತದೆ, ಅದರ ಬಾಡಿ ಮೇಲಿನ ಸ್ಟ್ರಕ್ಚರ್ ಮೇಲೆ ಚೇಂಜಸ್ ಗೊತ್ತಾಗ್ತದೆ. ಅದ್ರ ಮೇಲೆ ಕಂಡು ಹಿಡಿತಾರೆ. ಹೌದೌದು. 4 ಟೈಗರ್ ಸೈಟ್ ಇದರಲ್ಲ ಕ್ಯಾಮರಾ ಟ್ರ್ಯಾಪ್ ಆಗಿದೆ. ಹೌದು. ಈಗ ನಿಮ್ಗೆ ಗೊತ್ತಾಯ್ತಲ್ಲ, ಕುದುರೆಮುಖದಲ್ಲಿ ಮಳೆ ಬಂದರೆ ನಮ್ಗೆ ನೇತ್ರಾವತಿ ಕುಡಿಯೋ ನೀರು ಸಿಗೋದು. ಆ ಪ್ರಾಣಿಗಳನ್ನು ನಾವು ಎಲ್ಲಿ ಬಿಡ್ತೇವೆ ಅಂತ ಹೇಳುವಾಗಿಲ್ಲಲ್ಲ. ಮತ್ತು ಅಲ್ಲಿ ಜನ ಅಡ್ಡ ನಿಲ್ತಾರೆ. ನೀವು ಮತ್ತೆ ವ್ಯವಸ್ಥೆ ಮಾಡಿದರೆ ಸೇಫಾಗಿ ಜಾಗ ಬಿಡ್ತೇವೆ ನಾವು. ಕಾರ್ ಒಳಗಡೆ ಬಿಡ್ತೇವೆ. ಎಲ್ಲಿ ಅಂತ ಹೇಳೋದು ನಾವು. ನೀವು ನಾಳೆ ಅನೌನ್ಸ್ ಮಾಡಿದ್ರೆ ಮಾಳ ಗೇಟ ಜನ ಬಂದು ನಿಲ್ತಾರೆ. ಅಂದರೆ ಈ ಮೇಜರ್ ಒಳಗಡೆ ಇಲ್ಲ, ಕೆಲವು ಎನ್ಕ್ಲೋಸರ್ ಅಂತಿದ್ದಾವೆ. ಮಧ್ಯೆ ಅಲ್ಲಿ ಎನ್ಕ್ಲೋಸರ್ಗಳಲ್ಲಿ ಮನೆ ಇದೆ. ಕೆಲವರು ಬಿಡ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಮೂಲಭೂತ ಸೌಲಭ್ಯ ಅಂತ ಹೇಳಿದ್ರೆ ಅವರಿಗೆ ಕಾಂಕ್ರೀಟ್ ರೋಡ್ ಬೇಕು, ಕರೆಂಟ್ ಬೇಕಂದ್ರೆ ಒಳಗಡೆ ಕೊಡ್ಲಿಕ್ಕೆ ಆಗೋದಿಲ್ಲ. ನೀವು ಏನಾಗ್ತದೆ, ಒಳ್ಳೆ ರೋಡ್ ಕೊಟ್ಬಿಟ್ಟು ಸ್ಪೀಡಾಗಿ ಬರ್ತಾರೆ, ಕಾಡು ಪ್ರಾಣಿ ದಾಡೋದು ಹೊಡಿತಾರೆ. ಅದಕ್ಕೋಸ್ಕರ ಮಡ್ ರೋಡ್ ಅಷ್ಟೇ ರಿಪೇರಿ ಬಿಟ್ಟರೆ ಕೊಡೋದು. ಹಾಗಾಗಿ ಅವ್ರಿಗೆ ಒಳ್ಳೆ ಪರಿಹಾರ ಕೊಡ್ತಾ ಇದ್ದಾರೆ ಈಗ. ಇಲ್ಲ. ಆಮೇಲೆ ರಸ್ತೆ ಅವರು ಬಿಡ ರಿಪೇರಿ ಮಾಡಿಲ್ಲ, ನಾವು ಮಾಡಬೇಡಿ ಅಂತ ಹೇಳಿಲ್ಲ. ರಸ್ತೆ ಗುಂಡಿ ಬಿದ್ದಿದ್ದು ಅವ್ರು ಯಾರು ಸಂಬಂಧಪಟ್ಟ ಇಲಾಖೆಯವ್ರು ಮಾಡಿಲ್ಲ. ನಮ್ದು ಅರಣ್ಯ ಇಲಾಖೆ ರಿಸ್ಟ್ರಿಕ್ಷನ್ ಇಲ್ಲ. ಈಗ ಜನ ಕೇಳೋದು ಫಾರೆಸ್ಟ್ನವ್ರು ಬಿಡೋದಿಲ್ಲ ಅಂತ. ರಸ್ತೆ ಎಲ್ಲ ಗುಂಡಿ ಬಿದ್ದಿದೆಯಲ್ಲ, ಅದು ಅವ್ರು ರಿಪೇರಿ ಮಾಡಿಲ್ಲ. ಅದು ಮೇಯ್ನ್ ರೋಡ್ ಇದೆ, ಏನು ತೊಂದರೆ ಇಲ್ಲ. ನಾವು ಮಾಡ್ಬೇಕಂತ ಹೇಳ್ತೇವೆ, ನಮಗೇನು ತೊಂದರೆ ಇಲ್ಲ. ಒಂದು ನಮ್ಮ ಭಗವತಿ ಪಾರ್ಕಲ್ಲಿ ಇವತ್ತು ಭಗವತಿ ನ್ಯಾಚುರಲ್ ಪಾರ್ಕ್ ಅಂತ ಇದೆ. ಅಲ್ಲಿ ಒಂದು ಎಲ್ಲರಿಗೂ ಚಾಲನೆ ಮಾಡುವ ಅವಕಾಶ. ಅಲ್ಲಿ ಮಧ್ಯಾಹ್ನ ಒಂದು ಒಳ್ಳೆಯ
ಭೋಜನ ಅದು ಕೂಡ ಪರಿಸರ ಸ್ನೇಹಿ ಭೋಜನ ವ್ಯವಸ್ಥೆಯನ್ನು ಕೂಡ ಅರಣ್ಯ ಇಲಾಖೆಯ ACF ಶ್ರೀಧರ್ ಅವರು ಮಾಡಿದರು. ಹಾಗಾಗಿ ಬೆಳಿಗ್ಗೆ ಮಂಗಳೂರು ಪತ್ರಿಕಾ ಭವನ ಪ್ರೆಸ್ ಕ್ಲಬ್ಬಿಂದ 6 ಗಂಟೆಗೆ ಹೊರಟ ಪತ್ರಕರ್ತರು ಮರಳಿ ಮಂಗಳೂರಿಗೆ ಬರುವಾಗ 9 ಗಂಟೆ ಆಗಿತ್ತು. ಆದರೆ ಬೆಳಿಗ್ಗೆ 6 ಗಂಟೆಗೆ ಆರಂಭವಾದ ಈ ಪ್ರವಾಸ ರಾತ್ರಿ 9 ಗಂಟೆಯವರೆಗೆ ಯಾರಿಗೂ ಕೂಡ ಆಯಾಸವಿಲ್ಲದೆ ಅತ್ಯಂತ ಖುಷಿಯಲ್ಲಿ ಸಂಭ್ರಮದಲ್ಲಿ ಪತ್ರಕರ್ತರು ಇದ್ದರು ಎಂಬುದು ನಮಗೆ ಎಲ್ಲರಿಗೂ ಹೆಮ್ಮೆಯ ವಿಷಯ. ಆತ್ಮೀಯ ಪತ್ರಕರ್ತರ ಮಿತ್ರರೇ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಅರಣ್ಯ ಇಲಾಖೆ ದಕ್ಷಿಣ ಕನ್ನಡ ಮೂಡುಬಿದಿರೆ ವಲಯದ ವತಿಯಿಂದ ಇವತ್ತು ನಾವೊಂದು ಒಳ್ಳೆಯ ಅಧ್ಯಯನ ಪ್ರವಾಸವನ್ನು ಕುದುರೆಮುಖದಲ್ಲಿ ಹಮ್ಮಿಕೊಂಡಿದ್ದೇವೆ. ವರುಣ ದೇವರ ಕೃಪೆಯಿಂದಾಗಿ ಇವತ್ತು ಮಳೆಯೊಂದಿಗೆ ಅಧ್ಯಯನವನ್ನು ನಡೆಸಿದ್ದೇವೆ. ಈ ಒಂದು ಕಾರ್ಯಕ್ರಮ ನಡುವೆ ಒಂದು ಸಣ್ಣ ಕಾರ್ಯಕ್ರಮ ಇವತ್ತು ನಿಮಗೆ ಗೊತ್ತಿದೆ. ಎಲ್ಲ ನಾವು ಮಂಗಳೂರಿನಿಂದ ಬೆಳಿಗ್ಗೆ 6 ಗಂಟೆಯಿಂದ ಬೇರೆ ಬೇರೆ ಜಿಲ್ಲೆಯ ತಾಲೂಕುಗಳ ಕಡೆಗಳಿಂದ ಕೂಡ ಬೆಳಿಗ್ಗೆ ಬೇಗ ಹೊರಟು ಇವತ್ತು ಕಾರ್ಕಳ ಆಗಿ ಕುದುರೆಮುಖಕ್ಕೆ ಅಧ್ಯಯನ ಪ್ರವಾಸವನ್ನು ನಾವು ಕೈಗೊಂಡಿದ್ದೆವು. ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಮಗೆ ಕಳೆದ 1 ವಾರದಿಂದ ಶ್ರೀಧರ್ ಸರ್ ಅವರು ನಮಗೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಕುಂದಾಪುರ ವಿಭಾಗದ ಮೂಡುಬಿದಿರೆ ಉಪ ವಿಭಾಗದ ACF ಆಗಿರುವ ಶ್ರೀಧರ್ ಸರ್ ಅವರು ನಮಗೆ ಈ ಕಾರ್ಯಕ್ರಮಕ್ಕೆ ದೊಡ್ಡ ರೀತಿಯ ಸಹಕಾರವನ್ನು ಕೊಟ್ಟವರು ಮತ್ತು ಎಲ್ಲ ಮಾಹಿತಿಗಳನ್ನು ಕೂಡ ನಮಗೆ ನೀಡಿದ್ದಾರೆ. ಅವರಿಗೆ ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘ ಹಾಗೂ ನಮ್ಮೆಲ್ಲ ಪತ್ರಕರ್ತರ ಮಿತ್ರರ ಪರವಾಗಿ ಅವರಿಗೆ ನಾವು ಒಂದು ಸಣ್ಣ ಸನ್ಮಾನ 5 ನಿಮಿಷ ಜಾಸ್ತಿ ಅವರನ್ನು ವೇದಿಕೆಗೆ ಕರಿತೇವೆ ಸರ್. ಇಲ್ಲ ಅದರೊಟ್ಟಿಗೆ ಪ್ರಭಾಕರ್ ಸರ್ ಬರಲೇಬೇಕು ಸರ್ ವೇದಿಕೆಯಲ್ಲಿ ಪ್ರೆಸ್ ಕ್ಲಬ್ ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷ ಅನ್ನು ಮಂಗಳೂರು ಬರಬೇಕು ಅಂತ ಕೇಳ್ಕೊಳ್ತಾರೆ. ಹಾಗೆ ನಮ್ಮೊಟ್ಟಿಗೆ ಹಾಗೆ ನಮ್ಮೊಟ್ಟಿಗೆ ಕುದುರೆಮುಖ ನಮ್ಮ RFO ಆಗಿರುವ ಪ್ರಭಾಕರ್ ಸರ್ ಅವರಿದ್ದಾರೆ. ಅವರನ್ನು ಕೂಡ ಅನಿಲ್ ಪ್ರಭಾಕರ್ ಅವರನ್ನು ಕೂಡ ನನ್ನ ಸ್ವಾಗತವನ್ನು ಸರ್ ತಾವು ಬರಬೇಕು. ಹಾಗೆ ಅನಿಲ್ ಕೆರೆಕಟ್ಟೆ ವಿಭಾಗದ RFO ಆಗಿರುವ ಅನಿಲ್ ಸರ್ ಅವರು ಬರಬೇಕಂತ ಒಂದು ಸಣ್ಣ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಇರುವುದಿಲ್ಲ. ಇದೊಂದು ನಮ್ಮ ಸಂಘ ಮತ್ತು ಎಲ್ಲ ಪತ್ರಕರ್ತರ ಮಿತ್ರ ಎಲ್ಲ ತಾಲೂಕಿನ ಪರವಾಗಿ ಒಂದು ಸಣ್ಣ ಒಂದು ಸನ್ಮಾನ ಸರ್ ಅಭಿನಂದನಾ ಕಾರ್ಯಕ್ರಮ ಅದನ್ನು ಅಧ್ಯಕ್ಷ ನೆರವೇರಿಸಿಕೊಳ್ತಾರೆ. ಹಾಗೆ ಅನ್ನು ಮಂಗಳೂರು ಇದ್ದ ನಮ್ಮ ಎಲ್ಲ ಪದಾಧಿಕಾರಿಗಳಿದ್ದಾರೆ. ವಾರ್ತಾಧಿಕಾರಿ ಅವರು ಕೂಡ ವೇದಿಕೆಗೆ ಬರಬೇಕು. ವಿಶೇಷವಾಗಿ ನಮಗೆ ಗೊತ್ತಿದೆ, ಕಳೆದ ಇವತ್ತಿನ ಈ ವ್ಯವಸ್ಥೆಗೆ ಅವ್ರನ್ನ 1 ವಾರದ ಹಿಂದೆ ಅವ್ರನ್ನ ಭೇಟಿ ಮಾಡಿದಾಗ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಶ್ರೀಧರ್ ಸರ್ ಅವರು ಕೊಡ್ತೇನೆ ಅಂತೇಳಿ, ನೀವು ಬನ್ನಿ, ಎಲ್ಲರೂ ಬನ್ನಿ, ಎಷ್ಟು ಸಂಖ್ಯೆಯಲ್ಲಿ ಇದು ತೊಂದರೆ ಇಲ್ಲ, ಪತ್ರಕರ್ತರು ಬನ್ನಿ, ಅವರಿಗೆ ಕುದುರೆಮುಖ ತೋರಿಸಂತೆ ಆಗ್ತಾರೆ ಅಂತೇಳಿ ಅವರು ಅವತ್ತು ಒಪ್ಪಿಕೊಂಡು ನಮಗೆ ಇವತ್ತು ಒಳ್ಳೆಯ, ನಿಮಗೆಲ್ಲರಿಗೂ ಗೊತ್ತಿದೆ, ಇವತ್ತು ಒಂದು ಒಳ್ಳೆಯ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಮಧ್ಯಾಹ್ನ ನಮಗೆ ಊಟದ ವ್ಯವಸ್ಥೆಯನ್ನು ಅಷ್ಟೇ ಅಲ್ಲ, ಇವತ್ತು ಇಷ್ಟೆಲ್ಲ ಮಳೆ ಬರುವಾಗ ನಮಗೆ ರೈನ್ ಕೋಟ್ ಇಲ್ಲದಿದ್ದರೆ ಭಾರಿ ಕಷ್ಟ ಇತ್ತು, ಅದನ್ನು ಮತ್ತು ಅದರೊಟ್ಟಿಗೆ ಟವೆಲನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ. ಶ್ರೀಧರ್ ಸರ್ ಅವರು ನಮ್ಮ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಎಲ್ಲ ತಾಲೂಕುಗಳಲ್ಲಿ RFO ಆಗಿ ಎಲ್ಲ ತಾಲೂಕುಗಳಲ್ಲಿ RFO ಆಗಿ ಕೆಲಸ ಮಾಡಿದವರು. ಅದರ ಬಳಿಕ ಅವರು ACF ಆಗಿ ಕೂಡ ಒಳ್ಳೆಯ ಒಂದು ಕೆಲಸವನ್ನು ಮಾಡಿದರು. ನಿಮ್ಗೆ ಗೊತ್ತಿದೆ, ಮೂಡುಬಿದಿರೆಯಲ್ಲಿ ಒಂದು ಗಂಧದ ಫಾರೆಸ್ಟನ್ನು ಕೂಡ ಮಾಡಿದ್ದರೆ ಅವರೇ. ಹಾಗೆ ನಿಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ನಮ್ಮ ತಣ್ಣೀರು ಬಾವಿಯಲ್ಲಿ ಒಂದು ಟ್ರೀ ಪಾರ್ಕನ್ನು ಮಾಡಿದವರು. ಹಾಗೆ ಅದು ಅಲ್ಲಿ ಮಾತ್ರ ಅಲ್ಲ, ಬಂಟ್ವಾಳದಲ್ಲಿ ಮಾಡಿದವರು, ಸುಬ್ರಹ್ಮಣ್ಯದಲ್ಲಿ ಮಾಡಿದವರು, ಹಾಗೆ ಬೈಕೇಪಾಡಿ ಕೈಗಾರಿಕಾ ಪ್ರದೇಶದಲ್ಲಿ ಕೂಡ ಒಂದು ಈ ರೀತಿಯ ಟ್ರೀ ಪಾರ್ಕನ್ನು ಮಾಡಿದರು. ಅಷ್ಟೇ ಅಲ್ಲ, ಒಂದು ಆಮೆ ಪಾರ್ಕ್, ಇದು ನಮ್ಮ ಕಡಲಾಮೆ ಟೋಲ್ಟೈಸ್ ಒಂದು ಕಡಲಾಮೆಯನ್ನು ಕೂಡ ಅವರು ನಮ್ಮ ತಣ್ಣೀರು ಬಾವಿ ಕಡಲಾಮೆಯ ಒಂದು ಪ್ರಾಜೆಕ್ಟನ್ನು ಕೂಡ ಅವರು ಹೌದು ಸರ್, ಅದು ಹೇಳ್ತೀವಿ ಸರ್. ಅದೆಲ್ಲ ಅಷ್ಟೇ ಅಲ್ಲದೆ ನಮಗೆ 2012 ಇಸವಿಯಿಂದ 16ರಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘ, ಪ್ರೆಸ್ ಕ್ಲಬ್, ಪತ್ರಿಕಾ ಭವನ ಟ್ರಸ್ಟ್ ಮತ್ತು ಅರಣ್ಯ ಇಲಾಖೆ ನಾವು ಸಹಯೋಗ ಮಾತ್ರ ಎಲ್ಲ ವ್ಯವಸ್ಥೆಯನ್ನು ಅವರೇ ಮಾಡಿ ನಮ್ಮ ಪ್ರೆಸ್ ಕ್ಲಬ್ ಮುಂಭಾಗದಲ್ಲಿ ಅವರು ಪ್ರತಿ ವರ್ಷ ಹಣ್ಣಿನ ಗಿಡಗಳನ್ನು ನೆಡುವುದರ ಮೂಲಕ ಇವತ್ತು ಸರ್ ಅದೊಂದು ಮಿಯಾವಾಕಿ ಫಾರೆಸ್ಟ್, ಹೌದು, ಅದರೊಟ್ಟಿಗೆ ನಾವು ಪತ್ರಿಕಾ ಭವನದಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಮಾಡುವಾಗ ನಮ್ಮ ಗೆಸ್ಟ್ಗಳಿಗೆ ಲಕ್ಷ್ಮಣ್ ಫಲವನ್ನು ಇವತ್ತಲ್ಲಿ 5-6 ಮರಗಳನ್ನು ಆವತ್ತು ನಾವು ಗಿಡಗಳನ್ನು ನೆಟ್ಟದ್ದು ಅವರೇ ನಮಗೆ ಒದಗಿಸಿಕೊಟ್ಟದ್ದು. ಇವತ್ತು ಅದು ಮರ ಆಗಿ ಇವತ್ತು ಸಾರ್ವಜನಿಕರಿಗೆ ಅಷ್ಟೇ ಅಲ್ಲ, ನಮಗೆ ಕೆಲವೊಮ್ಮೆ ಕಾನೂನು ಸುವ್ಯವಸ್ಥೆ ಕೂಡ ಸಮಸ್ಯೆ ಆಗಿ ಸರ್. ಯಾಕೆಂದರೆ ಆ ಫಲಕ್ಕೆ ಕೆಜಿಗೆ 600 ರೂಪಾಯಿ ಇದೆ ಲಕ್ಷ್ಮಣ್ ಫಲಕ್ಕೆ. ಅದಕ್ಕೆ ಅಲ್ಲಿ ತುಂಬ ಜನ ಬೆಳಿಗ್ಗೆ ಬಂದು ಗಲಾಟೆ ಮಾಡ್ತಾರೆ, ನಾವು ತೆಗಿತೀವಿ. ಅದು ಬರ್ಕೆ ಸ್ಟೇಷನ್ ತನಕ ಮುಟ್ಟಿತ್ತು. ಬಟ್ ಅದರ ಒಂದು ಲಕ್ಷ್ಮಣ್ ಫಲ ಇವತ್ತು ಬೇರೆ ಬೇರೆ ಕಾಯಿಲೆಗಳಿಗೆ ಒಂದು ಒಳ್ಳೆಯ ಔಷಧಿ ಆಗಿರೋ ಕಾರಣ ಇವತ್ತು ನಮ್ಮ ಪತ್ರಿಕಾ ಭವನ ಮುಂಭಾಗದಲ್ಲಿ ಅವರು ನಮಗೆ 7-8 ವರ್ಷಗಳಿಂದ
ನಮಗೆ ಒಂದು ವನಮಹೋತ್ಸವ ಕಾರ್ಯಕ್ರಮವನ್ನು ಕೂಡ ಅವರೊಟ್ಟಿಗೆ ಮಾಡಿ ನಮಗೆಲ್ಲ ರೀತಿಯ ನಮ್ಮ ತಾಲೂಕಿನ ಎಲ್ಲ ಪತ್ರಕರ್ತರ ಸಂಘದ ಅಧ್ಯಕ್ಷರಿಗೆ ಪದಾಧಿಕಾರಿಗಳು ಕೂಡ ಅವರ ವಿಷಯ ಗೊತ್ತಿದೆ. ಹಾಗಾಗಿ ಇವತ್ತೊಂದು ಒಳ್ಳೆಯ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇದು ನಿನ್ನೆ ಮೊನ್ನೆ ಅಷ್ಟು ನಾವು ಕುತ್ಲೂರು ಶಾಲೆಗೆ ಒಂದು ಕರ್ಕೊಂಡು ಹೋಗುವಾಗ ಅವರನ್ನು ಅಲ್ಲಿ ಒಂದು ವನಮಹೋತ್ಸವ ಕಾರ್ಯಕ್ರಮ ಮಾಡುವಾಗ ಅಲ್ಲಿ ಒಂದು ಫ್ರೂಟ್ಸ್ ಪಾರ್ಕ್ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಒಂದು ಹಣ್ಣಿನ ಪಾರ್ಕ್ ಮಾಡಿದರೆ ಅದನ್ನು ಘೋಷಣೆ ಮಾಡಿದರೆ ಅದರ ವ್ಯವಸ್ಥೆ ಮಾಡಿದರೆ ಅದು ಮೊದಲ ಬಾರಿಗೆ ಅರಣ್ಯ ಇಲಾಖೆಯಿಂದ ಶ್ರೀಧರ್ ಸರ್ ಅವರು ಅಷ್ಟೇ ಅಲ್ಲ ಆ ಶಾಲೆಯ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಂದು ಗಿಡ ನೆಟ್ಟರೆ 200 ರೂಪಾಯಿಯನ್ನು ಗಿಡ ಪೋಷಣೆ ಮಾಡಿದರೆ 200 ರೂಪಾಯಿ ಕೊಡೋದಾಗಿ ಕೂಡ ಅವರು ಘೋಷಣೆಯನ್ನು ಮಾಡಿ ಬಂದಿದ್ದಾರೆ. ಆ ಶಾಲೆಯ ಶಿಕ್ಷಕಿಯೊಬ್ಬರಿಗೆ ತಿಂಗಳ ವೇತನವನ್ನು ಕೂಡ ಅವರು ಘೋಷಣೆ ಮಾಡಿ ಬಂದಿದ್ದಾರೆ. ಆ ಶಾಲೆಯ ಮಕ್ಕಳಿಗೆ ಪುಸ್ತಕವನ್ನು ಕೂಡ ಅವರು ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಯಾವತ್ತೂ ಕೂಡ ಯಾವುದೇ ಪತ್ರಕರ್ತರು ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡುವಾಗ ಅವರು ಖಂಡಿತವಾಗಿ ಸಹಕಾರವನ್ನು ಕೊಟ್ಟವರು. ಮುಂದೆ ಕೂಡ ಅವರ ಸಹಕಾರವನ್ನು ಕೋರುತ್ತಾ ಈಗ ನಮ್ಮೆಲ್ಲ ಪತ್ರಕರ್ತರ ಮಿತ್ರರ ಪರವಾಗಿ ಅವರಿಗೆ ನಾವೊಂದು ಸಣ್ಣ ಸನ್ಮಾನವನ್ನು ಮಾಡಬೇಕಂದ್ರೆ ನಾವು ಅಧ್ಯಕ್ಷರ ಹತ್ರ ಪುಷ್ಪ ಕರಿಕಲಂ ಸರ್ ಅವರು ಹಾಗೆ ಅವರ ನಿರ್ದೇಶನದ ಪ್ರಕಾರ ಮತ್ತು ಶ್ರೀಧರ್ ಅವರು ಹಾಗೆ ಇಬ್ಬರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಅವರೆಲ್ಲ ಅರಣ್ಯ ಇಲಾಖೆಯ ಎಲ್ಲರಿಗೂ ನಮ್ಮ ಸಂಘ ಮತ್ತು ವಿವರಗಳನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ. ಗಂಗಡಿಕಲ್ ಟ್ರೆಕ್ಕಿಂಗ್ ಪಾಯಿಂಟಲ್ಲಿ 10,096 ಜನ ಬಂದಿರ್ತಾರೆ. 46,72,575. ಹಾಗೆ ಕುರಿಂಜಾಲ್ ಟ್ರೆಕ್ ಪಾಯಿಂಟ್ ನಾವು ಆವಾಗ ಅಲ್ಲಿ ಇನ್ಫಾರ್ಮೇಷನ್ ಕೊಟ್ಟಂಥ ಸ್ಥಳದಲ್ಲಿ 13,422 ಜನ ಬಂದಿರ್ತಾರೆ. 63,33,125 ರೂಪಾಯಿ ಕಲೆಕ್ಷನ್ ಆಗಿರ್ತದೆ. ಅದೇ ಥರ ಕುದುರೆಮುಖ ಪಾಯಿಂಟಿಗೆ 33,348 ಜನ ಬಂದಿರ್ತಾರೆ. 1,89,28,000 ಹೋದ ವರ್ಷ ಸಂಗ್ರಹ ಆಗಿತ್ತು. ಇದು ಕೇವಲ ಕುದುರೆಮುಖ ವಲಯದ ಮಾತ್ರ. ಇನ್ನು ನಮ್ಮ ಕಾರ್ಕಳ ವೈಲ್ಡ್ ಲೈಫ್ ಡಿವಿಷನಲ್ಲಿ ಇಂಥ ಟ್ರೆಕ್ಕಿಂಗ್ ಪಾಯಿಂಟ್ಗಳು ಇನ್ನೂ ಹಲವಾರು ಇದೆ. ಅದು ಮತ್ತೆ ಪ್ರತ್ಯೇಕ ಇರ್ತದೆ. ಗಡಾಯಿಕಲ್ ಎಲ್ಲ ಸೇರಿ ಲಾಸ್ಟ್ ಇಯರು 5,22,00,000 ರೂಪಾಯಿ ಹಣ ನಮಗೆ ಇದು ಕುದುರೆಮುಖ ಫೌಂಡೇಶನಿಗೆ ಆನ್ಲೈನಲ್ಲಿ ಪೇಮೆಂಟ್ ಆಗ್ತದೆ. ಆ ಫೌಂಡೇಶನಿಗೆ ಬಂದ ಹಣವನ್ನು ನಾವು ಪುನಃ ಏನು ಇಲ್ಲಿ ರಿಹ್ಯಾಬಿಟೇಷನಿಗಿರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗಿರ್ಬೋದು ಮತ್ತು ಇಲ್ಲಿ ಏನು ಸ್ಟಾಫ್ಗಳಿಗೆ ಕ್ವಾರ್ಟರ್ಸ್ಗಳು ಅಥವಾ ಬೇರೆ ಬೇರೆ ಸಣ್ಣ ಸಣ್ಣ ಈಗ ಬೋರ್ಡಿಂಗ್ಸ್ ಎಲ್ಲ ಅಂದರೆ ಬೇರೆ ಯಾವುದೇ ಅನುದಾನ ಇಲ್ಲಿ ಕಡಿಮೆ ಬರ್ತಾಯಿದೆ ನಮಗೆ. ಆ ಹಣವನ್ನೇ ನಾವು ಪುನಃ ಗೌರ್ಮೆಂಟಲ್ಲಿ ಹೋಗಿ ಗೌರ್ಮೆಂಟ್ ಲೆವೆಲಲ್ಲಿ ಕ್ಯಾಬಿನೆಟ್ ಕಮಿಟಿ ಮೀಟಿಂಗ್ ಆಗಿ ಅಲ್ಲಿಂದ ಅದು ಅನುಮೋದನೆಗೊಂಡ ನಂತರ ಪುನಃ ಇಲ್ಲಿಗೆ ಯೂಸ್ ಮಾಡ್ತೇವೆ. ಸಮಸ್ಯೆ ಅಂದರೆ ಆ ಹಣದಲ್ಲಿ ನಾವು ಆಲ್ಮೋಸ್ಟ್ ಆಲ್ 40% ಎಲ್ಲ ಈ ಏನು ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಗಳಲ್ಲಿ ಹುಡುಗರಿದ್ದಾರೆ ಅವ್ರಿಗೆ ಸಂಬಳ ಕೊಡಲಿಕ್ಕೆ ಯೂಸ್ ಮಾಡ್ತಾರೆ. ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ನಮ್ಮ ಹತ್ರ 100-200 ಜನ ಹುಡುಗರು ನಮ್ಮಲ್ಲಿ ಆ್ಯಂಟಿ ಪೋಚಿಂಗ್ ಕ್ಯಾಂಪಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ESI EPF ಎಲ್ಲವೂ ಇದೆ, ಪ್ಲಸ್ ಅವ್ರಿಗೆ ರೇಷನಿಗೆ ಹಣ ಕೊಡ್ತೇವೆ, ಪ್ಲಸ್ ಅವರಿಗೆ ಈಗ ಎಷ್ಟು 16,000 ಇದೆಲ್ಲ 16,000-16,700 ರೂಪಾಯಿನ ಸಂಬಳ ಬರ್ತದೆ. ಅಂದರೆ 200 ಜನಿಗೆ ಎಂಪ್ಲಾಯ್ಮೆಂಟು ಸಿಗುತ್ತೆ ಈ ಒಂದು ಯಾವುದು ಈ ಟ್ರೆಕ್ಕಿಂಗ್ ಪಾತ್ಗಳು ಮಾಡೋದ್ರಿಂದ. ಅದಲ್ಲದೆ ಈಗ ಪುನಃ 10 ಜನರಿಗೆ ಒಂದು ಗೈಡ್ ಅಂತ ಮಾಡಿಬಿಟ್ಟು ಅಲ್ಲಿ ಲೋಕಲ್ ಏನು ಅಲ್ಲಲ್ಲಿ ತುಂಬ ದೂರದವ್ರು ಬಂದವ್ರಿಗೆ ಸ್ಯಾಲ್ರಿ ಅಂತ ಲೋಕಲ್ ಪಕ್ಕದಲ್ಲೇ ಮನೆಯವರು ಹುಡುಗರನ್ನ ಮಾಡಿಸ್ಕೊಂಡು ಅವರಿಗೆ ಒಂದು ಗೈಡಿಗೆ ಒಂದು ರೌಂಡ್ ಹೋದರೆ 1,000 ರೂಪಾಯಿ 10 ಜನ ಸೇರಿ ಅವ್ರ ಹತ್ರ 100 ರೂಪಾಯಿ ಕಲೆಕ್ಟ್ ಮಾಡಿ ಅವ್ರಿಗೆ ಕೊಡ್ತಾ ಇದ್ದೇವೆ. ಈ ಥರ 350 ಗಾರ್ಡ್ ಅಂದರೆ ಅವರೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಕಾಲ್ ಮಾಡಿದ್ವಿ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. 350 ಜನ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವರಿಗೆ ಅವರ ಪ್ಲೇಸ್ ಸೀನಿಯಾರಿಟಿ ಪ್ರಕಾರ ಅವರಿಗೆ ರೊಟೇಷನಲ್ಲಿ ಅವರಿಗೆ ಟ್ರೆಕ್ಕಿಂಗ್ ಗೈಡಾಗಿ ಕಳಿಸ್ತಾ ಇದ್ದೇವೆ. ಇದು ಇಲ್ಲಿನ ಮಾಹಿತಿ. ಇದು ನಮಸ್ಕಾರ. ನಾನು 2008ರಿಂದ 12ರವರೆಗೆ ಮೂಡುಬಿದ್ರೆ RF ಆಗಿದ್ದೆ. 12ರಿಂದ 15ರವರೆಗೆ ಪುತ್ತೂರು RF ಆಗಿದ್ದೆ. 15ರಿಂದ 21ರವರೆಗೆ 6 ವರ್ಷಗಳ ಕಾಲ ಸುದೀರ್ಘ ಕಾಲ ಮಂಗಳೂರಲ್ಲಿ RF ಕೆಲಸ ಮಾಡಿದೆ. ಹಾಗೂ ನನಗೂ ಮಂಗಳೂರು ಪ್ರೆಸ್ ಕ್ಲಬ್ಬಿಗೂ ಭಾಳ ಸಂಬಂಧ ಅಲ್ಲಿಂದ ನಮ್ಮದು ಸ್ಟಾರ್ಟ್ ಆಯಿತು.
ಪ್ರತಿ ವರ್ಷ ಪ್ರೆಸ್ ಕ್ಲಬ್ ವನಮಹೋತ್ಸವ, ಪ್ರೆಸ್ ಡೇ, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಎಲ್ಲ ನಮಗೆ ನಿಮ್ಮದೆಲ್ಲ ಪರಿಚಯ ಆಯಿತು. ನಾನು ಆಗ ಇದ್ದಾಗ ಹೇಳ್ತಿದ್ದೆ, ಒನ್ ಡೇ ಹೋಗುವ, ನಾವು ಕುದುರೆಮುಖ ಹೋಗುವ, ನಾಗರಹೊಳೆ ಹೋಗುವ ಅಂತ. ಅದು ಕಾಲ ಕೂಡಿ ಬಂದಾಗ ಅಂತ ಹೇಳ್ತಾರಲ್ಲ, ಇವತ್ತು ಕಾಲ ಕೂಡಿ ಬಂತು. ನಾನು ಆಗಿಂದ ಕರಿತಾ ಇದ್ದೆ, ಹೋಗೋಣ. ಯಾಕಂದರೆ ನನಗೆ ಬೇರೆ ಇಡೀ ಜಿಲ್ಲೆಯವ್ರದ್ದು ಅಲ್ಲದೆ ಇದ್ದರು ಮಂಗಳೂರು ಪ್ರೆಸ್ ಕ್ಲಬ್ನವರು ಹೋಗೋಣ ಅಂತ. ನಾನು ಪುತ್ತೂರು RFI ಇರುವಾಗ ನಮ್ಮ ಪುತ್ತೂರು ಪ್ರೆಸ್ ಕ್ಲಬ್ನವ್ರನ್ನ ಅವ್ರಿಗೆ ನೆನಪಿದೆಯೋ ಗೊತ್ತಿಲ್ಲ, ನಮ್ಮ ಫಾರೆಸ್ಟ್ ವಿಸಿಟ್ ಅನ್ನೊಂದು ದಿವಸ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಅಲ್ಲಿ ಪಂಜಿಕಲ್ ನರ್ಸರಿಯಲ್ಲಿ ಊಟದೆಲ್ಲ ವ್ಯವಸ್ಥೆ ಮಾಡಿದೆ. ಇಲ್ಲಿ ಬಂದವರು ಯಾರಿಗಿದ್ದಾರೋ ನೆನಪಿಲ್ಲ, ಒಂದು ವ್ಯವಸ್ಥೆ ಮಾಡಿದ್ದೆ ನಾನು ಅಲ್ಲಿರುವಾಗ. ಹಾಗೆ ಇವತ್ತು ಈ ಇಡೀ ಜಿಲ್ಲೆಯವ್ರನ್ನೆಲ್ಲರನ್ನ ಕರ್ಕೊಬಂದಂಥ ನಂಗೆ ಜಾಸ್ತಿ ಪರಿಚಯ ಶ್ರೀನಿವಾಸ್ ಇಂದ್ರಾಜ್ ಅವರು, ನಾವು ಶ್ರೀನಣ್ಣ ಅಂತ ಕರೀದವ್ರಿಗೆ. ಹಾಗಾಗಿ ಅವರು ತುಂಬ ಪರಿಚಯ. ಹಾಗೆ ನಮ್ಮ ಪುಷ್ಪರಾಜ್ ಅವರದ್ದೆಲ್ಲ ಪರಿಚಯ. ಅವರಿಗೆ ಅವರು ನಾನು ಹೇಳಿದೆ, ಫಸ್ಟ್ ಹೇಳಿದರು ಇಲ್ಲ ಒಂದು 10 ಜನ 15 ಜನ ಬರ್ತೇವೆ ಅಂತ ಹೇಳಿದ್ರು. ನನಗೆ 20 ಆಯಿತು, 30. ನಿನ್ನೆ ಹೇಳ್ತಾರೆ 100 ಜನ ಆಗಿದೆ ಸರ್ ಅಂತ. ನಾನು ಹೇಳಿದೆ ಬನ್ನಿ ಅಂತ ಹೇಳಿದೆ. ಆದರೆ ನನಗೆ ಯಾಕೆ ಹೇಳ್ತಾ ಇದ್ದರೆ, ನಮಗೆ ನೀವು ಸಂಖ್ಯೆ ಮೊದಲೇ ಗೊತ್ತಾಗಿದ್ದರೆ ಇನ್ನೂ ಸ್ವಲ್ಪ ನಮಗೆ ಬಹುಶಃ ನೀವೀಗ ಋಣಮುಕ್ತರಾಗ್ಬಿಟ್ರಿ, ನಮ್ಮನ್ನು ಸನ್ಮಾನ ಮಾಡಿಬಿಟ್ಟು. ಈ ಪ್ರಪಂಚದಲ್ಲಿ ನಾವು ಋಣದಲ್ಲಿರ್ತೇವೆ. ತಾಯಿ ಋಣ, ಭೂಮಿಯ ಋಣ, ಗುರುಗಳ ಋಣ, ಹಾಗೆ ಪ್ರಕೃತಿ ಋಣ. ಹಾಗಾಗಿ ನೀವು ಇವತ್ತು ನಾವು ಏನು ನಿಮ್ಗೆ ಟ್ರೀಟ್ ಮಾಡಿದ್ದೇವೆ ಹಾಗೆ ನಮ್ಮನ್ನು ಟ್ರೀಟ್ ಮಾಡಿಬಿಟ್ರೆ ನೀವು ಋಣಮುಕ್ತರಾಗ್ಬಿಟ್ರಿ. ಈಗ ನಮಗೆ ಜವಾಬ್ದಾರಿ ಜಾಸ್ತಿ ಆಯ್ತು ಈಗ. ಹಾಗಾಗಿ ಇಲ್ಲ ಯಾಕಂದರೆ ಪತ್ರಕರ್ತರು ಅಂತ ಹೇಳಿದಾಗ ಒಂದು ಭಯ ಇರ್ತದೆ. ಅಂದರೆ ಇಲ್ಲಿ ಬಂದ ನಂತರ ಈ ನಮ್ಮ ವ್ಯವಸ್ಥೆಗಳ ಬಗ್ಗೆ ಏನು ಬರೀತಾರೋ ಅನ್ನೋದು. ಬಟ್ ನಾನು ಕಂಡುಕೊಂಡ ಕಳೆದ ಒಂದು 15 ವರ್ಷ ನಾನು ನೋಡ್ತಾ ಇದ್ದೇನೆ. ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತ ನಮ್ಗೆ ಹೆಮ್ಮೆ. ಯಾಕಂದರೆ ಅವರು ತಪ್ಪಿದರೆ ಫೋನಲ್ಲಿ ಹೇಳಿ ಹೀಗಿದೆ ಸರ್ ನೋಡಿ ಒಂದು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದನ್ನು ಬರೆಯುವಂಥ ಕೆಲಸ ಯಾವತ್ತೂ ಮಾಡಿಲ್ಲ ಅವರು. ಅದಕ್ಕೆ ನಾನು ಅಪ್ರಿಷಿಯೇಷನ್ ಮಾಡ್ತೇನೆ. ಆಗ್ತದೆ, ನಾವು ಸರ್ಕಾರಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತೇವೆ. ಕೆಲವೊಮ್ಮೆ ಅನುದಾನ ಇರೋದಿಲ್ಲ, ಕೆಲವೊಮ್ಮೆ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಬೇರೆ ಈಗ ಸಿಬ್ಬಂದಿ 42% ನಮ್ಮ ಕ್ಷೇತ್ರ ಸಿಬ್ಬಂದಿಗಳ ಕೊರತೆ ಇದೆ. ಆ ಮಧ್ಯದಲ್ಲಿ ನಾನು ಆಗ ಹೇಳಿದೆ, ನಮ್ಮ ಬಗ್ಗೆ ಏನು ಬರಿಬೇಡಿ, ಈ ಕುದುರೆಮುಖದ ಸ್ಟಾಫ್ ಈ ಹಸಿರು ಯೋಧರು ಏನು ಕೆಲಸ ಮಾಡ್ತಾರೆ ಅದನ್ನು ನೀವು ಒಂದು ಆರ್ಟಿಕಲ್ ಮಾಡಿ ಹಾಕಿದ್ರೆ ಸಾಕಂತ ಬರುವಾಗ ಅದೇ ಹೇಳಿದೆ. ನಮಗೆ ಏನು ಅಪ್ರಿಷಿಯೇಷನ್ ಬೇಕಾಗಿಲ್ಲ, ಯಾಕಂದ್ರೆ ನಾವು ಅಧಿಕಾರಿಗಳಿದ್ದೇವೆ, ಕೆಲಸ ಮಾಡ್ತೇವೆ. ಈ ರಿಮೋಟ್ ಏರಿಯಾದಲ್ಲಿ ಪಾಪ ಅವರಿಗೆ ನೆಟ್ವರ್ಕ್ ಇಲ್ಲ, ಇಂಥ ಮಳೆ, ಇಲ್ಲಿ ಲೀಚಸ್, ಈ ಮಧ್ಯದಲ್ಲಿ ನಮ್ಮ ಸಿಬ್ಬಂದಿಗಳೇನು ಕೆಲಸ ಮಾಡ್ತಾರೆ ಅವರನ್ನು ಗುರುತಿಸೋದು ಭಾಳ ಕಷ್ಟ. ಯಾಕಂದರೆ ಇವತ್ತು ಒಂದು ಮಿಲಿಟ್ರಿಲಿ ಕೆಲಸ ಮಾಡಿದ್ರೆ ಗುರುತಿಸ್ತಾರೆ, ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋದು ಗುರುತಿಸ್ತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟನ್ನು ಕೆಲಸ ಮಾಡೋದು ಗುರುತಿಸೋದು. ಈ ಥರ ರಿಮೋಟ್ ಏರಿಯಾಗೆ ನೀವುಗಳು ಬಂದು ಅವ್ರ ಕಷ್ಟ ಏನು, ಇಲ್ಲಿ ಯಾವ ಥರ ವರ್ಕ್ ಮಾಡ್ತಾರೆ, ಈ ನೇಚರ್ ಉಳಿಸ್ಕೊಂಡ್ರೆ ನಮಗೆ ಮೂಲಭೂತವಾಗಿ ಮುಂದೆ ಬೇಕಾಗೋದು ನಮಗೆ ಶುದ್ಧ ನೀರು, ಶುದ್ಧ ಗಾಳಿ, ಶುದ್ಧ ಬೆಳಕು. ಇದನ್ನು ಕೊಡಲಿಕ್ಕೆ ಈ ನಮ್ಮ ಡಿಪಾರ್ಟ್ಮೆಂಟಿಂದ ಸಾಧ್ಯ ಬಿಟ್ಟರೆ ಬೇರೆ ಯಾರಿಂದೂ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಆ ಪ್ರಕೃತಿನ ಉಳಿಸುವಂಥ ಒಳ್ಳೆ ಕೆಲಸ ಮಾಡ್ತಾಯಿದ್ದೇವೆ. ಅವ್ರ ಬಗ್ಗೆ ಬರೀರಿ ಅನ್ನೋ ರಿಕ್ವೆಸ್ಟ್ ಮಾಡಿಕೊಂಡೆ. ಹಾಗೆ ನೀವು ಇವತ್ತು ಬಂದು ನನಗೆ ಭಾಳ ಖುಷಿ ಆಯಿತು. ಯಾಕಂದರೆ ಇಷ್ಟು ಜನ ನೀವು ಪತ್ರಕರ್ತರು ಬಂದಿರಂದರೆ ಒಂದಿಷ್ಟು ಜನರಿಗೆ ಸಮಾಜಕ್ಕೆ ಒಂದು ಮಾಹಿತಿ ಹೋಗ್ತದೆ. ಇಲ್ಲ, ಈ ಥರ ನಮಗೆ ಮುಂದಿನ ಪೀಳಿಗೆಗೆ ಇಂಥ ಒಂದು ನೇಚರ್ ಉಳಿಬೇಕು, ಒಳ್ಳೆಯ ಶುದ್ಧ ಗಾಳಿ, ಶುದ್ಧ ನೀರು, ಶುದ್ಧ ಬೆಳಕು ಸಿಗಬೇಕಾದ್ರೆ ನೇಚರಿಂದ ಮಾತ್ರ ಸಾಧ್ಯ, ಇಲ್ದಿರ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನು ಉಳಿಸುವಂಥ ಕೆಲಸಕ್ಕೆ ನೀವು ಕೈ ಜೋಡಿಸಿದ್ರಿ. ಹಾಗೇನೆ ಇವತ್ತು ನೀವೆಲ್ಲ ಬಂದು ನಮ್ಮ ಜೊತೆ ಒಂದು ದಿವಸ ಕಳೆದು ನಮ್ಮನ್ನು ಸನ್ಮಾನ ಮಾಡೋದಕ್ಕೆ ನಾನು ಇದರಲ್ಲಿ ನಮ್ಮ ಅರಣ್ಯ ಸಂರಕ್ಷಣಾಧಿಕಾರಿ ಕರಿಕಳನ್ ಸರ್ ಹತ್ರ ನೀವು ಮೊನ್ನೆ ಪ್ರೆಸ್ ಡೇ ಕರೆದಾಗ ಅವ್ರ ಹತ್ರ ಕೇಳ್ಕೊಂಡಾಗ ಅವರು ಇಲ್ಲ ನಾನು ವ್ಯವಸ್ಥೆ ಮಾಡ್ತಾ ಹೇಳಿದರು, ನಮಗೆಲ್ಲ ಡೈರೆಕ್ಷನ್ ಕೊಟ್ಟಿದ್ದಾರೆ. ನಾನು ಈ ಭಾಗದ ACF ಅಲ್ಲ, ಆದರೆ ನಿಮ್ಮ ಮಂಗಳೂರಿನಲ್ಲಿರುವಾಗ ಅಲ್ಲಿ ಪುನಃ ನಾನು 1 ವರ್ಷ CRZ ಅಲ್ಲಿ 6 ತಿಂಗಳು ಕೆಲಸ ಮಾಡಿದೆ. 1.5 ವರ್ಷ ವಿಜಿಲೆನ್ಸಲ್ಲಿ ACF ಆಗಿ ಕೆಲಸ ಮಾಡಿದೆ. ಮಂಗಳೂರು ಸಬ್ ಡಿವಿಷನಲ್ಲಿ 1.5 ವರ್ಷ ACF ಆಗಿ ಕೆಲಸ ಮಾಡಿದೆ. ಇಲ್ಲಿಗೆ ಬಂದು 2 ವರ್ಷ ಆಯ್ತು, ಮೊನ್ನೆ 22ನೇ ತಾರೀಕಿಗೆ. ಆದರೆ ಮೂಡುಬಿದ್ರೂ ಮಂಗಳೂರು ತಾಲೂಕು, ಮಂಗಳೂರು ಜಿಲ್ಲೆ ಒಳಗಡೆ ಸೇರಿರೋದ್ರಿಂದಾಗಿ ನಾನು ಇವತ್ತು ಮಂಗಳೂರು ಪ್ರೆಸ್ ಕ್ಲಬ್ಬು ಮತ್ತು ಇದ್ರ ಜೊತೆ ಅವಿನಾಭಾವ ಸಂಬಂಧ. ಇವತ್ತು ಎಲ್ಲಾದರೂ ತಿಂಗಳಿಗೆ ಒಂದು ಸಲ ನಮ್ಮ ಹರೀಫ್ ಸರ್ ಫೋನ್ ಮಾಡ್ತಾರೆ, ಖಾದರ್ ಸರ್ ನಾವಿರುವಾಗಲೇ ಅಲ್ಲಿದ್ದರು, ಜೊತೆಲಿ ಕೆಲಸ ಮಾಡಿದ್ವಿ, ಈಗ ಪುನಃ ಅವರೇ ಇದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿಯಿಂದಾಗಿ ನೀವು ಇಲ್ಲಿ ಬಂದು ನಮ್ಮ ಜೊತೆ ಒಂದು ದಿವಸ ಕಾಡಲ್ಲಿ ಕಳೆದಕ್ಕೆ ನಾನು ಇಲಾಖೆ ಪರವಾಗಿ ನನ್ನ ಹಿರಿಯ ಅಧಿಕಾರಿಗಳು ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ. ಇವತ್ತು ಅದು ಜೊತೆಗೆ ನಮ್ಮ RFOಸು ಪ್ರಭಾಕರ್ ಮೊನ್ನೆವರೆಗೂ ನನ್ನ ಜೊತೆಲೇ ಕೆಲಸ ಮಾಡಿದವರು ಕಾರ್ಕಳದಲ್ಲಿ. ಜಸ್ಟ್ 1 ತಿಂಗಳಿಂದ ಈಗ ಇಲ್ಲಿ ವೈಲ್ಡ್ ಲೈಫಲ್ಲಿದ್ದಾರೆ. ಅನಿಲು ನಮ್ಮ ಜೊತೆ ಕೆಲಸ ಮಾಡಿದವರು ಹೆಬ್ರಿಯಲ್ಲಿ. ಹಾಗಾಗಿ ಅವರೆಲ್ಲ ಈಗ ಜಸ್ಟ್ ಕೆರೆಕಟ್ಟೆ 1-2 ವರ್ಷದಿದ್ದಾರೆ. ನಿಮಗೆ ಇನ್ನೊಂದು ಭಾಳ ಸಂತೋಷ ಅಂದರೆ ಇನ್ನು 1 ತಿಂಗಳು ನಮ್ಮದು CR ಕಾಲ್ ಆಗಿದೆ. ನಾನು ಬಹುಶಃ 2 ತಿಂಗಳ DF ಆಗ್ಬೋದು, ಅವರಿಬ್ಬರು ACF ಆಗಿಬಿಡ್ತಾರೆ. ಹಾಗೆ ಅವ್ರದ್ದು CR ಕಾಲ್ ಆಗಿದೆ. ಆದರೂ ಚಿಂತೆ ಇಲ್ಲ, ನೀವು ಬಂದು ಸಂತೋಷ. ಇನ್ನೊಂದು ಆಫರ್ ಹೇಳಿದೆ ಆಲ್ರೆಡಿ. ಎಷ್ಟು ಜನ ಕೂಡ್ಲು ಫಾಲ್ಸ್ ಹೋಗಿದ್ರೋ ಗೊತ್ತಿಲ್ಲ. ಇವತ್ತು ಫಾಲ್ಸ್ ದೂರ ನೋಡಿದ್ರಿ, ಫಾಲ್ಸ್ ನೀರನ್ನು ತಲೆ ಮೇಲೆ ನೋಡಿ ಇಳಿಸ್ಕೊಂಡು ನೀವು ಎಂಜಾಯ್ ಮಾಡಬೇಕಂದ್ರೆ ನೀವು ನಮ್ಮದು ಕೂಡ್ಲು ಫಾಲ್ಸ್ ನೋಡಿದ್ರಲ್ಲ ಯಾರು? ಅಲ್ಲಿ ಭಾಳ ಚೆನ್ನಾಗಿತ್ತು. ಬಂದ್ರೆ ಭಾಳ ಕಡಿಮೆ ಜನ ನೋಡಿದ್ರಿ ಮೂಡುಬಿದ್ರಲ್ಲಿ ಮಾತ್ರ, ಉಳಿದವ್ರು ನೋಡಿಲ್ಲ. ಶ್ರೀನಣ್ಣ ಇನ್ನೊಂದು ವ್ಯವಸ್ಥೆ ಮಾಡಿ ಒಂದು ದಿವಸ ಹೀಗೆ ಕೂಡ್ಲಿ ಹೋಗೋಣ,
ಅಲ್ಲಿ ಒಂದು ದಿವಸ ಆ ಕೂಡ್ಲು ಫಾಲ್ಸ್ ನೋಡಿ ನಮ್ಮ ಸೀತಾ ನದಿ ನೇಚರ್ ಕ್ಯಾಂಪಲ್ಲಿ ಒನ್ ಡೇ ಎಲ್ಲ ಕಳ್ಕೊಂಡು ಆ ಭಾಗದ ಫಾರೆಸ್ಟ್ ಎಲ್ಲ ಆಗುಂಬೆ ಎಲ್ಲ ನೋಡ್ಕೊಂಡು ಬರ್ಬೋದು. ಅದಕ್ಕೊಂದು ನೀವು ಡಿಸೆಂಬರ್ ನಂತರ ಪ್ಲ್ಯಾನ್ ಮಾಡಿ ಹೇಳ್ತಾ ಇನ್ನೊಮ್ಮೆ ನಿಮಗೆಲ್ಲರಿಗೆ ನಾನು ನನ್ನ ಕೃತಜ್ಞತೆ ಸಲ್ಲಿಸ್ತಾನೆ ಮಾತು ಮುಗಿಸ್ತೇನೆ. ಅವಕಾಶ ವಂದನೆಗಳು. ನನಗೆ ಇನ್ನೊಂದು ಈ ಕಾರ್ಯಕ್ರಮ ಸಣ್ಣ ಕಾರ್ಯಕ್ರಮ ಖಾದರ್ ಜಿಲ್ಲಾ ವಾರ್ತಾಧಿಕಾರಿಗಳು ನಿಮ್ಗೆ ಗೊತ್ತಿದೆ, ಬೆಳಗಿನ ಉಪಹಾರದ ವ್ಯವಸ್ಥೆ ಮತ್ತು ಇವತ್ತು ಬಸ್ಸಿನ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಅವರಿಗೆಲ್ಲರ ಪರವಾಗಿ ನಮ್ಮ ಸಣ್ಣ ಸನ್ಮಾನ. ಪತ್ರಕರ್ತರು ಏನಾದರೂ ಕೆಲಸ ಆಗಬೇಕು ಅಂತ ಹೇಳಿದರೆ ತಕ್ಷಣ ಎದುರು ನಿಂತು ಮಾಡ್ತಾ ಇರುವಂಥವ್ರು. ಇವತ್ತು ಸಹ ನಾವು ಕೊನೆಯ ಕ್ಷಣದಲ್ಲಿ ಸಹ ನಾವು ಇಷ್ಟು ಜನ ಬರ್ತೇವೆ ಅಂತ ಏನು ಅದರ ಬಗ್ಗೆ ಚಾಚು ಹೇಳದೆ ತಕ್ಷಣ ಅದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಭಾಳ ಸಂತೋಷದಿಂದ ನಮ್ಮೊಂದಿಗಿದ್ದಾರೆ. ಅದಕ್ಕಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ. ಖಾದರ್ ಶಾ ಅವರು ವಾರ್ತಾಧಿಕಾರಿ ನಮ್ಮವರೇ, ಆದರೂ ಸಹ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರು ಇಡೀ ವಾರ್ತಾ ಇಲಾಖೆ ವಾಹನವನ್ನು ಒದಗಿಸಿಕೊಟ್ಟಿದ್ದಾರೆ. ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಸಹ ಅವರು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಿಮ್ಮೆಲ್ಲ ಪರವಾಗಿ. ಹಾಗೆ ನಮಗೆ ಸಹಕಾರ ಕೊಟ್ಟಿದ್ದು ನಮ್ಮ ಇಲ್ಲಿನ ಕುದುರೆಮುಖ ಆರ್.ಎಫ್ ಪ್ರಭಾಕರ್ ಮತ್ತು ಕ್ಯಾರಕಟ್ಟೆ ಆರ್.ಎಫ್ ಅನಿಲು ಅವರ ಫಾರೆಸ್ಟ್ ವಾಚರ್ಸು ಅವರೆಲ್ಲ ಸಹಕಾರ ಕೊಟ್ಟರು. ಅವರಿಗೆ ಸಹ ನಿಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಮೂಡುಬಿದಿರೆ ವಲಯ ಅರಣ್ಯಾಧಿಕಾರಿಯವರಿದ್ದಾರೆ. ಅವರಿಗೆ ನಾವು ಎಲ್ಲೆಲ್ಲಿ ಹೋಗಿದ್ದೇವೆ ಅನ್ನೋದನ್ನು ಅವರು ಹೇಳ್ತಾರೆ. ಸರ್, ಈಗ ನಾವು ಮೊದಲಿಗೆ ಎಲ್ಲಿ ಬಂದು ತಲುಪಿದ್ದು ಮತ್ತು ಫಾಲ್ಸ್ ಎಲ್ಲಿ? ನಾವು ಹನುಮನಗುಂಡಿ ಫಾಲ್ಸ್ ನೋಡಿದ್ವಿ. ಅದಾದ ನಂತರ ಗಂಗಾ ಮೂಲಕ್ಕೆ ನಾವು ಆ್ಯಕ್ಚುಲಿ ಗಂಗಾ ಮೂಲದ ಪಾಯಿಂಟಿಗೆ ಹೋಗೋದಿದ್ವಿ. ಆದರೆ ಇವತ್ತು ವಿಪರೀತ ಮತ್ತು ಹವಾಮಾನ ವಿಪರೀತನಾಗಿ ಹೋಗ್ಲಿಕ್ಕಾಗಿಲ್ಲ. ಅದರ ಮೂಲದವರೆಗೆ ನಾವು ಹೋಗಿ ಶೋಲಾ ಫಾರೆಸ್ಟ್ ನೋಡಿದ್ವಿ. ಆಮೇಲೆ ಅಲ್ಲಿಂದ ಹೆರಿಟೇಜು ಸೈಟ್ ನಮ್ಮದು, ಅಲ್ಲಿಂದ ಟ್ರೆಕ್ಕಿಂಗ್ ಪಾಯಿಂಟ್ ಅಲ್ಲಿ ಬಂದು ಆನಂತರ ಅಲ್ಲಿ ನಮ್ಮದು ಕುರಿಂಜೆಕಲ್ಲ ಫಾಲ್ಸ್ ಇದು ಟ್ರೆಕ್ಕಿಂಗ್ ಪಾತ್ ಹೋಗೋ ಜಾಗಕ್ಕೆ ಬಂದು ಅಲ್ಲಿ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ಆನಂತರ ಭಗವತಿ ನೇಚರ್ ಕ್ಯಾಂಪಲ್ಲಿ ಬಂದು ಅಲ್ಲಿ ನಮ್ಮ ಭದ್ರಾ ನದಿ ಹರಿಯುವ ಒಂದು ಮೂಮೆಂಟ್ ಸ್ಥಳ ನೋಡಿ ಮತ್ತು ಕ್ಯಾಂಪಸ್ನ ಸುತ್ತಮುತ್ತ ಎಲ್ಲ ಒಂದು ವಿಹಾರವನ್ನು ನೋಡಿ ಆನಂತರ ಅಲ್ಲಿ ಭಗವತಿ ಕ್ಯಾಂಪಲ್ಲಿ ಊಟ ಮಾಡಿ ಅಲ್ಲಿ ಇವತ್ತು ಅಲ್ಲಿ ನೇಚರ್ ಕ್ಯಾಂಪ್ ಒಳಗಡೆ ನಮ್ಮ ಹಾಲ್ನಲ್ಲಿ ಇಲ್ಲಿಯ ಒಂದು ಕುದುರೆಮುಖ ನ್ಯಾಷನಲ್ ಪಾರ್ಕ್ಗೆ ಸಂಬಂಧಪಟ್ಟಂತೆ ಭಗವತಿ ವಲಯ ಕುದುರೆ ಮತ್ತು ಪೀಕು ಮತ್ತು ಏನೇನು ಚಾರಣಧಾಮ ಇದೆ, ಎಷ್ಟೆಷ್ಟು ಕಲೆಕ್ಷನ್ ಆಗ್ತದೆ, ಯಾವ ಥರ ಆಪ್ರೇಟ್ ಆಗ್ತದೆ ಚಾರಣಗಳನ್ನು, ಆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಹಾಗೆ ನೆಕ್ಸ್ಟ್ ನಾವು ಲಕ್ಕೆ ಡ್ಯಾಮ್ ಮತ್ತು ಅಲ್ಲಿ ಕುದುರೆಮುಖ ಟೌನ್ಶಿಪ್ ಹಿಂದೆ ಏನಿತ್ತು ಈಗ ಅದು ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಅದು ಪುನಃ ಅರಣ್ಯ ಇಲಾಖೆ ಹಸ್ತಾಂತರ ಆಗಬೇಕು ಅನ್ನುವಂಥ ಒಂದು ನ್ಯಾಯಾಲಯದ ಆದೇಶ ಪ್ರಕಾರ ಅವರನ್ನು ಹಸ್ತಾಂತರ ಮಾಡಬೇಕಾಗಿದೆ. ಆ ಸ್ಥಳವನ್ನು ನೋಡಿಕೊಂಡು ನಾವು ಈ ಕುದುರೆಮುಖದಿಂದ SK ಬಾರ್ಡ್ರವರೆಗೆ, SK ಬಾರ್ಡ್ರಿಂದ ಮಾಳದವರೆಗೆ ಎರಡೂ ಕಡೆಯಲ್ಲಿ ಕುದುರೆಮುಖ ನ್ಯಾಷನಲ್ ಪಾರ್ಕ್ಗೆ ಸಂಬಂಧಪಟ್ಟ ಒಂದು ಅರಣ್ಯ ಪ್ರದೇಶಗಳ ಶೋಲಾ ಫಾರೆಸ್ಟು, ನ್ಯಾಚುರಲ್ ಫಾರೆಸ್ಟು ಮತ್ತು ರೈನ್ ಫಾರೆಸ್ಟನ್ನು ನೋಡಿಕೊಂಡು ಮತ್ತು ಇವತ್ತು ಈ ದಿವಸ ಒಂದು ನಮ್ಮ ಪತ್ರಕರ್ತರ ಒಂದು ಜಿಲ್ಲೆಯ ಪತ್ರಕರ್ತರ ಸಂಘ ಮತ್ತು ಮಾಧ್ಯಮ ಮಿತ್ರರ ಸಂಘದ ವತಿಯಿಂದ ಈ ಒಂದು ಕಾರ್ಯಕ್ರಮ ಈ ದಿವಸವನ್ನು ಕಾಡಿನಲ್ಲಿ ಪತ್ರಕರ್ತರನ್ನು ಒಂದು ಶೀರ್ಷಿಕೆಯಲ್ಲಿ ನಾವೆಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈಗ ನಾವು ಮೊದಲು ಹೋದ ಫಾಲ್ಸ್ ಇದೆಯಲ್ಲ, ಅಲ್ಲಿ ಎನಿ ಟೈಮ್ ಹೋಗ್ಬೋದು ಜನರು? ಇಲ್ಲ, ಅದು ಈಗ ನಾವು ಬ್ಯಾನ್ ಮಾಡಿದ್ದಾರೆ. ಮಳೆ ಜೂನ್, ಜುಲೈ, ಆಗಸ್ಟಲ್ಲಿ ಬಿಡೋದಿಲ್ಲ. ಸೆಪ್ಟೆಂಬರ್ ನಂತರ ಪರ್ ಪರ್ಸನಿಗೆ ಇಷ್ಟೊಂದು ಟಿಕೆಟ್ ಮಾಡಿದ್ದಾರೆ. ಟಿಕೆಟಲ್ಲಿ ಅಲ್ಲಿ ಹೋಗ್ಬಿಟ್ಟು ಅವ್ರು ಬರಬೇಕು. ಸೆಪ್ಟೆಂಬರ್ನಿಂದ ಸಾಧಾರಣ ಏಪ್ರಿಲ್ವರೆಗೆ ನೀರಿರ್ತದೆ. ನೀರು ಕಡಿಮೆ ಆದಾಗ ಸಾರ್ವಜನಿಕರೇ ಕಡಿಮೆ ಬರ್ತಾರೆ. ಇವನು ಗಂಗಾ ಮೂಲಕ್ಕೂ ಯಾರಿಗೂ ಇಲ್ಲ. ಅಂದರೆ ಪತ್ರಕರ್ತರ ಒಂದು ಅಂದರೆ ಅವರಿಗೆ ಎಲ್ಲ ಮನವಿ ಅಂತಲ್ಲ, ಎಲ್ಲ ಕಡೆಗಳಲ್ಲೂ ಅವರಿಗೆ ಒಂದು ಅವಕಾಶ ಕೊಡಬೇಕು. ಯಾಕಂದರೆ ಅಲ್ಲಿ ಆ ಸ್ಥಳದಲ್ಲಿ ಏನಿದೆ, ಏನು ವಿಚಾರ ಎನ್ನುವುದನ್ನು ಸಾರ್ವಜನಿಕರಿಗೆ ತಿಳಿಸ್ಬೇಕು ಅನ್ನೋ ವಿಚಾರಕ್ಕೆ ನೀವು ಪತ್ರಕರ್ತರ ನೆಲೆಯಲ್ಲಿ ಮಾತ್ರ ತಮ್ಮನ್ನು ಕರ್ಕೊಂಡು ಹೋಗಿದ್ದೇವೆ. ಅದರ್ವೈಸು ಈಗ ನಾವು ನಿಮ್ಗೆ ಕರ್ಕೊಂಡು ಹೋಗೋಂಥ ಗಂಗಾ ಮೂಲದ ಪ್ಲೇಸ್ ಪೀಕಿಗಾಗಲಿ ಇಲ್ಲಿಗಾಗಲಿ ಯಾರಿಗೂ ಸಾರ್ವಜನಿಕ ಅವಕಾಶ ಇಲ್ಲ. ಮತ್ತು ಟ್ರೆಕ್ಕಿಂಗಲ್ಲೂ ಅಷ್ಟೇ ಎಲ್ಲರೂ ಆನ್ಲೈನ್ ಮಾಡಿಕೊಂಡೇ ಬರಬೇಕು. ಮತ್ತು ಸಫಾರಿಗೂ ಎಲ್ಲರೂ ಆನ್ಲೈನ್ ಮಾಡಿಕೊಂಡೇ ಬರಬೇಕು ಹೊರತು ಮತ್ತು ನಾವು ನೇರವಾಗಿ ಇಲ್ಲಿಂದ ಯಾರನ್ನೂ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಇಲ್ಲ. ಯಾಕಂದರೆ ಏನಾಗಿದೆ ಅಂದರೆ ಇಲ್ಲಿ ಬಂದಾಗ ನಮ್ಗೆ ವ್ಯವಸ್ಥೆ ಮಾಡಲಿಕ್ಕಾಗಲ್ಲ. ಆನ್ಲೈನಲ್ಲಿ ಮಾಡ್ಕೊಂಡಾಗ ನಮಗೆ ಲಿಮಿಟೇಷನ್ ಮಾಡಲಿಕ್ಕಾಗ್ತದೆ ಮತ್ತು ಅವರಿಗೆ ಸ್ಟ್ರಿಕ್ಟ್ ರೂಲ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಲಿಕ್ಕೆ ಹೇಳಿಕ್ಕಾಗ್ತದೆ ಮತ್ತು ಇಲ್ಲಿಯ ಈ ಪರಿಸರಕ್ಕೆ ಪೂರಕವಾದಂಥ ಮಾರ್ಗದರ್ಶನ ಕೊಡಲಿಕ್ಕಾಗ್ತದೆ. ಆ ದಿಸೆಯಲ್ಲಿ ಎಲ್ಲ ಆನ್ಲೈನ್ ಸಿಸ್ಟಮಲ್ಲೇ ಮಾಡ್ತೇವೆ. ಇಲ್ಲಿ ಕ್ವಾರ್ಟರ್ಸಿಗೆ ಒಂದು ಬಂದು ಉಳ್ಕೊಳ್ಬೇಕಾದ್ರೆ ಹೇಗೆ ಅದರ? ಅಲ್ಲ, ಇಲ್ಲಿ JLR ಜಂಗಲ್ ಲಾರೆಸ್ಟ್ ರಿಸಾರ್ಟ್ ವೆಬ್ಸೈಟಿಗೆ ಹೋಗಿಬಿಟ್ಟು ನೀವು ಭಗವತಿ ನೇಚರ್ ಕ್ಯಾಂಪ್ ಹಾಕಿದಾಗ ನಿಮ್ಗೆ ಇಲ್ಲಿದು ರೂಮ್ ಅವೈಲಬಿಲಿಟಿ ಮತ್ತು ಇದು ಡೇ ಬೈ ಡೇ ಫೇರ್ ಚೇಂಜ್ ಆಗ್ತಾ ಇರ್ತದೆ. ಅದು ಫೇರ್ ಮಾಹಿತಿ ಬರ್ತದೆ. ನೀವು ಅಲ್ಲಿಂದ ಆನ್ಲೈನ್ ಪೇಮೆಂಟ್ ಮಾಡಿದರೆ ನಿಮ್ಗೆ ಪರ್ ಪರ್ಸನ್ ಫೇರ್ ಇದೆ. ನೀವು ಬೆಳಿಗ್ಗೆ ಮಧ್ಯಾಹ್ನ 1 ಗಂಟೆನ ಸ್ಟಾರ್ಟ್ ಮಾಡಿ ಸಂಜೆ ನೈಟ್ 6 ಗಂಟೆ ಎಷ್ಟೊತ್ತಿಗೂ ಬಂದು ಇಲ್ಲಿ
ರೀಚ್ ಆದರೆ ಇಲ್ಲಿ ನಿಮ್ಗೆ ಈವ್ನಿಂಗ್ ಸ್ನ್ಯಾಕ್ಸು, ರಾತ್ರಿ ಊಟ ಮತ್ತು ಬೆಳಿಗ್ಗೆ ಮಧ್ಯಾಹ್ನ ಬಂದರೂ ಊಟ ಕೊಡ್ತಾರೆ, ಮತ್ತು ಬೆಳಿಗ್ಗೆ ತಿಂಡಿ, ಮತ್ತು ಬೆಳಿಗ್ಗೆ 6 ಗಂಟೆ ಒಂದು ಟ್ರೆಕ್ಕಿಂಗ್ ಅವರೇ ಕರ್ಕೊಂಡು ಹೋಗ್ತಾರೆ. ಅದೆಲ್ಲ ಪ್ಯಾಕೇಜಲ್ಲಿ ಸೇರಿರ್ತದೆ. ಅದು ಪರ್ ಪರ್ಸನ್ ಪ್ಯಾಕೇಜ್ ಇರೋದ್ರಿಂದ ಅಲ್ಲಿ ನೀವು ಮಾಡ್ಕೊಂಡು ಬರ್ಬೋದು. ಇದಂತಲ್ಲ, ಜಂಗಲ್ ಲಾಡ್ಜಸ್ ರಿಸಾರ್ಟ್ ಅವರು ಇಡೀ ಸ್ಟೇಟಲ್ಲಿ 27 ಪ್ರಾಪರ್ಟಿ ಇದೆ ಅವ್ರದ್ದು. ಎಲ್ಲಿಗೂ ನೀವು ಅದು ಓಪನ್ ಮಾಡಿದ್ರೆ ಆ ಪ್ರಾಪರ್ಟಿಗಳು ಕಾಣುತ್ತೆ ನಿಮಗೆ. ಇಲ್ಲಿ ನಮ್ಮ ಸೀತಾ ನದಿ ಆನೆ ಇದೆ, ಕೊಲ್ಲೂರು ಆನೆಜರಿ ಇದೆ, ಆಮೇಲೆ ನಿಮಗೆ ದೇವಬಾಗ್ ಇದೆ, ಆಮೇಲೆ ಗೋಪಿನಾಥಮ್ ಇದೆ, ನಾಗರಳ ಇದೆ, ಬಂಡೀಪುರ ಇದೆ, ರಿವೆಲ್ಟನ್ ಅಂತೇಳಿ ಕೆಮ್ಮಣ್ಣಗುಂಡಿಲಿದೆ. ಒಟ್ಟು ಟೋಟಲ್ 27 ಪ್ರಾಪರ್ಟಿ ಇದೆ. ಇಲ್ಲಿ ವಲಯ ಅರಣ್ಯಾಧಿಕಾರಿ ಶ್ರೀಧರ್ ಸರ್ ಅವ್ರದ್ದು ಮಾತು. ಈಗ ನಾವು ಇವತ್ತು ಇಲ್ಲಿ ಮಧ್ಯಾಹ್ನದ ಊಟ ಆಗಿದೆ, ಇವತ್ತು ಚಾ ಸಹ ಈಗ ಕುಡಿತು ಆಯಿತು. ಇನ್ನು ನಾವು ಇಲ್ಲಿಂದ ಎಲ್ಲಿ ಹೋಗ್ತೀವಿ ಸರ್? ಇಲ್ಲಿಂದ ಲಕ್ಕೆ ಡ್ಯಾಮ್ ಇವು ನೋಡಿಕೊಂಡು ಕುದುರೆಮುಖ ಹಳೆಯ ಟೌನ್ಶಿಪ್ ಏರಿಯಾ ನೋಡ್ಕೊಂಡು ನಾವು ಮತ್ತೆ ಮುಂದುವರಿತೇವೆ. ಓಕೆ, ಈಗ ನಾವು ಲಕ್ಕೆ ಡ್ಯಾಮ್ಗೆ ಹೋಗ್ತಾ ಇದ್ದೇವೆ. ದಾಂಡೇಲಿ, ಆಮೇಲೆ ಈಗ ಈ ಸೂಪಾದ ಡ್ಯಾಮ್ ಇದು ಚಕ್ರ ಇದೆಯಲ್ಲ, ನಮ್ಮ ಟ್ರೈನಿಂಗ್ ಸೆಂಟ್ರ್ ಬಿಟ್ಕೊಟ್ರು. ನಮ್ಮ ಜಾಗನ ಲೀಸಲ್ಲಿ 25 ವರ್ಷ ತೊಗೊಂಡು ನಮಗೆ ಬಿಟ್ಕೊಟ್ರು. ನಾನು ಟ್ರೈನಿಂಗ್ ಮಾಡಿದ ತಟ್ಟಿಯಲ್ಲ ಡ್ಯಾಮು ಅವ್ರು ಬಿಟ್ಕೊಟ್ಟು ಜಾಗ ತಟ್ಟಿಯಲ್ಲ ಅಂತೇಳಿ. ತಟ್ಟಿಯಲ್ಲಿ ಡ್ಯಾಮ್ ಮಾಡಿದ್ರು, ಡ್ಯಾಮ್ ಸೆಟ್ KPC ನಮ್ಗೆ ಬಿಟ್ಕೊಟ್ರು, ನಮ್ಮ ಟ್ರೈನಿಂಗ್ ಸೆಂಟ್ರ್ ಮಾಡಿದ್ದಾರೆ. ಹಾಗೆ ದಾಂಡೇಲಿ ಮಾಡಿದ್ದು ಅದೇ ಥರ. ಅಂದರೆ ಇವೆಲ್ಲ ಅಂದರೆ ಇನ್ನೊಂದು 25-30 ವರ್ಷ ಅವ್ರು ಮೈನಿಂಗ್ ಮಾಡ್ಬೋಯಿತ್ತು. ಬಟ್ ಅನ್ಫಾರ್ಚುನೇಟ್ ಅದನ್ನು ಎನ್ವಿರಾನ್ಮೆಂಟ್ ನಾನು ಹೇಳಿದ್ದೇನೆ, ಎನ್ವಿರಾನ್ಮೆಂಟ್ ಕೌಂಟಬಿಲಿಟಿ ನೋಡ್ರಿ ಇವೆಲ್ಲ ಲೆಕ್ಕಕ್ಕೆ ಇಲ್ಲ. ಯಾಕೆ ಅಷ್ಟು ಏರಿಯಾ ಮೈನಿಂಗ್ ಆದರೆ ನಾಳೆ ನಮಗೆ ಮಂಗಳೂರಲ್ಲಿ ಒಳ್ಳೆ ಕುಡಿಯೋ ನೀರು ಬೇಕಾಗ ಮಾಡಿದ್ರು ಅವರು. ಟೌನ್ಶಿಪ್ ದೊಡ್ಡದು ಮಾಡ್ರು. ಇದು ಅಂದರೆ ಯಾವುದಕ್ಕೂ ಯೂಸ್ ಇಲ್ಲ ಈಗ. ಅಂದರೆ ಅವ್ರದ್ದೇನಾದ್ರೂ ಗೆಸ್ಟ್ ಬಂದಾಗ ಸ್ಟೇ ಮಾಡೋಕೆ ಅಲ್ಲಿ ಬಂದಾಗ ಕರ್ಕೊಂಡ್ಬರ್ತಾರೆ, ಮತ್ತು ಮೇಂಟೈನ್ ಮಾಡ್ತಾ ಇದ್ದಾರೆ ಅಷ್ಟೇ. ಅಲ್ಲಿ ಈಗ ಮಂಗಳೂರಲ್ಲಿ ಅವ್ರದ್ದು ನಡೀತಾ ಇದೆಯಲ್ಲ, ಈಗ ಅವ್ರೀಗ ಇಲ್ಲಿ ಬಳ್ಳಾರಿಯಲ್ಲಿ ಒಂದು ಮೈನಿಂಗ್ 400 ಎಕರೆ ಜಾಗ ಸಿಗ್ತಲ್ಲ, ಸ್ವಲ್ಪ ಇಶ್ಯೂಸ್ ಆಗಿ ಮತ್ತೆ ಕ್ಲಿಯರ್ ಆಯ್ತಲ್ಲ. ಅದಾದ್ರೆ ಅವ್ರಿಗೆ ಮೈನಿಂಗ್ ಪುನಃ ಮೈನ್ಸ್ ಬರುತ್ತೆ. ಆಯ್ತು ಫಸ್ಟ್ ಇದಿರಲಿ, ಕ್ಲಿಯರ್ ಆಗಿರ್ಬೇಕು ಬಹುಶಃ. ಅದೇನು ಫಾರೆಸ್ಟ್ ಲ್ಯಾಂಡ್ ಅಲ್ಲ ಅದು. ಇಲ್ಲ, ಆಗ 3000 ಫ್ಯಾಮಿಲಿ ಇದ್ರು ಜನಗಳು. ಅದಕ್ಕೆ ಬೇಕಾದ ಸವಲತ್ತೆಲ್ಲ ಇತ್ತು. ಅಂದ್ರೆ ಆಫೀಸರ್ಸ್ ಕೇಳೋರು, ಪಿಯೋನ್ ಕೇಳೋರು ಎಲ್ಲ ಕೇಳೋ ವಯಸ್ಸು ABCD ಕೇಳೋ ವಯಸ್ಸು ಮನೆಗಳಿರ್ತಲ್ಲ. ಒಂದು 3300 ಎಕರೆ ಫಾರೆಸ್ಟ್ ಲ್ಯಾಂಡ್ ಲೀಸ್ ಇತ್ತು ಮೈನಿಂಗ್. ಹೌದು, 3300 ಇತ್ತಲ್ಲ ಮೇಲೆ ಹಾಕಿದ್ರಲ್ಲ. 1200 ಎಕರೆ ಅವ್ರದ್ದು ರೆವಿನ್ಯೂ ಲ್ಯಾಂಡು, 3300 ಎಕರೆ ಫಾರೆಸ್ಟ್ ಲ್ಯಾಂಡ್ ಇತ್ತು. ಇದೆಲ್ಲ ರೆವಿನ್ಯೂ ಲ್ಯಾಂಡ್, ಟೌನ್ಶಿಪ್ ಪೂರ್ತಿ ರೆವಿನ್ಯೂ ಲ್ಯಾಂಡ್. ಇದರಲ್ಲಿ ನಿಮಗೆ ಏನಿದೆಲ್ಲ ಈಗ ಇದನ್ನು ಫಾರೆಸ್ಟ್ನವರಿಗೆ ಇದು ಆಗಲೇ ಆರ್ಡರ್ ಆಗಿದೆ. CEC ಸೆಂಟ್ರಲ್ ಏರ್ಪೋರ್ಟ್ ಕಮಿಟಿ 2016 ಐ ಥಿಂಕ್, ನಾನು ಮಂಗಳೂರಿದ್ದೆ, ಜಯಕೃಷ್ಣನ್ ಕಮಿಟಿ ಬಂದು ಆಗಲೇ ಇದನ್ನೆಲ್ಲವನ್ನು ಫಾರೆಸ್ಟ್ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳಿದ್ದಾರೆ. ಅವರಿಗೂ ನಮಗೂ ಏನೋ ಸಮ್ ಕೋರ್ಟಲ್ಲಿ ಇಶ್ಯೂಸ್ ಇದರಲ್ಲಿ ಮಾತ್ರ ಈ ಏರಿಯಾ ಇದು 3300 ಮಾಡಿದ್ದಾರೆ ಮೈನಿಂಗ್ ಏರಿಯಾ. ಈ 1200 ಫಾರೆಸ್ಟಿಗೆ ಮಾಡಿ ಹೇಳಿದ್ದಾರೆ. ಅಲ್ಲ, ಈಗ ನಿಮಗೆ ಮತ್ತೆ ಅವರಿಗೆ ಕಾಂಪ್ಲೀಟ್ ಇದರಲ್ಲಿ ಮಾತ್ರ ಅದು ಆಲ್ರೆಡಿ ಹ್ಯಾಂಡ್ ಓವರ್ ಮಾಡಿದ್ದಾರೆ. ನಿಮಗೆ ಬಂದರೆ ಅದನ್ನು ಇದನ್ನೆಲ್ಲ ಅಂದ್ರೆ ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಅಲ್ಲೆಲ್ಲ ಪುನಃ ಆಲ್ರೆಡಿ ಕಾಡೆ ಆಗಿದೆಯಲ್ಲ, ಇನ್ನು ಅವರು ನಡ್ತಾ ಇದ್ದಾರೆ, ನಾವು ಗಿಡ ನೆಟ್ಬಿಡ್ತೇವೆ ಅಷ್ಟೇ. ಈಗ ಮನೆಗಳನ್ನೆಲ್ಲ ಡೆಮಲಿಷ್ ಹೌದು. ಮನೆ ಡೆಮಲಿಷ್ ಇಲ್ಲ. ಅದು ಏನಾಗಿದೆ ಅಂದರೆ, ಸಾಮಾನ್ಯ ಪ್ರಾಜೆಕ್ಟ್ಗಳ ಮನೆಗಳು ಒಂದು 25 ವರ್ಷ 30 ವರ್ಷ, ಈಗ ಆಲ್ರೆಡಿ 50 ವರ್ಷ ಆಯ್ತು ಅಂತ ಹೇಳಿದ್ರೆ, ನಾವೊಂದು ಮನೆ ಕಟ್ಟಿದ್ರು 50 ವರ್ಷನೇ ಅದಕ್ಕೆ ಲೈಫ್ ಇರೋದು ಅಷ್ಟೇ. ಈಗ ಆಲ್ರೆಡಿ ಪ್ರಾಜೆಕ್ಟ್ ಮುಗಿದೇ 26 ವರ್ಷ ಆಯಿತು. ಈಗ ಅದಕ್ಕೆ ಮೊದಲು 25 ವರ್ಷ ಆಗಿದೆ, 50 ವರ್ಷ ಕಳೀತಲ್ಲ. ನಮ್ಗೆ ಮನೆ ಕಾಡು ಅದು ವಾಸ್ತವಿಕ ಯೋಗ್ಯತೆ ಅಂದರೆ ಇಂಜಿನಿಯರ್ ಕೊಡ್ಬೇಕು, ನಾನು ನೀವು ಕೊಡೋಕ್ಕಾಗೋದಿಲ್ಲ. ಅದೇ ಹೇಳಿದ್ದು. ಸಾಮಾನ್ಯ ಪ್ರಾಜೆಕ್ಟಲ್ಲಿ ಕಟ್ಟೋ ಮನೆಗಳಲ್ಲಿ 100 ವರ್ಷಕ್ಕೇನು ಕಟ್ಟಿರೋದಿಲ್ಲ, ಒಂದು 50 ವರ್ಷ 60 ವರ್ಷ 70 ವರ್ಷ ಅಲ್ಲಿ ಆ ಡ್ಯೂರಾಬಿಲಿಟಿ ಮೇಲೆ ಮಾಡಿರ್ತಾರೆ ಅಷ್ಟೇ. ಈ ವರದಿಗಾರಿಕೆ ಹಿಂದೆ ಓಡಾಡ್ತಿದ್ದಂಥ ಪತ್ರಕರ್ತರು ಒಂದು ದಿನ ಎಲ್ಲವನ್ನು ಬದಿಗಿಟ್ಟು ಕುದುರೆಮುಖಕ್ಕೆ ಭೇಟಿ ನೀಡಿ ಅಲ್ಲಿನ ಅಧ್ಯಯನವನ್ನು ಮಾಡಿದ್ದಾರೆ. ವಿಶೇಷ ಏನು ಅಂತ ಹೇಳಿದರೆ, ಇಲ್ಲಿ 1976 ಏಪ್ರಿಲ್ 2ರಂದು ಭಾರತ ಸರ್ಕಾರದ ಉಕ್ಕು ಇಲಾಖೆ ಅಡಿಯಲ್ಲಿ ಕುದುರೆಮುಖ ಅಂದರೆ ಚಿಕ್ಕಮಗಳೂರು ಜಿಲ್ಲೆಗೆ ಬರ್ತದೆ, ಇಲ್ಲಿ ಕಬ್ಬಿಣದ ಅದಿರು ಗಣಿಗಾರಿಕೆ ಆರಂಭಗೊಂಡಿತು. ಆದರೆ ಪಶ್ಚಿಮ ಘಟ್ಟ ಉಳಿಸುವ ನಿಟ್ಟಿನಲ್ಲಿ ಆರಂಭಗೊಂಡ ಹೋರಾಟದ ಪರಿಣಾಮವಾಗಿ 2006ರಲ್ಲಿ ಇದು ಮುಚ್ಚಲ್ಪಟ್ಟಿತು.
ಇದರಿಂದಾಗಿ ಸಾವಿರಾರು ಮಂದಿ ಉದ್ಯೋಗವನ್ನು ಕಳೆದುಕೊಂಡರು, ನೂರಾರು ವಸತಿ ಗೃಹಗಳು ಅನಾಥವಾದವು, ಐಷಾರಾಮಿ ಬಂಗಲೆಗಳು ಮೂಕ ರೋದನೆಯನ್ನು ಅನುಭವಿಸ್ತೇವೆ. ಪ್ರಸ್ತುತ ದಿನಗಳಲ್ಲಿ ಅಲ್ಲಿ ಎಲ್ಲವೂ ಪಾಳು ಬಿದ್ದಿದೆ. ಇದನ್ನೆಲ್ಲವನ್ನು ನಾವು ಅಲ್ಲಿ ಇವತ್ತು ಅಧ್ಯಯನ ಮಾಡಿದೆವು. ಸುಮಾರು 100 ಮಂದಿ ಪತ್ರಕರ್ತರು ಅಧ್ಯಯನ ಮಾಡಿದೆವು. ಒಂದು ಕಡೆ ಕುದುರೆಮುಖ ಗಣಿಗಾರಿಕೆ ನಡೆಯುತ್ತಿದ್ದ ಪ್ರದೇಶ ಮೂಕ ರೋದನದಲ್ಲಿದ್ದರೆ, ಮತ್ತೊಂದು ಕಡೆ ಪರಿಸರವನ್ನು ಉಳಿಸುವ ನಿಟ್ಟಿನಲ್ಲಿ ಇಂಟರ್ನೆಟ್ ಸೌಲಭ್ಯ ಇಲ್ಲದಿದ್ದರೂ, ವಿದ್ಯುತ್ ಸೌಲಭ್ಯ ಇಲ್ಲದಿದ್ದರೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಪಡುತ್ತಿರುವ ಪರಿಶ್ರಮ ದೇವರೇ ಬಲ್ಲ. ಇದೆಲ್ಲವನ್ನು ನಾವು ಇಲ್ಲಿ ನೋಡಿಕೊಂಡು ಬಂದಿದ್ದೇವೆ. ಇದರ ಜೊತೆ ಈಗ ನಮ್ಮ ಅಧ್ಯಯನ ಪ್ರವಾಸ ಇಲ್ಲಿಗೆ ಕೊನೆಯಾಗ್ತಾ ಇದೆ. ಈಗ ನಾವಿಲ್ಲಿ ಕೊನೆಯದಾಗಿ ಇಲ್ಲಿ ಪತ್ರಕರ್ತರು ನಮ್ಮ ಜೊತೆ ಬಂದವರು ಏನು ಹೇಳ್ತಾರೆ ಎನ್ನುವುದನ್ನು ನಾವು ಸ್ವಲ್ಪ ಕೇಳೋಣ. ಕುದುರೆಮುಖ ಟೌನ್ಶಿಪ್ ಮತ್ತು ಲಕ್ಯ ಡ್ಯಾಮ್ ಹೀಗೆ ಹಲವಾರು ಪ್ರದೇಶಗಳನ್ನು ನಾವು ನೋಡಿ ಅದರ ಬಗ್ಗೆ ಸುಮಾರಾಗಿ ತಿಳ್ಕೊಂಡಿದ್ದೇವೆ. ಇದನ್ನು ಆಯೋಜಿಸಿದ ಅರಣ್ಯ ಇಲಾಖೆಗೂ ದಕ್ಷಿಣ ಕನ್ನಡ ಪತ್ರಕರ್ತರ ಸಂಘಕ್ಕೂ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮಂಗಳೂರು ಪತ್ರಕರ್ತರ ಸಂಘದಿಂದ ಒಂದು ಕುದುರೆಮುಖಕ್ಕೆ ಎಲ್ಲ ಚಾರಣ ಬಲಗ ನಮ್ಮದು ಎಲ್ಲ ಟೀಮ್ ಒಟ್ಟಿಗೆ ತುಂಬ 105 ಮಂದಿಯನ್ನು ಇದ್ವಿ. ಜೊತೆಯಾಗಿ 3 ಬಸ್ಸಲ್ಲಿ ಹೋಗಿ ಈಗ ರಿಟರ್ನ್ ಬರ್ತಾ ಇದ್ದೇವೆ. ಒಂದು ಸುಂದರವಾದ ಅನುಭವ. ಮೊದಲಿಗೆ ಅರಣ್ಯ ಇಲಾಖೆಗೆ ಹಾಗೂ ಪತ್ರಿಕಾ ಟ್ರಸ್ಟಿಗೆ ಹಾಗೂ ಪತ್ರಿಕಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ, ಅವರ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಹಾಗೆ ಎಲ್ಲರಿಗೂ, ಎಲ್ಲ ನಮ್ಮ ಮಿತ್ರರಿಗೂ ಧನ್ಯವಾದಗಳು. ಡಿಫ್ರೆಂಟ್ ಆಗಿ ಒಂದೊಂದು ಪ್ಲೇಸ್ ನಾವು ನೋಡಿದ್ದೇವೆ. ಇಷ್ಟು ನಮ್ಮ ಜೀವನದಲ್ಲಿ ನೋಡಲಿಲ್ಲ ಅಂಥದ್ದೊಂದು ಪ್ಲೇಸ್, ಇನ್ನು ನೋಡಲಿಕ್ಕೆ ಉಂಟಂತ ಸಹ ಗೊತ್ತಿಲ್ಲ. ಈ ಪ್ರವಾಸದ ವಿಶೇಷ ಅಂದರೆ ಒಂದು 3 ಬಸ್ಸಿನಲ್ಲಿ ನಾವೆಲ್ಲ ಹೊರಟದ್ದು, ತುಂಬ ಖುಷಿಯಾಗಿದೆ. ನಾವು ಕುದುರೆಮುಖದ ಬಗ್ಗೆ, ನಾವು ಕುದುರೆಮುಖದ ಗತ ಇತಿಹಾಸವನ್ನು ಮತ್ತೊಮ್ಮೆ ಮೆಲುಕು ಹಾಕುವಂತಹ ಒಂದು ಸಂದರ್ಭ ಸನ್ನಿವೇಶ ಇವತ್ತು ಬಂದಿದೆ. ಎಲ್ಲ ತುಂಬ ಈ ಅಧ್ಯಯನದ ಈ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ನೆರವೇರಿಸಿಕೊಟ್ಟ ಈ ಪತ್ರಕರ್ತರ ಸಂಘದ ನಮ್ಮ ಪದಾಧಿಕಾರಿಗಳಿಗೆ ಮತ್ತು ಇತರ ನಮ್ಮ ಸ್ನೇಹಿತರಿಗೆ ಕೂಡ ಬೇರೆ ಬೇರೆ ಪತ್ರಿಕೆಗಳಿಂದ ನಾವು ಸೇರಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಆಯಿತು. ಪತ್ರಕರ್ತರ ಮಿತ್ರರೊಂದಿಗೆ ಒಂದು ದಿನ ಅಧ್ಯಯನ ಪ್ರವಾಸ ಕೈಗೊಂಡಿರೋದು ತುಂಬ ಸಂತಸ ತಂದಿದೆ. ವಾರ್ತಾ ಇಲಾಖೆಯು ನಮಗೆ ಒಂದು ಒಳ್ಳೆಯ ರೀತಿಯ ನಮಗೆ ಎಲ್ಲ ರೀತಿಯ ಬೇಕಾದ ವ್ಯವಸ್ಥೆಯನ್ನು ಮಾಡಿ ನಮ್ಮ ಈ ಅಧ್ಯಯನ ಪ್ರವಾಸವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಕಾರ್ಯನಿರತ ಪತ್ರಕರ್ತರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಅರಣ್ಯ ಇಲಾಖೆ, ವಾರ್ತಾ ಇಲಾಖೆ ಸಹಕಾರದಲ್ಲಿ ಇವತ್ತು ನಡೆದಂಥ ಕುದುರೆಮುಖ ಅಧ್ಯಯನ ಪ್ರವಾಸ ಯಶಸ್ವಿಯಾಗಿ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಪತ್ರಿಕಾ ಭವನ ಟ್ರಸ್ಟ್ ಇದರ ಜಂಟಿ ಆಶ್ರಯದಲ್ಲಿ, ಜೊತೆಗೆ ವಾರ್ತಾ ಇಲಾಖೆಯ ವತಿಯಿಂದ ಆಯೋಜಿಸಲ್ಪಟ್ಟಂತಹ ಒಂದು ದಿನದ ಅಧ್ಯಯನ ಪ್ರವಾಸ, ಕಾರ್ಯನಿರತ ಪತ್ರಕರ್ತರಿಗೆ ಒಂದು ದಿನದ ಅಧ್ಯಯನ ಪ್ರವಾಸವನ್ನು ಕುದುರೆಮುಖಕ್ಕೆ ಆಯೋಜಿಸಿದ್ರು. ಪ್ರಪ್ರಥಮವಾಗಿ ಈ ಒಂದು ಅಧ್ಯಯನ ಪ್ರವಾಸವನ್ನು ಆಯೋಜಿಸಿದಂಥ ಜಿಲ್ಲಾ ಪತ್ರಕರ್ತರ ಸಂಘದ ಸರ್ವ ಪದಾಧಿಕಾರಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪತ್ರಕರ್ತರು ಯಾವಾಗಲೂ ಒತ್ತಡದಲ್ಲಿ ಕೆಲಸ ಮಾಡುವವರು. ಇವತ್ತು ನಮಗೆಲ್ಲ ಒಂದು ಪತ್ರಕರ್ತರನ್ನು ಸೇರಿಸಿಕೊಂಡು ಕುದುರೆಮುಖದ ಒಂದು ಪ್ರಕೃತಿ ಸೌಂದರ್ಯವನ್ನು ಸವಿಯುವ ಒಂದು ಅಪೂರ್ವ ಅವಕಾಶ ನಮಗೆ ಸಿಕ್ಕಿದೆ. ನಾವಿಂದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನಕ್ಕೆ ಒಂದು ಅಧ್ಯಯನ ಪ್ರವಾಸ ಬಹಳ ಯಶಸ್ವಿಯಾಗಿ ನಡೆದಿದೆ. ಇವತ್ತು ನಾವು ಮಂಗಳೂರಿಂದ ಹೊರಟಂತಹ ಜಿಲ್ಲಾ ಪತ್ರಕರ್ತರ ಅಧ್ಯಯನ ಶಿಬಿರ ಬಹಳ ಯಶಸ್ವಿಪೂರ್ಣವಾಗಿ ನಡೆಯಿತು. ಇವತ್ತು ನಾವು ಮಂಗಳೂರಿನಿಂದ ಇಲ್ಲಿ ಕುದುರೆಮುಖಕ್ಕೆ ಅಧ್ಯಯನ ಪ್ರವಾಸಕ್ಕೆ ಹೋಗಿದ್ದೇವೆ. ನಮಗೆ ಕುದುರೆಮುಖದಲ್ಲಿ ತುಂಬ ಮಾಹಿತಿಗಳು. ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘ ಇವತ್ತು ಆಯೋಜನೆ ಮಾಡಿದಂತಹ ಈ ಅಧ್ಯಯನ ಪ್ರವಾಸ ಎಲ್ರಿಗೂ ಒಂದು ಥರದ ರಿಲ್ಯಾಕ್ಸ್ ಕೊಟ್ಟಿದೆ. ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ನಮಗೆ ಸಾಧ್ಯವಾಗಿದೆ. ನಾವು ನಾವು ಇದುವರೆಗೆ ಗಮನಿಸಿದ ಕೆಲವು ಪ್ರವಾಸಗಳನ್ನು, ಕೆಲವು ಕ್ಷೇತ್ರಗಳನ್ನು, ಕೆಲವು ನಮ್ಮ ಪ್ರವಾಸಿ ಕೇಂದ್ರಗಳನ್ನು ನೋಡಿ ಅದರ ಬಗ್ಗೆ ಅನುಭವವನ್ನು ಪಡೆಯಲು ಕೂಡ ನಮಗೆ ಸಾಧ್ಯವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇವತ್ತು ಆಯೋಜಿಸಲಾದಂತಹ ಅಧ್ಯಯನ ಪ್ರವಾಸ ಒಂದು ಅರ್ಥಪೂರ್ಣವಾದ ಒಂದು ಅಧ್ಯಯನ ಪ್ರವಾಸವಾಗಿ ಇವತ್ತು ಮೂಡಿಬಂದಿದೆ. ಇಲ್ಲಿ ಇವತ್ತಿನ ಈ ಒಂದು ಪ್ರವಾಸದಲ್ಲಿ ವಿಶೇಷವಾಗಿ ಗಮನಿಸಬೇಕಾದಂತಹ ವಿಷಯವೇನೆಂದರೆ, ವಾರ್ತಾ ಇಲಾಖೆ ಜೊತೆಗೆ ನಮಗೆ ಕುದುರೆಮುಖಕ್ಕೆ ಹೊರಟಂಥ ನಮಗೆ ಕಾರ್ಕಳದಿಂದ ಕುದುರೆಮುಖ ಹೋಗಿ ಕುದುರೆಮುಖದ ಎಲ್ಲ ಸ್ಥಳಗಳನ್ನು ನಮಗೆ ಪರಿಚಯಿಸುತ್ತಾ
ಅಧ್ಯಯನಕ್ಕೆ ಸಹಕರಿಸಿ ತಿರುಗಿ ನಾವು ಕಾರ್ಕಳಕ್ಕೆ ವಾಪಸ್ ಬರುವವರೆಗೆ ನಮ್ಮೊಂದಿಗೆ ಸಹಕರಿಸಿದವರು ಮೂಡಬಿದ್ರೆ ವಲಯ ಅರಣ್ಯಾಧಿಕಾರಿಗಳು ಶ್ರೀಧರ್ ಅವರು, ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಅಧ್ಯಯನ ಪ್ರವಾಸ ನಾವೆಲ್ಲ ಮೊದಲ ಬಾರಿ ಕುದುರೆಮುಖ ನೋಡಿದ್ದು. ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇವತ್ತೇನು ಒಂದು ದಿವಸದ ಅಧ್ಯಯನ ಪ್ರವಾಸವನ್ನು ಮಾಡಿದ್ದಾರೆ. ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೂ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗೂ ಧನ್ಯವಾದವನ್ನು ಹೇಳುತ್ತೇನೆ. ಬಹಳ ಪ್ರಮುಖವಾಗಿ ಹನುಮಾನಗುಂಡಿ ಆಗಿರ್ಬೋದು ಮತ್ತು ಗಂಗಾಮೂಲ ಆಗಿರ್ಬೋದು, ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ನಾವು ಅರಣ್ಯ ಪ್ರದೇಶಕ್ಕೆ ಹೋಗಿ ವೀಕ್ಷಣೆ ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿತು. ಯಾರಿಗೂ ಪರಿಚಯ ಇರಲಿಲ್ಲ, ಎಲ್ಲರೂ ಇಲ್ಲಿ ಬಂದು ಒಂದೊಂದು ಗುಂಪು ಪರಿಚಯ ಆಗಿ ಭಾರಿ ಚೆಂದಾಗಿ ಮಾಡಿದೆ. ವ್ಯವಸ್ಥೆ ಸಹ ಭಾರಿ ಚೆಂದಾಗಿದೆ, ಊಟದ ವ್ಯವಸ್ಥೆ ಭಾರಿ ಚೆಂದ ಆಗಿದೆ. ಇದನ್ನು ಸಂಘಟಿಸಿದ ಮತ್ತು ಕುದುರೆಮುಖದಲ್ಲಿ ಅರಣ್ಯ ಇಲಾಖೆಯವರು ಸಹಕರಿಸಿದ ರೀತಿ ಕೂಡ ಅದ್ಭುತವಾಗಿತ್ತು. ತುಂಬ ಅನುಭವ ಆಗಿದೆ, ತುಂಬ ವಿಷಯವನ್ನು ಕೂಡ ತಿಳಿದುಕೊಂಡಿದ್ದೇವೆ. ಈ ಹಿಂದೆ ಪತ್ರಕರ್ತರ ಜೊತೆ ಟ್ರಿಪ್ಪಿಗೆ ಹೋಗಲಿಲ್ಲ, ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಏರ್ಪೋರ್ಟ್ ಎಲ್ಲ ಸೂಪರ್ ಆಗಿತ್ತು. ದಿನ ನಾವು ಸುದ್ದಿಯ ಹಿಂದೆ ಓಡಾಡುತ್ತಾ ಜಂಜಾಟದ ಬದುಕಿಗೆ ಇದೊಂದು ಸ್ವಲ್ಪ ಮನಸ್ಸಿಗೆ ನಿರಾಳತೆಯನ್ನು ನೀಡಿದೆ. ಯಾಕೆಂದರೆ ಪ್ರತಿನಿತ್ಯ ನಗರದಲ್ಲಿ ಓಡಾಡುವ ನಾವುಗಳು ಇವತ್ತು ಕುದುರೆಮುಖದ ಆ ಒಂದು ಕಾಡಿನ ಮಧ್ಯದಲ್ಲಿ ಇದ್ದುಕೊಂಡು ಎಲ್ಲವನ್ನು ವೀಕ್ಷಿಸಿ ಬಂದಿದ್ದೇವೆ. ತುಂಬ ಖುಷಿಯಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್. ಒಳ್ಳೆ ಜಾಗವನ್ನು ನೋಡಿದ್ದೇವೆ ನಾವು. ಇದು ಹಣ ಕೊಟ್ಟು ಸಹ ಇಂಥ ಜಾಗ ನೋಡಲಿಕ್ಕೆ ಸಿಗಲಿಕ್ಕಿಲ್ಲ. ಈ ಹಿಂದೆ ಉಳ್ಳಾಲದಲ್ಲಿ ಕೂಡ ನಾನು ನಡೆಸಿದ್ವಿ ನಮ್ಮ ತಾಲೂಕು ಮಟ್ಟದ್ದು ಒಂದು ಅಧ್ಯಯನ ಪ್ರವಾಸ. ಅದರಂತೆ ಇದು ಕೂಡ ಒಂದೇ ರೀತಿಯಲ್ಲಿ ನಡೆದಿದೆ. ಅಲ್ಲಿನ ಹಿಂದೆ ಇದ್ದಂತಹ ಕಾರ್ಖಾನೆ ಅದೀಗ ಬಂದಾಗಿದ್ದು, ಈಗ ಅಂದರೆ ಅಲ್ಲಿ ಪರಿಸರ ಸುಂದರವಾಗಿದೆ ಮತ್ತು ಬರುವ ಹಾದಿಯಲ್ಲಿ ಜಲಪಾತ ಮತ್ತು ಟ್ರೆಕ್ಕಿಂಗ್ ಪ್ಲೇಸ್ಗೆ ಹೋಗಿದ್ದೇವೆ. ಈ ಒಂದು ರಿಲ್ಯಾಕ್ಸಿಗೆ ಅವಕಾಶ ಮಾಡಿಕೊಟ್ಟಂಥ ಅರಣ್ಯ ಇಲಾಖೆ, ಪತ್ರಕರ್ತರ ಸಂಘ ಹಾಗೆ ಎಲ್ಲ ಪತ್ರಕರ್ತರಿಗೂ ತುಂಬ ಹೃದಯ ಧನ್ಯವಾದಗಳು. ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ, ಯಾಕೆಂತ ಹೇಳಿದರೆ ಎಲ್ಲ ಒಂದು ಬಹಳ ಪ್ರಮುಖವಾದ ಪ್ರದೇಶಗಳನ್ನು ವೀಕ್ಷಿಸಲಿಕ್ಕೆ ನಮಗೆ ಇವತ್ತು ಅವಕಾಶ ಸಿಕ್ಕಿದೆ. ಇವತ್ತು ನಾವು ಜಿಲ್ಲಾ ಸಂಘದ ವತಿಯಿಂದ ನಾವೊಂದು ಕುದುರೆಮುಖ ಒಂದು ಪ್ಲೇಸಿಗೆ ನಾವು ಇವತ್ತೊಂದು ಎಲ್ಲ ಪತ್ರಕರ್ತರ ಜೊತೆ ನಾವೊಂದು ಟೂರ್ ಹೋಗಿದ್ವಿ. ಸೊ ಇದೊಂದು ಅಧ್ಯಯನ ಪ್ರವಾಸ ಅಂತ ನಾನು ಹೇಳಿದ ಜಾಸ್ತಿಯಾಗಿ ನಮಗೆ ಒಂಥರ ಎಂಟರ್ಟೈನ್ಮೆಂಟ್ ಅಂತಹ ಒಂದು ಅನುಭವ ಆಯಿತು. ಇವತ್ತು ನಾವು ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಂಡಂಥ ಕುದುರೆಮುಖ ಅಧ್ಯಯನ ಪ್ರವಾಸಕ್ಕೆ ಹೋಗಿದ್ವಿ. ತುಂಬಾ ಮಜಾ ಮಾಡಿದ್ವಿ. ಯಾವತ್ತು ನಾವು ಕೆಲಸ ಅಂತ ಹೇಳ್ತಾ ಇದ್ವಿ, ಬಟ್ ಇವತ್ತು ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಎಲ್ಲ ಮಾಧ್ಯಮ ಮಿತ್ರರೊಟ್ಟಿಗೆ ನಾವು ಹೋಗಿರುವಂಥದ್ದು. ಸೊ ನನಗೆ ಕೂಡ ಅದು ತುಂಬ ಖುಷಿ ಕೊಟ್ಟಿದೆ. ನನಗೆ ಅಂತೂ ಎಂಜಾಯ್ಮೆಂಟ್ ಆಯಿತು ತುಂಬ. ಮತ್ತು ಇಲ್ಲಿ ತುಂಬ ಕಲೀಲಿಕ್ಕೆ ಸಹ ಸಿಕ್ಕಿತ್ತು, ಹೇಗೆಲ್ಲ ಇರ್ತದೆ ಕುದುರೆಮುಖ, ಏನು ವಿಷಯ ಏನೆಲ್ಲ ಇತ್ತು ಎಲ್ಲನೂ ಹೇಳಿದರು. ಆಗಾಗ ಇಂತಹ ಒಂದು ಅಧ್ಯಯನ ಪ್ರವಾಸಗಳು ನಡೀತಾ ಇದ್ದರೆ ಪತ್ರಕರ್ತರಿಗೆ ಒಂದಷ್ಟು ಹೊಸ ವಿಚಾರಗಳನ್ನು ತಿಳಿದುಕೊಳ್ಳಲು ಸಹಕಾರಿಯಾಗ್ತದೆ. ಇದು ನಮ್ಮ ಡಿಪಾರ್ಟ್ಮೆಂಟ್, ನಮ್ಮ ಸಂಘಟನೆ, ನಮ್ಮ ಇಲಾಖೆ, ನಮ್ಮ ಅರಣ್ಯ ಇಲಾಖೆ, ನಮ್ಮ ವಾರ್ತಾ ಇಲಾಖೆಯವರ ಸಹಕಾರದಿಂದ ಮಾತ್ರ ಸಾಧ್ಯವಾಗಿದೆ ಎಂದು ಹೇಳ್ತಾ, ಪತ್ರಕರ್ತರನ್ನು ಒಂದು ಹತ್ತಿರ ಅಂದರೆ ಅವರನ್ನು ಫ್ರೆಂಡ್ಸ್ ಆಗಿ ನಾವು ಇಷ್ಟವರೆಗೆ ಅಷ್ಟು ಇದು ಇರಲಿಲ್ಲ. ಈಗ ನಮಗೆ ಇವರೆಲ್ಲ ನಮ್ಮ ಫ್ರೆಂಡ್ಸ್ ಅಂಥದ್ದೊಂದು ನಮಗೆ ಭಾವನೆ ಬಂತು. ಅಧ್ಯಯನ ಪ್ರವಾಸವನ್ನು ಕೈಗೊಂಡಿರುವುದು ಮತ್ತು ನಮಗೆಲ್ಲ ಅದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿರುವಂಥದ್ದು ತುಂಬ ಅತ್ಯಂತ ಸೂಕ್ತವಾಗಿದೆ ಮತ್ತು ಅದು ಅಧ್ಯಯನಪೂರ್ಣವಾಗಿದೆ. ಹಾಗಾಗಿ ಅರಣ್ಯ ಇಲಾಖೆ ಹಾಗೂ ಪತ್ರಕರ್ತರ ಸಂಘ ಹಾಗೂ ಪ್ರೆಸ್ ಕ್ಲಬ್ ಮತ್ತು ವಾರ್ತಾ ಇಲಾಖೆ ಅವರಿಗೆ ಧನ್ಯವಾದಗಳು. ವಿಶೇಷವಾಗಿ ನಾನು ಪತ್ರಕರ್ತರ ಸಂಘದ ಅಧ್ಯಯನ ಪ್ರವಾಸದಲ್ಲಿ ಪ್ರಪ್ರಥಮವಾಗಿ ಭಾಗವಹಿಸ್ತಾ ಇದ್ದೇನೆ. ಅವಕಾಶವನ್ನು ಕೊಟ್ಟಂತಹ ಜಿಲ್ಲಾ ಸಮಿತಿಗೆ ಕೃತಜ್ಞತೆ ಸಲ್ಲಿಸುತ್ತಾ, ಅಂದರೆ ಪ್ರೀವಿಯಸ್ ಟೈಮ್ ನಾವು ಉಳ್ಳಾಲ ಘಟಕದಿಂದ ಹೋದಾಗ ಏನು ಎಕ್ಸ್ಪೀರಿಯೆನ್ಸ್ ಆಗಿತ್ತು, ಸೊ ಅದೇ ಥರದ್ದು ಒಂದು ಎಕ್ಸ್ಪೀರಿಯೆನ್ಸು. ಆದರೆ ಇಲ್ಲಿ ಏನು ಅಂದರೆ ಒಂದು ಕಂಪ್ಲೀಟ್ ಒಂದು ವಿಲೇಜು ಯಾವ ರೀತಿ ಅದು ಕಬ್ಬಿಣದ ಅದಿರು ಸಾಗಿಸೋದ್ರಿಂದ ಆ ವಿಲೇಜನ್ನೇ ಖಾಲಿ ಮಾಡಬೇಕಾಗಿ ಬಂತು. ಅದರಿಂದಾಗಿ ಒಂದಷ್ಟು ಜನ ಆವಾಗಿನ ಟೈಮಲ್ಲಿ ಎಷ್ಟೊಂದು ಕಷ್ಟ ಅನುಭವಿಸ್ತಿದ್ರು. ಆಮೇಲೆ ನೇಚರ್ ಪೊಲ್ಯೂಷನ್ ಆಗಿರ್ಬೋದು ಅಥವಾ ಅದರಿಂದಾಗಿ ಏನು ಎಫೆಕ್ಟ್ ಆಗ್ತಾಯಿತ್ತು ಅದನ್ನೆಲ್ಲ ಇವಾಗ
ಯಾವ ರೀತಿ ಅದು ಚೇಂಜ್ ಓವರ್ ಆಗಿದೆ ಅನ್ನೋದನ್ನು ತುಂಬ ಚೆನ್ನಾಗಿ ಹತ್ತಿರದಿಂದನೇ ನೋಡಿದ್ವಿ. ಇದರಿಂದ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಮತ್ತು ಅರಣ್ಯ ಇಲಾಖೆಗೆ ನಾನು ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ಇಲ್ಲಿ ನಾಡು ಮತ್ತು ಕಾಡಿನ ಬಗ್ಗೆ ಅಂದರೆ ಅಲ್ಲಿಯ ಅರಣ್ಯಾಧಿಕಾರಿಗಳು ತಮ್ಮ ಕಾಡನ್ನು ರಕ್ಷಿಸುವಂಥ ಅದರ ಬಗ್ಗೆ ಶ್ರಮ ವಹಿಸುತ್ತಿರೋದನ್ನು ನೋಡಿ ತುಂಬ ಹೆಮ್ಮೆ ಆಯಿತು. ಇರತಕ್ಕಂಥ ಆ ಭಾಗದ ವಾತಾವರಣ ನೋಡಿ ಅಲ್ಲಿ ಏನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಅಲ್ಲಿ ಇವತ್ತೇನು ನಮಗೆ ಒಂದಷ್ಟು ಮಾಹಿತಿಗಳನ್ನು ಒಟ್ಟಾರೆಯಾಗಿ ಹೇಳೋದಾದರೆ ಸೂಪರ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ನಾನು ಎಲ್ಲರಿಗೂ ಇಚ್ಛೆ ಪಡುತ್ತೇನೆ, ಯಾಕೆಂದರೆ ಅಷ್ಟು ಒಳ್ಳೆಯ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಕುದುರೆಮುಖದಲ್ಲಿ ವಿಶೇಷವಾಗಿ ಹಿಮ, ಮಳೆ ಹಾಗೂ ಒಂದು ತಂಪು ವಾತಾವರಣವನ್ನು ನಾವೆಲ್ಲ ಪುಳಕಿತರಾಗಿದ್ದೇವೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಪತ್ರಕರ್ತರ ಸಂಘ ಹಾಗೂ ಅರಣ್ಯ ಇಲಾಖೆ, ವಾರ್ತಾ ಇಲಾಖೆ ಹಾಗೂ ಎಲ್ಲರಿಗೂ ನಾವು ಆಭಾರಿಗಳಾಗಿದ್ದೇವೆ. ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೂ ಹಾಗೂ ನಮ್ಮ ಕಾರ್ಯದ ಪತ್ರಕರ್ತರ ಸಂಘಕ್ಕೂ ಎಲ್ಲರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮನ್ನು ಇವತ್ತೇನು ಕರ್ಕೊಂಡು ಹೋಗಿರತಕ್ಕಂಥ ನಮ್ಮ ದಕ್ಕ ಜಿಲ್ಲಾ ಕಾರ್ಯನಿರತ ಪತ್ರ ಸಂಘಕ್ಕೂ ಹಾಗೂ ಪತ್ರಿಕಾ ಟ್ರಸ್ಟಿಗೂ ತುಂಬ ಧನ್ಯವಾದ. ಎಲ್ಲರೂ ಒಂದೇ ಕುಟುಂಬದಂತೆ ಒಗ್ಗೂಡಿ ಹೋಗಿ ಅಂದರೆ ಒಂದು ಅಧ್ಯಯನ ಅಂದರೆ ಆ್ಯಕ್ಚುಲಿ ಕುದುರೆಮುಖದಲ್ಲಿ ಈಗಿನ ಸ್ಥಿತಿ ಹೇಗಿದೆ ಅನ್ನೋದು ಎಲ್ಲ ನಮ್ಮ ಒಂದು ಗಮನಕ್ಕೆ ಬಂದಿದೆ. ಇಂಥ ಪ್ರವಾಸಗಳು ನಡೆದಲ್ಲಿ ನಮಗೂ ಒಂದು ಅನುಭವ ಬರ್ತದೆ, ಅದನ್ನು ಇತರರಿಗೂ ಹಂಚಲು ಕೂಡ ಅನುಭವ ಬರ್ತದೆ. ಸೊ ನೈಸ್ ಟೂರ್. ಇದಕ್ಕೆ ಸಹಕರಿಸಿದ ಅರಣ್ಯ ಇಲಾಖೆ, ಹೋದ ಜಾಗ ಮತ್ತು ಹೋಗುವ ಪ್ರಯಾಣ ಅತ್ಯಂತ ಖುಷಿ ಕೊಟ್ಟಿದೆ. ಇದಕ್ಕಾಗಿ ನಾವು ಪತ್ರಕರ್ತರ ಸಂಘ ಮತ್ತು ಪತ್ರಕರ್ತರ ಟ್ರಸ್ಟ್ ಎರಡಕ್ಕೂ ನಾವು ವಿಶೇಷವಾಗಿ ಆಭಾರಿಗಳಾಗಿದ್ದೇವೆ. ಹೇಳಿದರೆ ಅಧ್ಯಯನ ಮಾಡಿದಾಗ ಅದು ಕೂಡ ನಮಗೆ ಪ್ಲಸ್ ಆಗಿದೆ. ಈಗ ಸಾವಿರಾರು ಕಾರ್ಮಿಕರಲ್ಲಿ ಕೆಲಸ ಕಳೆದುಕೊಂಡಿರ್ಬೋದು, ಅಧಿಕಾರಿಗಳು ಕೆಲಸ ಕಳೆದುಕೊಳ್ಬೋದು, ಆದರೆ ಒಟ್ಟು ಒಂದು ದೇಶದ ಅಮೂಲ್ಯವಾದಂಥ ಸಂಪತ್ತು ಕುದುರೆಮುಖ ಅದು ಉಳಿದಿದೆ. ನಮಗೆ ಬೇಕಿರೋದಷ್ಟೇ. ಇಂಥ ಆಪರ್ಚುನಿಟೀಸ್ ಎಲ್ಲರಿಗೂ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾವು ಕೆಲವೊಂದಷ್ಟು ಸೂಕ್ಷ್ಮ ವಿಚಾರಗಳನ್ನ ಅಲ್ಲಿ ತಿಳ್ಕೊಂಡ್ವಿ. ಅಂದರೆ ನೇಚರ್ನ ಯಾಕೆ ಕಾಪಾಡಬೇಕು, ಯಾವ ಥರ ಅದನ್ನು ಪೋಷಿಸಬೇಕು ನಾವು ಅನ್ನೋ ಬಗ್ಗೆ ಒಂದಷ್ಟು ಡೀಟೇಲಾಗಿ ತಿಳ್ಕೊಂಡ್ವಿ. ಒಂದು ಅಂದರೆ ಪರಿಸರದ ಜೊತೆಗೆ ಒಂದು ಕುದುರೆಮುಖದ ಒಂದು ಈಗ ಹೇಗಿದೆ ಅನ್ನುವಂಥ ವಾಸ್ತವ ಸ್ಥಿತಿ ಒಂದು ಗೊತ್ತಾಯಿತು. ಅರಣ್ಯಾಧಿಕಾರಿಗಳು ತಿಳಿಸುವಾಗಿ ಒಂದು ಪರಿಸರವನ್ನು ಬಹಳ ಚೆನ್ನಾಗಿ ನೋಡುವಂಥ ವಿಭಾಗ ಯಾವುದಂತ ಹೇಳಿದರೆ ಅದು ಅರಣ್ಯ ವಿಭಾಗ, ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ನಾವು ಕೂಡ ಇವತ್ತು ಬಹಳಷ್ಟು ತಿಳಿದುಕೊಂಡಿದ್ದೇವೆ. ಪ್ಲಾಸ್ಟಿಕಲ್ಲಿ ಬಿಸಾಡೋದು ತಪ್ಪು, ಪರಿಸರವನ್ನು ಹಾಳು ಮಾಡೋದು ತಪ್ಪು, ಇದೆಲ್ಲವೂ ನಾವು ಅರಿತುಕೊಂಡು ಸಹ ಜನಜಾಗೃತಿ ಮೂಡಿಸಬೇಕಿದೆ. ಇವತ್ತಲ್ಲಿ ನಮಗೆ ಯಾವುದು ಮೃಗಗಳು ಕಾಣಲಿಲ್ಲ, ಆದರೆ ಆ ಮೃಗ ಪಕ್ಷಿಗಳಿಗೆ ಎಲ್ಲೂ ಕೂಡ ವಾಸಿಸಲು ಕಷ್ಟ ಸಾಧ್ಯವೇ ಇಲ್ಲ. ಅಷ್ಟು ಒಳ್ಳೆಯ ಒಂದು ವಾತಾವರಣ ಇದೆ. ಎಲ್ಲೂ ಜನಸಾಮಾನ್ಯರು ಆಗಲಿ ಯಾರು ಸಹ ಹೋಗಲು ಅವಕಾಶ ಇಲ್ಲದಿದ್ದರು ಒಂದು ಫ್ಯಾಮಿಲಿ ಥರ ಏನು ಒಂದು ಫುಲ್ ಡೇನ ನಾವು ಸ್ಪೆಂಡ್ ಮಾಡಿದ್ವಿ. ಅದು ಕುದುರೆಮುಖ ಒಂದು ಬ್ಯೂಟಿಫುಲ್ ಆಗಿರುವಂತಹ ನೇಚರ್ ಪ್ಲೇಸನ್ನು. ಸೊ ಹಾಗೆಯೇ ತುಂಬ ಪ್ಲೇಸನ್ನು ಕೂಡ ಇವತ್ತು ಕವರ್ ಮಾಡಿದ್ವಿ. ಅದ್ರ ಜೊತೆಗೆ ಇನ್ನೂ ಕೂಡ ಇಂತಹ ಒಂದು ಏನೋ ಕಾರ್ಯಕ್ರಮಗಳು ಜಾಸ್ತಿ ಬರಲಿ ಅಂತ. ನನಗಂತೂ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಈ ಫೀಲ್ಡಿಗೆ ಬಂದು 3-4 ವರ್ಷ ಆದರೂ ಕೂಡ ಇಷ್ಟರ ತನಕ ಆ್ಯಂಕರ್, ಡಿಬೇಟ್, ಲೈವು ಇದೇ ಮಾಡ್ತಾಯಿದ್ದದ್ದು, ಸ್ಕ್ರಿಪ್ಟ್ ಡೆಸ್ಕಲ್ಲೇ ವರ್ಕ್ ಮಾಡ್ತಾಯಿದ್ದದ್ದು. ಈಗ ಸದ್ಯಕ್ಕೆ ಬೇರೆ ಚಾನಲ್ ಬಂದ ಕಾರಣ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಎಷ್ಟು ಜನ ಇದ್ದಾರೆ ಒಂದು ಪ್ರೆಸ್ ಕ್ಲಬ್ಬಲ್ಲಿ ಅನ್ನೋದು ನನಗೆ ಗೊತ್ತಾಯಿತು. ಅಂದರೆ ತುಂಬ ಜನ ಫ್ರೆಂಡ್ಲಿ ಆಗಿದ್ದಾರೆ. ನನಗಂತೂ ಇದು ಒಂದು ಉತ್ತಮವಾದಂಥ ಒಂದು ಅವಕಾಶ. ಟ್ರಕ್ಕಿಂಗ್ ವ್ಯವಸ್ಥೆ ಮಾಡುವ ಮೂಲಕ ಒಂದು ಅವಕಾಶ ಕೊಟ್ಟಿದ್ದಾರೆ. ದಿನಕ್ಕೆ 300 ಮಂದಿ ಟ್ರಕ್ಕಿಂಗ್ ಒಂದು ಅವಕಾಶ ಕೊಟ್ಟಿದ್ದಾರೆ. ಸರ್ಕಾರಕ್ಕೂ ಅದರಲ್ಲಿ ಆದಾಯ ಬರ್ತದೆ. ಸರ್ಕಾರ ನೇರವಾಗಿ ನೌಕರರನ್ನು ನೇಮಕ ಮಾಡಲಿಕ್ಕೆ ಸಾಧ್ಯ ಇಲ್ಲದರೂ ಕೂಡ ಅವರಿಗೆ ಬೇಕಾದಂಥ ಆಯ್ಕೆಯನ್ನು ಅಲ್ಲಿಯೇ ಸ್ಪಾಟಲ್ಲೇ ಅವರು ವ್ಯವಸ್ಥೆ ಮಾಡಿಕೊಡ್ತಾರೆ. ಇಷ್ಟು ಜನ ಹೋದರೆ ಇಷ್ಟು ವ್ಯವಸ್ಥೆ ಅಂತೇಳಿ ಕಡಿಮೆ ಮಟ್ಟದಲ್ಲಿ ಎಲ್ಲ ಒಳ್ಳೆಯ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಸಂಘ ಇದೆಯಲ್ಲ ಆಯೋಜನೆ ಮಾಡಿದ ನಿಜಕ್ಕೂ ತುಂಬ ಖುಷಿ ಕೊಟ್ಟಿದೆ. ಹಾಗೆ ಹನುಮಾನಗುಂಡಿ ಬಹಳ ವರ್ಷಗಳ ಹಿಂದೆಷ್ಟೇ ತುಂಬ ವರ್ಷಗಳ ಹಿಂದೆ ನೋಡಿದ್ವಿ. ಆದರೆ ಇವತ್ತೊಂದು ಮತ್ತೆ ನೋಡುವಂಥ ಅವಕಾಶ ಸಿಕ್ಕಿತು. ಅಂದರೆ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗಿತ್ತು ಇದು. ನಮಗೂ ಒಂದಷ್ಟು ಹೊಸ ವಿಚಾರಗಳ ಬಗ್ಗೆ ಗೊತ್ತಾಯಿತು. ಇದನ್ನು ಆಯೋಜನೆ ಮಾಡಿದಂಥ ಕಾರ್ಯನಿರತ ಪತ್ರಕರ್ತರ ಸಂಘ ಮಂಗಳೂರು ಘಟಕ ಇದರ ಸರ್ವ ಪದಾಧಿಕಾರಿಗಳಿಗೂ ಧನ್ಯವಾದ ಸಲ್ಲಿಸ್ತೇನೆ. ನನ್ನನ್ನು ಇದಕ್ಕೆ ಇನ್ವೈಟ್ ಮಾಡಿದ್ದಕ್ಕೆ ಉಳ್ಳಾಲ ಘಟಕದವರೆಗೂ ಮಂಗಳೂರು ಕಾರ್ಯನಿರತ ಪತ್ರಕರ್ತರ ಸಂಘದ ಅವರಿಗೂ ಧನ್ಯವಾದ ತಿಳಿಸ್ತೇನೆ. ಅದರ ಜೊತೆಗೆ ಕುದುರೆಮುಖದಲ್ಲಿ ನಮಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಆಯೋಜಿಸಿರುವಂಥ ಫಾರೆಸ್ಟ್ ಸಿಬ್ಬಂದಿಗಳು
ಅಧಿಕಾರಿಗಳು, ಫಾರೆಸ್ಟ್ ಸಿಬ್ಬಂದಿಗಳು ಇವರಿಗೂ ಕೂಡ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ತುಂಬ ಖುಷಿಯಾಯಿತು ಎಲ್ಲ ನಾವು ಮಿತ್ರರ ಜೊತೆ ಹೋಗಿರೋದು. ಅಷ್ಟೇ ಅಲ್ಲದೆ ಅದೊಂಥರ ಆ ನೇಚರ್ ಹೇಗಿದೆ ಅಂತ ಹೇಳಿದರೆ ಅದು ನಮಗೊಂಥರ ಅದನ್ನು ಥಿಂಕ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾವೊಂಥರ ಒಂದು ಪ್ರಕೃತಿಯ ಜೊತೆ ಒಂದಿನ ನಾವು ಒಂದು ಕಳೆದ್ವಿ ಅಂತ ಹೇಳಿದರೆ ಒಂಥರ ಖುಷಿ. ಯಾಕಂದರೆ ಸಿಟಿ ಲೈಫಲ್ಲಿ ಪ್ರತಿದಿನ ಆ ಒಂದು ಜಂಜಾಟದ ನಡುವೆ ನಾವು ಬದುಕುವಂತಹ ನಮ್ಮ ಜೀವನದಲ್ಲಿ ಇಂತಹ ಒಂದು ದಿನದ ಪ್ರವಾಸ ಒಂದು ನಮಗೆ ಜಿಲ್ಲಾ ಸಂಘ ಆಯೋಜಿಸಿರೋದು ನಿಜಕ್ಕೂ ಕೂಡ ಖುಷಿಯಾಗಿದೆ. ಕಾರ್ಯಕ್ರಮಗಳು ಇನ್ನಷ್ಟು ಮೂಡಿ ಬರಬೇಕು. ಸಂಘದಿಂದ ಬಹಳಷ್ಟು ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ. ಇದರ ಹಿಂದೆ ಶ್ರಮಪಟ್ಟಂಥ ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು, ಹಾಗೆಯೇ ನಮ್ಮ ಉಳ್ಳಾಲ ಪತ್ರಕರ್ತರ ತಂಡ, ಎಲ್ಲ ಸದಸ್ಯರು ಸೇರಿಕೊಂಡಿದ್ದೇವೆ ಸಹಕಾರ ಕೊಟ್ಟಂಥ. ಹಾಗೆ ಈ ಒಂದು ಪ್ರಯಾಣವನ್ನು, ಈ ಒಂದು ಪ್ರವಾಸವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ, ಮತ್ತು ನಾವೀಗ ಇವತ್ತು ಪ್ಲೇಸ್ಗೆ ಹೋದಾಗ ನನಗೆ ಅಲ್ಲೇ ಫಾರೆಸ್ಟ್ ಆಫೀಸರ್ನವರು ಹೇಳಿದ ಏನಂತ ಹೇಳಿದರೆ ಅಲ್ಲಿ ನೆಟ್ವರ್ಕ್ ಇಶ್ಯೂ ಇದೆ. ಹೌದು, ನಾವು ಬೆಳಿಗ್ಗೆಯಿಂದ ನಾವು ಒಂದು ಕುದುರೆಮುಖ ಏನು ರೀಚ್ ಆಗಬೇಕಾಗಲೇ ನಮಗೆ ಅಲ್ಲಿ ನೆಟ್ವರ್ಕ್ ಇಶ್ಯೂ ಸ್ಟಾರ್ಟ್ ಆಯಿತು. ಸೊ ಇದು ಅಲ್ಲಿ ಅರಣ್ಯಾಧಿಕಾರಿಗಳು ಕೂಡ ಅದೇ ಹೇಳಿದ್ದು, ನೆಟ್ವರ್ಕ್ ಇಶ್ಯೂ ಇದೆ ಅಂತೇಳಿ. ಇದರ ಬಗ್ಗೆ ಸರ್ಕಾರ ಒಂದು ಗಮನ ಹರಿಸಬೇಕಂತ ಅವರೊಂದು ನಮಗೆ ಮನವಿ ಮಾಡಿದರು, ನೀವು ಇದರ ಬಗ್ಗೆ ಒಂದು ಲೇಖನ ಮಾಡಿ ಅಂತೇಳಿ. ಯಾಕಂತೇಳಿದರೆ ಅಲ್ಲಿ ಯಾರಿಗೂ ನೆಟ್ವರ್ಕ್ ಸಿಗಲ್ಲ. ಸೊ ಇದೊಂದು ಅಲ್ಲಿ ಒಂದು ದೊಡ್ಡ ಒಂದು ಸಮಸ್ಯೆ ಅಂತ ನನಗೆ ಕಂಡುಬಂತು. ಅದರ ಬಗ್ಗೆ ಅಧಿಕಾರಿಗಳು ಕೂಡ ಅದೇ ಹೇಳಿದರು. ಓವರಾಲ್ ಹೇಳ್ಬೇಕಂತೇಳಿದರೆ ನೇಚರ್ ಇಟ್ಸ್ ಕುದುರೆಮುಖ ಅಂತ ಹೇಳ್ಬೋದು. ಸೂಪರ್ ಆಗಿತ್ತು, ತುಂಬ ಖುಷಿಯಾಯಿತು. ಇದಕ್ಕೆ ಒಂದು ಜಿಲ್ಲಾ ಸಂಘಕ್ಕೆ ನಾನೊಂದು ಧನ್ಯವಾದಗಳನ್ನು ಹೇಳ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಆಸೀಫ್ ಅವರು, ಹೊಸಕೂರಲ್ಲ ಸೀನಿಯರ್ ವಿಡಿಯೋ ಜರ್ನಲಿಸ್ಟ್ ಆಸೀಫ್ ಅವರು, ಮಳೆ ಬಂದರೂ ಕೂಡ ನಿಮ್ಗೆ ಗೊತ್ತಿದೆ ವಿಡಿಯೋ ಕ್ಯಾಮರಾ ಹಿಡಿಯೋದು ಎಷ್ಟು ಕಷ್ಟ ಅಂತ ಎಲ್ಲರಿಗೂ ಗೊತ್ತಿದೆ. ಅದನ್ನು ಲೆಕ್ಕಿಸದೆ ಅವರು ನಿರಂತರವಾಗಿ ಈ ಪ್ರಕೃತಿಯ ರಮಣೀಯ ಸೌಂದರ್ಯವನ್ನು ಸೆರೆ ಹಿಡಿದಿದ್ದಾರೆ. ಪತ್ರಕರ್ತರ ಓಡಾಟವನ್ನು, ಚೀರಾಟವನ್ನು ಒಂದು ಶಾಶ್ವತವಾಗಿ ಇರುವ ದೃಷ್ಟಿಯಿಂದ ಇವತ್ತೊಂದು ಒಳ್ಳೆಯ ಕೆಲಸವನ್ನು ಆಸೀಫ್ ಅವರು ಮಾಡಿದ್ದಾರೆ. ಹೊಸಕೂರಲ್ಲ ವಿದ್ಯಾಧರ ಶೆಟ್ಟರಿಗೆ ಹಾಗೆ ಆಸೀಫ್ ಅವರಿಗೆ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳು. ಇದು ಇವತ್ತಿನ ವಿಶೇಷ. ನಿರಂತರ ಹೊಸ ವಿಶೇಷ ಸುದ್ದಿಗಳಿಗೆ ನೋಡ್ತಾ ಇರಿ ಹೊಸಕೂರಲ್ 24x7.